ಪ್ರತಿಬಿಂಬ ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಅತಿ ಉಪಯುಕ್ತವಾಗಿರುವಂತಹ ಮಾಹಿತಿ, ಪ್ರಸಕ್ತ ಕಾಲಘಟ್ಟದಲ್ಲಿ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ, ಜೊತೆಗೆ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳೇಬೇಕಾಗಿರುವಂತಹ ವಿಚಾರ, ಜೊತೆಗೆ ಬೆಳೀತಾ ಇರುವಂತಹ ಈ ನಮ್ಮ ಯುಗದಲ್ಲಿ ತಂತ್ರಜ್ಞಾನ ಅನ್ನುವಂಥದ್ದು, ಈ ಟೆಕ್ನಾಲಜಿ ಅನ್ನುವಂಥದ್ದು ಎಷ್ಟು ದೊಡ್ಡರ ಮಟ್ಟಿಗೆ ಬೆಳೆದಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ. ಆ ಟೆಕ್ನಾಲಜಿಗಳಿಂದ, ತಂತ್ರಜ್ಞಾನಗಳಿಂದ ಬಹಳಷ್ಟು ನಮ್ಗಳಿಗೆ ಉಪಯೋಗ ಇದೆ. ಎಷ್ಟು ಉಪಯೋಗ ಇದೆ, ಎಷ್ಟು ನಾವು ಯಶಸ್ಸನ್ನು ಪಡೆದುಕೊಳ್ತೀವಿ, ಅಷ್ಟೇ ಅದರಿಂದ ದುರುಪಯೋಗ ಕೂಡ ಆಗ್ತಾ ಇದೆ, ಜೊತೆಗೆ ದುರ್ಬಳಕೆ ಕೂಡ ಆಗ್ತಾ ಇದೆ. ನಾನು ಇವತ್ತು ಮಾತಾಡ್ತಿರುವಂತಹ ವಿಚಾರ ನಾಟ್ ಓನ್ಲಿ ನಮ್ಮ ಕರಾವಳಿ ಭಾಗ, ನಮ್ಮ ದೇಶ, ನಮ್ಮ ರಾಜ್ಯ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಒಂದು ಭೂತದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಜಾಗತಿಕ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರುವಂತಹ, ಜೊತೆಗೆ ಭಯವನ್ನ, ಆತಂಕವನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಇಂಟರ್ನೆಟ್ ಯುಗದ ಭೂತದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ. ಅಷ್ಟು ಕೂಡ ತಾವೆಲ್ಲರೂ ಕೂಡ ತಂತ್ರಜ್ಞಾನದ ವಿಚಾರವಾಗಿ, ಟೆಕ್ನಾಲಜಿಯ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನ ತಾವು ಕೂಡ ಗಮನಿಸಿದ್ದೀರಾ. ಯಾರದೋ ಒಂದು ದೇಹ ಇರುತ್ತೆ, ಅದಕ್ಕೆ ಯಾರದೋ ಒಂದು ತಲೆಯನ್ನ ಫಿಕ್ಸ್ ಮಾಡ್ತಾರೆ. ಅದಕ್ಕೆ ಫೋಟೋಶಾಪ್ ಅಲ್ಲಿ ಒಂದು ಟೂಲ್ ಬರುತ್ತೆ, ಅದನ್ನ ಫಿಕ್ಸ್ ಮಾಡಿದಾಗ ಆ ಫೋಟೋವನ್ನ ನಮಗೆ ನೋಡುವಾಗ ಗೊತ್ತಾಗುತ್ತೆ ಇಲ್ಲಿ ಡೂಪ್ಲಿಕೇಟ್ ಮಾಡಲಾಗಿದೆ ಅಥವಾ ಇಲ್ಲಿ ಮಾಫಿಂಗ್ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಆದರೆ ಈ ಒಂದು ಇಂಟರ್ನೆಟ್ ಬದಲಾಗಿರುವಂತಹ ಈ ಒಂದು ಕಾಲಘಟ್ಟದಲ್ಲಿ, ಬೆಳೆದಿರುವಂತಹ ಕಾಲಘಟ್ಟದಲ್ಲಿ ಫೋಟೋ ಅಲ್ಲ, ವಿಡಿಯೋವನ್ನೇ ನಾವುಗಳು ಸೃಷ್ಟಿ ಮಾಡಬಹುದು. ಯಾರದೋ ದೇಹ, ಯಾರದೋ ತಲೆಯನ್ನ ಫಿಕ್ಸ್ ಮಾಡಿ ಇದು ನಕಲಿಯೋ ಅಥವಾ ಅಸಲಿಯೋ ಅನ್ನುವಂಥದ್ದೇ ಬಹಳಷ್ಟು ಚರ್ಚೆಗೆ ಕಾರಣವಾಗುವಂತಹ ಮಟ್ಟಿಗೆ ನಮ್ಮ ತಂತ್ರಜ್ಞಾನ ಬೆಳೆದಿದೆ. ಜೊತೆಗೆ ಇದರಿಂದ ಬಹಳಷ್ಟು ದುರ್ಬಳಕೆ ಆಗ್ತಾ ಇದೆ, ಇದರಿಂದ ಬಹಳಷ್ಟು ಸಮಾಜಕ್ಕೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ನಾನು ಮಾತಾಡ್ತಾ ಇರುವಂಥದ್ದು ಡೀಪ್ ಫೇಕ್ ಅನ್ನುವಂತಹ ಭೂತದ ಬಗ್ಗೆ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಡೀಪ್ ಫೇಕ್ ಅನ್ನುವಂತಹ ಭೂತ ಏನಿದೆ, ಬಹಳಷ್ಟು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ನಾಟ್ ಓನ್ಲಿ ಈ ಒಂದು ವಿಚಾರವನ್ನ ಯಾಕೆ ಭೂತಕ್ಕೆ ಹೋಲಿಸ್ತಿದ್ದೀವಿ ಅಂತ ಬಂದಾಗ, ಈ ಒಂದು ಡೀಪ್ ಫೇಕ್ ತಂತ್ರಜ್ಞಾನದಿಂದ ಬಹಳಷ್ಟು ಸೃಷ್ಟಿ ಆಗ್ತಾ ಇರುವಂತಹ ಒಂದು ಆತಂಕ ಏನಿದೆ, ಸೃಷ್ಟಿ ಆಗ್ತಾ ಇರುವಂತಹ ಒಂದು ಗೊಂದಲಗಳು ಏನಿದೆ, ಇನ್ನು ಮುಂದಕ್ಕೆ ಸಮಾಜದಲ್ಲಿ ಏನೇನನ್ನೋ ಸೃಷ್ಟಿ ಮಾಡಬಹುದು ಅನ್ನುವಂಥರ ಮಟ್ಟಿಗೆ ಇದು ಒಂದು ತಲೆಬಿಸಿಯಾಗಿ ಹೋಗ್ತಾ ಇದೆ. ಹಾಗಿದ್ದಾಗ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ, ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳೇಬೇಕಾಗಿರುವಂತಹ ವಿಚಾರ. ಹಾಗಿದ್ದಾಗ ಇವತ್ತಿನ ಪ್ರೈಮ್ ಟೈಮ್ ವೆರಿ ಇನ್ಫಾರ್ಮೇಟಿವ್ ಆಗಿರಲಿ ಅನ್ನುವಂತಹ ವಿಚಾರಕ್ಕೋಸ್ಕರ ಇವತ್ತಿನ ವಿಶೇಷ ಕಾರ್ಯಕ್ರಮ ಡೀಪ್ ಫೇಕ್ ಭೂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಡೀಪ್ ಫೇಕ್ ಭೂತ ಅನ್ನುವಂಥದ್ದು ಏನಿದೆ, ಈ ಒಂದು ತಂತ್ರಜ್ಞಾನ ಬಹುಶಃ ನಮ್ಮ ಇಂಡಿಯಾಗೆ, ಅಂದ್ರೆ ನಮ್ಮ ಭಾರತಕ್ಕೆ ಗೊತ್ತಾಗಿತ್ತು, ಈ ಹಿಂದೆ ಗೊತ್ತಾಗಿತ್ತು, ಆದರೆ ಬಹಳಷ್ಟು ಫೇಮಸ್ ಆಗಿರುವಂಥದ್ದು, ಜನಪ್ರಿಯವಾಗಿರುವಂಥದ್ದು, ಜನಪ್ರಿಯ ನಟಿ ಕೊಡಗಿನ ರಶ್ಮಿಕಾ ಮಂದಣ್ಣ ಅವರ ಒಂದು ವಿಡಿಯೋ ಬರುತ್ತೆ, ಡೀಪ್ ಫೇಕ್ ವಿಡಿಯೋ ಬರುತ್ತೆ. ಅಂದ್ರೆ ಅವರನ್ನೇ ಹೋಲುವಂತಹ ಮುಖ ಚೆಹರೆ, ಆದರೆ ಅವರಲ್ಲದಿದ್ರೂ ಕೂಡ ಅದು ಅವರೇ ಅನ್ನುವಂತಹ ಮಟ್ಟಿಗೆ ನಾವುಗಳು ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ನಮ್ಮನ್ನೇ ಮಂಗ ಮಾಡುವಂತಹ ವಿಡಿಯೋ ಬಹಳಷ್ಟು ವೈರಲ್ ಆಗಿತ್ತು. ತದನಂತರ ಅದನ್ನ ಅಮಿತಾಬ್ ಬಚ್ಚನ್ ಅವರು ಸೇರಿಯೂ ಕೂಡ ಬಹಳಷ್ಟು ಜನರು ಅದಕ್ಕೆ ಆತಂಕವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿಗೆ ಮುಗೀತಾ ಅಂತ ಬಂದಾಗ ಮುಗಿದಿಲ್ಲ. ತದನಂತರ ಆಲಿಯಾ ಭಟ್ ಅವರ ವಿಡಿಯೋ ಬರುತ್ತೆ, ಕಾಜಲ್ ಅವರ ವಿಡಿಯೋ ಬರುತ್ತೆ, ಕಟ್ರೀನಾ ಕೈಫ್ ಅವರ ವಿಡಿಯೋ ಬರುತ್ತೆ. ಹೀಗೆ ಈ ವಿಡಿಯೋ ಯುಗ ಮುಂದುವರ್ತಾ ಹೋಗ್ತಾ ಇದೆ. ಇಲ್ಲಿ ತನಕ ಬಂದಾಗ ಪ್ರಧಾನಿ ಅವರು ಕೂಡ ಈ ಒಂದು ವಿಡಿಯೋ ಬಗ್ಗೆ ಆತಂಕವನ್ನು ಸೃಷ್ಟಿ ಮಾಡ್ತಾರೆ, ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಇವೆಲ್ಲದರ ಜೊತೆಗೆ ಈ ರೀತಿ ಡೀಪ್ ಫೇಕ್ ಮಾಡುವವರಿಗೆ ಜೈಲು ಶಿಕ್ಷೆ, ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಕೂಡ ವಾರ್ನಿಂಗ್ ಕೂಡ ಆಗುತ್ತೆ. ಆದರೆ ಇದು ನಿಂತಿತ ಅಂತ ಕೇಳಿದಾಗ ನಿಲ್ಲಲಿಲ್ಲ, ಬದಲಾಗಿ ಇದು ಬೆಳೀತಾ ಇದೆ, ಸರಪಳಿಯಂತೆ ಬೆಳೀತಾ ಇದೆ. ಎಲ್ಲಿ ತನಕ ಅಂತ ಬಂದಾಗ ಪ್ರಿಯಾಂಕಾ ಚೋಪ್ರಾ ಅವರ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಇಷ್ಟರ ಮಟ್ಟಿಗೆ ಈ ತಂತ್ರಜ್ಞಾನ ದುರ್ಬಳಕೆ ಆಗ್ತಾ ಇದೆ. ಇದನ್ನು ನೋಡಿದಾಗ ಇದು ಅವರದೇ ದೇಹ, ಅವರದೇ ಮುಖ ಅನ್ನುವಂತಹ ಮಟ್ಟಿಗೆ ನಾವುಗಳು ಭಾವನೆಗಳಿಗೆ ಒಳಗಾಗಬೇಕು. ಅಷ್ಟರ ಮಟ್ಟಿಗೆ ಈ ಒಂದು ಡೀಫೇಕ್ ಭೂತ ತನ್ನ ಅಟ್ಟಹಾಸವನ್ನು ಮುಂದುವರಿಸ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ತದನಂತರ ನಾನು ಚರ್ಚೆನ ಮುಂದುವರಿಸ್ತೀನಿ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿ ಭಾಗ, ಜೊತೆಗೆ ನಮ್ಮ ನಾಡು ಕಂಡಂತಹ ಖ್ಯಾತ ಸೈಬರ್ ಎಕ್ಸ್ಪರ್ಟ್ ಇದ್ದಾರೆ. ಆತ್ಮೀಯವಾಗಿರಂತ ಸ್ವಾಗತವನ್ನ ಮಾಡಬೇಕು. ಬಿಫೋರ್ ದಟ್ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ದೇಶಾದ್ಯಂತ ಸಂಚಲನ ಮೂಡಿಸಿದ
ಹೆಚ್ಚುತ್ತಿರುವ ಡಿಫೇಕ್ ವಿಡಿಯೋಗಳು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಡಿಫೇಕ್ ಭೂತಿ. ಏನಿದು ಡಿಫೇಕ್ ತಂತ್ರಜ್ಞಾನ? ಹೇಗೆ ಮಾಡುತ್ತಾರೆ? ನೀವು ತಿಳ್ಕೊಳ್ಳೇಬೇಕು. ಯಾರದ್ದೋ ದೇಹಕ್ಕೆ ಯಾರದ್ದೋ ತಲೆಯನ್ನ ಫೋಟೋ ಎಡಿಟಿಂಗ್ ಟೂಲ್ ಮೂಲಕ ಜೋಡಿಸುವುದು ಹಳೆಯ ವಿಚಾರ. ಈ ಫೋಟೋಗಳನ್ನ ನೋಡುವಾಗ ಸ್ವಲ್ಪವಾದರೂ ಅನುಮಾನ ಬರುತ್ತದೆ. ಆದ್ರೆ ಡಿಫೇಕ್ ತಂತ್ರಜ್ಞಾನದಲ್ಲಿ ಯಾವುದೇ ಅನುಮಾನ ಬಾರದಂತೆ ಫೋಟೋ ಅಲ್ಲ, ವಿಡಿಯೋವನ್ನೇ ಸೃಷ್ಟಿ ಮಾಡಲಾಗುತ್ತದೆ. ವಿಡಿಯೋ ಎಷ್ಟು ನೈಜತೆ ಇರುತ್ತದೆ ಅಂದ್ರೆ ವ್ಯಕ್ತಿಯ ದೇಹಕ್ಕೂ ಮತ್ತು ಮುಖಕ್ಕೆ ನೇರ ಸಂಬಂಧ ಇದ್ದಂತೆ ಇರುತ್ತದೆ. ಮೂಲ ವಿಡಿಯೋ ಬೇರೆ ಆಗಿದ್ದರೂ ಈ ವ್ಯಕ್ತಿಯೇ ವಿಡಿಯೋದಲ್ಲಿ ನಟಿಸುತ್ತಿದ್ದಂತೆ ಬಿಂಬಿಸಲಾಗುತ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಸ್ ಮೆಷಿನ್ ಲರ್ನಿಂಗ್ ಸಹಾಯದಿಂದ ಮಾರ್ಫಿಂಗ್ ವಿಡಿಯೋ ಫೋಟೋಗಳು ಸೃಷ್ಟಿ ಮಾಡುವುದಕ್ಕೆ ಡಿಫೇಕ್ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಯಂತೆ ಸೇಮ್ ಟು ಸೇಮ್ ಡೂಪ್ ಸೃಷ್ಟಿಸಬಹುದು. ಥಟ್ಟನೆ ನೋಡಿದಾಗ ಯಾವುದೇ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ಮೃತ ನಟನನ್ನು ಮತ್ತೆ ಸ್ಕ್ರೀನ್ ಮೇಲೆ ಈ ತಂತ್ರಜ್ಞಾನದ ಸಹಾಯದಿಂದ ತೋರಿಸಬಹುದು. ಹಿಂದಿ, ಇಂಗ್ಲಿಷ್ ಮಾತ್ರ ಬರುವ ವ್ಯಕ್ತಿಗೆ ಕನ್ನಡದಲ್ಲಿ ಮಾತನಾಡಿದಂತೆ ತೋರಿಸಬಹುದು. ಈ ತಂತ್ರಜ್ಞಾನದಿಂದ ಎಷ್ಟು ಲಾಭ ಇದೆಯೋ ಅಷ್ಟೇ ನಷ್ಟವಿದೆ. ದುರ್ಬಳಕೆ ಕೂಡ ಹೆಚ್ಚಾಗುತ್ತಿದೆ. ಈ ಹಿಂದೆ ಡಿಫೇಕ್ ಹಾವಳಿಗೆ ಹಾಲಿವುಡ್ ನಟ ಟಾಮ್ ಹ್ಯಾಂಕ್ಸ್ ತುತ್ತಾಗಿದ್ದರು. ಡಿಫೇಕ್ ಬಳಸಿ ಟಾಮ್ ಹ್ಯಾಂಕ್ಸ್ ಯಾವುದೇ ಜಾಹೀರಾತಿನಲ್ಲಿ ನಟಿಸಿದಂತೆ ಮಾಡಲಾಗಿತ್ತು. ಜಾಗತಿಕ ಮಟ್ಟದಲ್ಲಿ ಡಿಫೇಕ್ ಚರ್ಚೆ, ಹಾವಳಿಗೆ ಕಡಿವಾಣ ಹೇಗೆ? ಡಿಫೇಕ್ ವಿಡಿಯೋಗಳು ದೇಶಾದ್ಯಂತ ಸಂಚಲನ ಮೂಡಿಸುತ್ತಿದೆ. ರಶ್ಮಿಕಾ ಮಂದಣ್ಣ ಡಿಫೇಕ್ ವಿಡಿಯೋ ವೈರಲ್ ಆದ ನಂತರ ಕತ್ರಿನಾ ಕೈಫ್, ಕಾಜೋಲ್ ಮತ್ತು ಆಲಿಯಾ ಭಟ್ ಡಿಫೇಕ್ ವಿಡಿಯೋಗಳು ವೈರಲ್ ಆಗಿದ್ದು ಗೊತ್ತೇ ಇದೆ. ಇದೀಗ ಬಾಲಿವುಡ್ನ ಟಾಪ್ ಹೀರೋಯಿನ್ ಪ್ರಿಯಾಂಕಾ ಚೋಪ್ರಾ ಅವರನ್ನು ಕೂಡ ಡಿಫೇಕ್ ಭೂತ ಕಾಡ್ತಿದೆ. ರಶ್ಮಿಕಾ, ಆಲಿಯಾ ಆಯ್ತು, ಇದೀಗ ಪ್ರಿಯಾಂಕಾ ಚೋಪ್ರಾ ಡಿಫೇಕ್ ವಿಡಿಯೋ ವೈರಲ್. ಪ್ರಿಯಾಂಕಾ ಚೋಪ್ರಾ ಡಿಫೇಕ್ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆದ್ರೆ ಈ ಬಾರಿ ಮಾರ್ಫ್ ಮಾಡಿದವರು ಪ್ರಿಯಾಂಕಾ ಚೋಪ್ರಾ ಅವರಂತೆ ಸಂದರ್ಶನದ ಧ್ವನಿ ಬದಲಿಸಿ ಶಾಕಿಂಗ್ ವಿಡಿಯೋ ವೈರಲ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಆಕೆಯನ್ನ ನಕಲಿ ಬ್ರ್ಯಾಂಡ್ ಪ್ರಚಾರ ಮಾಡುವಂತೆ ರಚಿಸಲಾಗಿದೆ. ಆ ಬ್ರ್ಯಾಂಡ್ ಬಳಕೆಯಿಂದಾಗಿ 2023ರಲ್ಲಿ ತನ್ನ ವಾರ್ಷಿಕ ಆದಾಯ ಗಣನೀಯವಾಗಿ ಹೆಚ್ಚಿದೆ ಎಂದು ಪ್ರಿಯಾಂಕಾ ಚೋಪ್ರಾ ಹೇಳಿರುವಂತೆ ವಾಯ್ಸ್ ಚೇಂಜ್ ಮಾಡಿದ್ದಾರೆ. ಎಲ್ಲರೂ ಒಂದೇ ಬ್ರ್ಯಾಂಡ್ ಬಳಸಬೇಕು ಎಂದು ಪ್ರಿಯಾಂಕಾ ಚೋಪ್ರಾ ಈ ವಿಡಿಯೋದಲ್ಲಿ ಹೇಳಿರುವಂತೆ ಫೇಕ್ ವಿಡಿಯೋ ಹರಿಯಬಿಟ್ಟಿದ್ದಾರೆ. ಪಿಗ್ಗಿ ಫೇಕ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಒರಿಜಿನಲ್ ವಿಡಿಯೋ ಗೊತ್ತಿರುವವರೆಲ್ಲ ಆ ಸಂದರ್ಶನದಲ್ಲಿ ಪ್ರಿಯಾಂಕಾ ಚೋಪ್ರಾ ಹೇಳಿದ್ದನ್ನ ಮರುಪರಿಶೀಲಿಸಿ ಇದೊಂದು ಡಿಫೇಕ್ ವಿಡಿಯೋ ಎಂದು ಹೇಳಿದ್ದಾರೆ. ತಂತ್ರಜ್ಞಾನದ ದುರ್ಬಳಕೆ ಅಪಾಯಕಾರಿ. ಕೆಲವರು ವಿಡಿಯೋ ಮಾರ್ಫಿಂಗ್ ತಂತ್ರವನ್ನು ಬಳಸಲು ಬಾಲಿವುಡ್ ನಟಿಯರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಡಿಫೇಕ್ ವಿಡಿಯೋಗಳಿಗೆ ಕಡಿವಾಣ ಯಾವಾಗ ಎಂದು ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಯಾವ ನಟಿಯರ ವಿಡಿಯೋ ಯಾವಾಗ ಫೇಕ್ ಆಗುತ್ತದೆ ಎನ್ನುವುದು ಕೂಡ ತಿಳಿಯದೆ ನಟಿಯರು ಫುಲ್ ಶಾಕ್ ಆಗಿದ್ದಾರೆ. ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚುತ್ತಿದ್ದು ಇದು ಅತ್ಯಂತ ಅಪಾಯಕಾರಿಯಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಕಂಟೆಂಟ್ ತಯಾರಿಸಿ ದಾರಿ ತಪ್ಪಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಐಟಿ ಇಲಾಖೆ ಸೂಚಿಸಿದೆ. ಆದರೂ ಡಿಫೇಕ್ ವಿಡಿಯೋಗಳು ಸಾಧ್ಯ ಮಾಡುತ್ತಲಿವೆ. ಡಿಫೇಕ್ಗಳನ್ನು ತಡೆಯಲು ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ಕೇಂದ್ರ ಐಟಿ ಇಲಾಖೆ ಹೇಳಿದೆ. ಈ ಮಟ್ಟಿಗೆ ಸಾಮಾಜಿಕ ಜಾಲತಾಣಗಳ ಸಂಸ್ಥೆಗಳಿಗೂ ನೋಟಿಸ್ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಫೇಕ್ ವಿಡಿಯೋ ನೋಡಿದ ನಟಿಯರು ಯಾವಾಗ ನಮ್ಮ ಫೇಕ್ ವಿಡಿಯೋ ವೈರಲ್ ಆಗುತ್ತೋ ಎನ್ನುವ ಭಯದಲ್ಲಿದ್ದಾರೆ. ಎಸ್, ಇದು ಡಿಫೇಕ್ ಭೂತ ಅನ್ನುವಂಥದ್ದು ಸೃಷ್ಟಿ ಮಾಡಿರುವಂತಹ ಒಂದು ಭಯ, ಆತಂಕ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾ ಇದೆ. ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಶಿಕ್ಷೆಗೆ ಗುರಿಯಾಗ್ತೀರಿ ಅಥವಾ ಈ ರೀತಿ ಮಾಡೋದು ನಿಜವಾಗ್ಲೂ ಕೂಡ ಕಠಿಣ ಅಪರಾಧ ಅಂತ ಹೇಳಿದ್ರು ಕೂಡ ಯಾರಿಗೂ ಕೂಡ ಕೇಳ್ತಾ ಇಲ್ಲ. ಆದರೆ ಇಂತಹ ವಿಡಿಯೋಗಳು ಹರಿದಾಡ್ತಾನೆ ಇದೆ. ಹಾಗಾದರೆ ಏನು ಮಾಡಬೇಕು ಈ ರೀತಿ ಡಿಫೇಕ್ ವಿಡಿಯೋಗಳು ಬಂದಾಗ? ನಾವು ಇವತ್ತು ಈಗ ತೋರಿಸಿರುವಂಥದ್ದು ಚಿತ್ರನಟಿಯರ ವಿಡಿಯೋ. ಆದರೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಸಮಾಜದಲ್ಲೂ ಕೂಡ ನಮ್ಮ ಕಣ್ಣ ಮುಂದೆಯೂ ಕೂಡ ಬಹಳಷ್ಟು ಹೆಣ್ಮಕ್ಳಿದ್ದಾರೆ, ಬಹಳಷ್ಟು ಜನರ ವಿಡಿಯೋ ಇಂಥದ್ದೇ ಡಿಫೇಕ್ ವಿಡಿಯೋ ಆದರೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ. ಯಾಕಂದರೆ ಆ ಹೆಣ್ಮಕ್ಳಿಗೆ ಬೇರೆ ಗತಿ ಇಲ್ಲ, ಬೇರೆ ವಿಧಿ ಇಲ್ಲ. ಯಾಕಂದರೆ ಸಮಾಜದ ಮುಂದೆ ನಾವುಗಳು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೆಷ್ಟೋ ಮಿಸ್ಯೂಸ್ ಆಗಿರುವಂತಹ ಪ್ರಕರಣಗಳು, ಅದೆಷ್ಟೋ ಈ ಒಂದು ವಿಚಾರ ತೀರಾ ವಿಕೋಪಕ್ಕೆ ಹೋಗಿರುವಂತಹ ಒಂದು ಘಟನೆಗಳು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಹಾಗಿದ್ದಾಗ ಅಂಥವರ ಕತೆ ಏನು ಅನ್ನುವಂಥದ್ದೇ ನಮ್ಗಳ ಪ್ರಶ್ನೆ. ಈ ರೀತಿ ಡಿಫೇಕ್ ವಿಡಿಯೋ ಆದಾಗ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ. ಡಿಫೇಕ್ ವಿಡಿಯೋ ಆದಾಗ ಇದು ಒರಿಜಿನಲಾ ಅಥವಾ ಅಸಲಿಯೋ ಅಥವಾ ನಕಲಿಯೋ ಅನ್ನುವಂಥದ್ದು ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಏನು ಕತೆ ಇದು, ಏನು ವಿಚಾರ ಇದರದ್ದು,
ಎಲ್ಲಾ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಪಡೆದುಕೊಳ್ಳೇಬೇಕಾಗುತ್ತೆ. ಜೊತೆಗೆ ಡೀಪ್ ಫೇಕ್ ವಿಡಿಯೋ ಯಾರ್ದಾಗುತ್ತೆ ಅವರು ಭಯ ಪಡುವಂಥದ್ದಿಲ್ಲ. ಯಾಕಂದ್ರೆ ಅವರು ಕೆಲವು ಸಿಂಪಲ್ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು. ಆ ಸಿಂಪಲ್ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿದ್ರೆ ಅವರಿಗೆ ಈ ಡೀಪ್ ಫೇಕ್ ವಿಡಿಯೋ ನಿಜವಾಗ್ಲೂ ಕೂಡ ಈ ರೀತಿ ದುಷ್ಕರ್ಮಿಗಳು ಕಿಡಿಗೇಡಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಪಕ್ಕಾ ಗೊತ್ತಾಗುತ್ತೆ. ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ, ವೆರಿ ಇನ್ಫಾರ್ಮೇಟಿವ್ ಆಗಿರುವಂತಹ ಮಾಹಿತಿಗಳನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿ ಭಾಗ, ನಮ್ಮ ನಾಡು, ಜೊತೆಗೆ ನಮ್ಮ ದೇಶವು ಕೂಡ ಕಂಡಂತಹ ನಮ್ಮ ಹೆಮ್ಮೆಯ ಸೈಬರ್ ಎಕ್ಸ್ಪರ್ಟ್ರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಶ್ರೀಯುತ ಅನಂತ್ ಪ್ರಭು ಜಿ ಅವರು, ಪ್ರೊಫೆಸರ್, ಸಹ್ಯಾದ್ರಿ ಕಾಲೇಜು, ಜೊತೆಗೆ ಪ್ರಖ್ಯಾತ ಸೈಬರ್ ಎಕ್ಸ್ಪರ್ಟ್ ಕೂಡ ಹೌದು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಶ್ರೀಯುತ ಅನಂತ್ ಪ್ರಭು ಜಿ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಅನಂತ್ ಪ್ರಭು ಜಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಉಪಯುಕ್ತವಾಗಿರುವಂತಹ ಮಾಹಿತಿ, ಪ್ರಸಕ್ತ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಮುಂದೆ ನೀಡಲಿಕ್ಕಿದ್ದಾರೆ. ಯಾಕಂದ್ರೆ ಡೀಪ್ ಫೇಕ್ ಭೂತದ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ. ಹಾಗಿದ್ದಾಗ ನಾನು ನೇರವಾಗಿ ಕೇಳ್ತಾ ಇರುವಂತದ್ದು ಅನಂತ್ ಪ್ರಭು ಅವ್ರ ಜೊತೆ, ಡೀಪ್ ಫೇಕ್ ವಿಡಿಯೋ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗೆ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಕೇಳ್ತಾ ಇರುವಂತದ್ದು, ತಾವು ಡೀಪ್ ಫೇಕ್ ವಿಡಿಯೋಗಳನ್ನ ನೋಡಿದ್ದೀರಾ ಅಥವಾ ನೋಡ್ತೀರಾ? ಇಂಥ ಒಂದು ಅಭ್ಯಾಸಗಳು ಏನಾದ್ರೂ ಇದೆಯಾ ಅಂತ ಹೇಳಿ. ಇದೊಂದು ಡೈರೆಕ್ಟ್ ಕ್ವಶನ್, ಇಷ್ಟರವರೆಗೆ ಯಾರೂ ನನಗೆ ಕೇಳಿಲ್ಲ ನೀವು ಡೀಪ್ ಫೇಕ್ ನೋಡ್ತೀರಾ ಅಂತ. ಬಟ್ ಬಿಫೋರ್ ದ್ಯಾಟ್ ನಾನೊಂದು ಪಾಯಿಂಟ್ ಹೇಳಲಿಕ್ಕೆ ಬಯಸ್ತೇನೆ. ಏನಂದ್ರೆ ನಾನು ನೀವು ಮಾಡಿರುವ ಪ್ರಿಪರೇಷನ್ ನೋಡ್ತಾ ಇದ್ದೆ, ಎಷ್ಟು ಎಕ್ಸ್ಟ್ರಾರ್ಡಿನರಿ ಇದೆ ಅಂದ್ರೆ ದಟ್ ಶೋಸ್ ದ ಎಫರ್ಟ್ ದಟ್ ಯು ಪುಟ್ ಇನ್. ಈ ತರ ಒಂದು ಒಳ್ಳೆಯ ಕಾರ್ಯಕ್ರಮ ಜನರು ನೋಡ್ಬೇಕು, ಅವರಿಗೆ ಇದರ ಬಗ್ಗೆ ತಿಳಿಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನೀವು ಮಾಡಿದಿರಿ. ಸೊ ಹ್ಯಾಟ್ಸ್ ಆಫ್ ಟು ಯು, ನಂಬರ್ ಒನ್. ಸೊ ಈ ಪ್ರಿಪರೇಷನ್ ನೋಡಿದ ನಂತರ, ಈ ಫಸ್ಟ್ ನಿಮ್ಮ ಇಂಟ್ರೊಡಕ್ಷನ್ ನೋಡಿದ ತಕ್ಷಣ ಈಗ ಜನರ ತಲೆಯಲ್ಲಿ ಒಂದು ಪಾಯಿಂಟ್ ಬಂದಿರಬಹುದು, ಈಗ ಇದಿಲ್ಲಿ ಆಗ್ತಾ ಇರೋದು ರಿಯಲ್ ಡೀಪ್ ಫೇಕ್ ಅಂತ. ಕರೆಕ್ಟ್. ಸೊ ದಿಸ್ ಇಸ್ ದ ರಿಯಾಲಿಟಿ. ಯಾಕಂದ್ರೆ ಇಟ್ ಕ್ಯಾನ್ ಬಿ ರಿಯಲ್ ಆರ್ ಇಟ್ ಕ್ಯಾನ್ ಬಿ ಡೀಪ್ ಫೇಕ್. ಅದು ಡೀಪ್ ಫೇಕ್ ನಾನು ಹೇಳ್ಬೇಕಾದ್ರೆ, ಈಗ ಇತ್ತೀಚೆಗೆ ಎಸ್ಪೆಷಲಿ ಒಂದು ಬಾಲಿವುಡ್ ಆಕ್ಟ್ರೆಸ್ ಅವರದೊಂದು ವಿಡಿಯೋ ಬಂತು. ಸೊ ಜನರು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ದಿಸ್ ಹ್ಯಾಸ್ ಸ್ಟಾರ್ಟೆಡ್ ಸಿನ್ಸ್ 2017. 2017 ಅಲ್ಲಿ ರೆಡಿಟ್ ಅಲ್ಲಿ ಒಬ್ರು ಯೂಸರ್ ಡೀಪ್ ಫೇಕ್ ಅಂತ ಒಂದು ವರ್ಡ್ ಅನ್ನು ಕಾಯಿನ್ ಮಾಡಿದ್ದ. ಬಟ್ ಇದರದು ಬ್ಯಾಕ್ ಸ್ಟೋರಿ ನಾನು ಹೇಳ್ಬೇಕಾದ್ರೆ 1990 ಇಂದ ಶುರು ಆಗಿದೆ. ಸೊ AI ಅಂತ ನಾವು ಕರಿತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್ ಇನ್ ದ ಇಯರ್ 1990. ಅಲ್ಲಿಂದ ಸ್ಟಾರ್ಟ್ ಆಗಿ ಈಗ ನಾವೊಂದು ಯಾವ ಮಟ್ಟಕ್ಕೆ ಬಂದಿದ್ದೇವಂದ್ರೆ, ಈಗ ನಾನಿಲ್ಲಿ ಕೂತ್ಕೊಂಡಿದ್ದೇನೆ, ನಿಮ್ದೊಂದು ಫೋಟೋ ಇದ್ರೆ ಸಾಕು ನನ್ನ ಹತ್ರ. ಈಗ ಯಾವ್ದದು ಆನಿಮಲ್ ಅಂತ ಒಂದು ಪಿಕ್ಚರ್ ಇದೆ ಅಲ್ವಾ, ಅದರಲ್ಲಿ ಐ ಕ್ಯಾನ್ ರಣಬೀರ್ ಕಪೂರ್, ಹೌದು, ಫ್ಯೂ ಸೆಕೆಂಡ್ಸ್ ಅಲ್ಲಿ ರಣಬೀರ್ ಬದಲಿಗೆ ತಾವಲ್ಲಿ, ಅಂಡ್ ಐ ಥಿಂಕ್ ಇಟ್ ಬಿ ಮಚ್ ಮೋರ್ ಸಕ್ಸಸ್. ಓಕೆ, ಅಷ್ಟರ ಮಟ್ಟಿಗೆ ಅಂದ್ರೆ ಫುಲ್ ವಿಡಿಯೋ ಅಂತ ಹೇಳಿ. ಈ ಹಿಂದೆ ನಾವು ಕೇಳಿದೀವಿ ಅಂದ್ರೆ ಮಾಫಿಂಗ್, ಯಾವ ರೀತಿ ಮಾಫಿಂಗ್ ಅಂತ ಹೇಳಿ ಸಣ್ಣ ಮಾಫಿಂಗ್ ನಾವು ಭಯ ಪಡ್ತಾ ಇದ್ವಿ. ಯಾಕಂದ್ರೆ ಯಾರ್ದೋ ಒಂದು ದೇಹ, ಅದಕ್ಕೆ ಯಾರ್ದೋ ಒಂದು ತಲೆಯನ್ನ ಹಾಕ್ತಾರೆ ಫೋಟೋಶಾಪ್ ಅಲ್ಲಿ ಒಂದು ಟೂಲ್ ಅನ್ನು ಉಪಯೋಗಿಸಿಕೊಂಡು. ವೆರಿ ಈಸಿ ಅಂಡ್ ವೆರಿ ಸಣ್ಣ ಕೆಲಸ, ದೊಡ್ಡ ಕೆಲಸಗಳೇನಿಲ್ಲ. ಆದ್ರೆ ಅದರಿಂದಲೇ ಬಹಳಷ್ಟು ಆಘಾತಕಾರಿಯಾಗಿರುವಂತಹ ಘಟನೆಗಳು ನಡೆದಿದೆ. ಅದನ್ನು ನೋಡಿದಾಗ ಯಾರು ನಂಬದಿರುವಂತಹ ಸಂದರ್ಭಗಳಲ್ಲಿ ಸುಸೈಡ್ ಮಾಡ್ಕೊಂಡಿರುವಂತದ್ದು, ನಾವಲ್ಲ ಅಂತ ಹೇಳಿದಾಗ್ಲೂ ಕೂಡ ಬ್ಲಾಕ್ ಮೇಲ್ ಮಾಡಿರುವಂತದ್ದು. ಸಣ್ಣ ಫೋಟೋ, ಜಸ್ಟ್ ಇಮ್ಯಾಜಿನ್ ಸರ್, ಒಂದು ಸಣ್ಣ ಫೋಟೋ ಅಷ್ಟು ಒಂದು ದುರ್ಬಳಕೆ ಆಗುತ್ತೆ, ಅಷ್ಟರ ಮಟ್ಟಿಗೆ ಅದಕ್ಕೆ ಪವರ್ ಇದೆ ಅಂತ ಬಂದಾಗ ಈ ವಿಡಿಯೋಗಳ ಕಥೆ ಏನು ಅನ್ನುವಂಥದ್ದು ಬಹಳಷ್ಟು ಆಘಾತಕಾರಿ ಈ ಒಂದು ಬೆಳವಣಿಗೆ. ಹಾಗಿದ್ದಾಗ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕೆ ನಮ್ಮ ಇಂಟರ್ನೆಟ್ ಅಥವಾ ನಮ್ಮ ತಂತ್ರಜ್ಞಾನ ಅಥವಾ ಈ ಮಟ್ಟಿಗೆ ಬೆಳೆದಿದೆ, ಇಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನುವಂಥ ಪ್ರಶ್ನೆ, ಇದು ವರ ಆಗಿದೆಯಾ ಅಥವಾ ಶಾಪ ಆಗಿದೆ ಅನ್ನುವಂಥ ಪ್ರಶ್ನೆ ಬಂದಾಗ ತಾವುಗಳು ಇದರಲ್ಲಿ ಬಹಳಷ್ಟು ಆಳ ಅಗಲ ಎಲ್ಲವನ್ನ ನೋಡಿದವರು. ಹಾಗಿದ್ದಾಗ ಆಸ್ ಎ ಅನಂತ ಪ್ರಭು ಅವರು ಸೈಬರ್ ಎಕ್ಸ್ಪರ್ಟ್ ಆಗಿ ಈ ಒಂದು ಬೆಳವಣಿಗೆ, ಈ ಒಂದು ತಂತ್ರಜ್ಞಾನವನ್ನ ಅಥವಾ ಈ ಒಂದು ಪ್ರೋಗ್ರೆಸ್ ಅನ್ನ ಯಾವ ರೀತಿ ನೋಡ್ತೀರಾ ಸರ್? ಓಕೆ, ಸೊ ಇದು ಒಂದು ವೆರಿ ಡೇಂಜರಸ್ ಸಿಚುವೇಶನ್ ಬಂದೇ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ನೀವು ಹೇಳಿದ್ರಿ ಬಹುಶಃ ಬಹಳಷ್ಟು ಹಿಂದೆ ಕೂಡ ಹೌದು ಡಿಸ್ಕಸ್ ಮಾಡಿದ್ದೇವೆ ನಾವು ಪ್ರೋಗ್ರಾಮ್ ಅಲ್ಲಿ. ಮತ್ತೆ ನಮ್ಮ ಸೈಬರ್ ಸೇಫ್ ಗರ್ಲ್ ಆ ಪ್ರಾಜೆಕ್ಟ್ ಅಲ್ಲಿ ವರ್ಷನ್ 4 ಅಲ್ಲೇ ನಾವು ಡೀಪ್ ಫೇಕ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದೇವೆ. ಅಂಡ್ ಆಲ್ಸೋ ನಮ್ಮ ಸಹ್ಯಾದ್ರಿ ಕಾಲೇಜಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ನಮ್ಗೆ 2.5 ಲಕ್ಷ ಫಂಡಿಂಗ್ ಕೊಟ್ಟಿದ್ದಾರೆ 2 years ಬ್ಯಾಕ್ ಡೀಪ್ ಫೇಕ್ ವಿಡಿಯೋಸ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ. ಸೊ ದಟ್ ಶೋಸ್ ಆ ಗವರ್ಮೆಂಟ್ ಎಷ್ಟು ಅವರ ಒಂದು ಫೋರ್ ಸೈಟ್ ಇತ್ತು ಅಂತ. ಅಂದ್ರೆ ಅವ್ರಿಗೆ ಗೊತ್ತಿತ್ತು ದಿಸ್ ಇಸ್ ಅ ಪ್ರಾಬ್ಲಮ್ ಅಂತ. ಈಗ ನಾನು ಹೇಳ್ಬೇಕಾದ್ರೆ, ನೀವೊಂದು ಕ್ವಶನ್ ಕೇಳಿದ್ರಿ, ನೀವು ಡೀಪ್ ಫೇಕ್ ನೋಡ್ತೀರಾ ಅಂತ. ಡೆಫಿನೆಟ್ಲಿ ನಾನು ನೋಡ್ತಾ ಇರ್ತೇನೆ. ನಾನು ಯಾಕೆ ನೋಡ್ತಾ ಇದ್ದೇನೆ ಅಂದ್ರೆ, ನನ್ನ ಮೋಸ್ಟ್ ಫೇವರೆಟ್ ಸಿಂಗರ್ KK ಅಂತ, ಹಿ ರೀಸೆಂಟ್ಲಿ ಪಾಸ್ಡ್ ಅವೇ.
ಸೊ ಅವರ ಸಾಂಗ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಕೇಳಲಿಕ್ಕೆ. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ನನಗೆ KK ಅವರ ಹಾಡುಗಳನ್ನು ಕೇಳಲಿಕ್ಕೆ ಸಿಗ್ತಾ ಇಲ್ಲ. ಇತ್ತೀಚೆಗೆ ಎಷ್ಟೋ ಒಳ್ಳೆ ಒಳ್ಳೆ ಹಾಡುಗಳು ಬಾಲಿವುಡ್ ಅಲ್ಲಿ ಬರ್ತಾ ಇವೆ. ಸೊ ಈಗ ಡೀಪ್ ಫೇಕ್ ಟೆಕ್ನಾಲಜಿ ಯೂಸ್ ಮಾಡಿ ಕೆಲವು ಡಿಜೆಗಳು ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಡನ್ನು ಅರಿಜಿತ್ ಸಿಂಗ್ ಹಾಡಿದ್ದಾರೆ, ಅದನ್ನು KK ವಾಯ್ಸ್ ಅಲ್ಲಿ ಅವರು ರೀಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೊಂದು ಬ್ಯೂಟಿಫುಲ್ ಟೆಕ್ನಾಲಜಿ. ಮೊಹಮ್ಮದ್ ರಫಿ ಅವರ ವಾಯ್ಸ್ ಅಲ್ಲಿ ಈ ರಬ್ನೆ ಬನಾದಿ ಜೋಡಿ ಮೂವಿದು ಒಂದು ಹಾಡು ಬಂದಿದೆ. ನನಗೆ ಅದನ್ನು ಕೇಳಿ ಐ ವಾಸ್ ಶಾಕ್ಡ್. ಅಂದ್ರೆ ಇಟ್ಸ್ 99.99% ಅಂತ ನೀವು ಹೇಳ್ಬೋದು, ಆ ತರ ಅಕ್ಯುರಸಿ. ಸೊ ಬೇಸಿಕಲಿ ಇದೊಂದು ಹೇಗೆ ವರ್ಕ್ ಆಗತ್ತಂತ ಈಗ ಎಲ್ಲರ ತಲೆಯಲ್ಲಿ ಬಂದಿರಬಹುದು. ಸೊ ಇಟ್ ಯೂಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂಬರ್ 1. ಸೊ ಇಂಟೆಲಿಜೆನ್ಸ್ ಅಂದ್ರೆ ಏನು? ನಾವು ನಮ್ಮ ವಿ ಯೂಸ್ ಅವರ್ ಬ್ರೈನ್ ಅನ್ನು ಯೂಸ್ ಮಾಡಿ ನಾವು ಏನಾದ್ರೂ ಒಂದು ಡಿಸಿಷನ್ ಮಾಡಿದ್ರೆ ಅದಕ್ಕೆ ನಾವು ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಕಂಪ್ಯೂಟರ್ ಅಲ್ಲಿ ಒಂದು ಚೆಸ್ ಅಂತ ಒಂದು ಗೇಮ್ ಆಡಿದ್ದೇವೆ. ಸೊ ಈ ಚೆಸ್ ಗೇಮ್ ಅಲ್ಲಿ ಹೇಗಿರುತ್ತಂದ್ರೆ 64 ಸ್ಕ್ವೇರ್ಸ್ ಮತ್ತೆ ನಾವು ಬ್ಲಾಕ್ ಅಂಡ್ ವೈಟ್ ನಾವು ಆಡ್ತಾ ಇರ್ತೇವೆ. ಸೊ ಈ ಚೆಸ್ ಗೇಮ್ ಅನ್ನು ಪ್ರೋಗ್ರಾಮ್ ಮಾಡಬೇಕಾದ್ರೆ ಒಬ್ಬ ಕಂಪ್ಯೂಟರ್ ಎಂಜಿನಿಯರ್, ಗೇಮ್ ಡೆವಲಪರ್ ಎಷ್ಟೋ ಲಕ್ಷ ಲೈನ್ ಕೋಡ್ ಗಳನ್ನು ಬರಿಬೇಕು. ಯಾಕಂದ್ರೆ ನಾನು ಫಾರ್ ಎಕ್ಸಾಂಪಲ್ ಒಂದು ಮೂವ್ ಮಾಡಿದ್ರೆ ಕಂಪ್ಯೂಟರ್ ಯಾವ ಮೂವ್ ಮಾಡಬೇಕು, ನಾನು ನೆಕ್ಸ್ಟ್ ಯಾವ ಮೂವ್ ಮಾಡಬಹುದು. ಸೊ ಈ ತರ ಎಲ್ಲ ಅವ ಥಿಂಕ್ ಮಾಡಿ ಅವ ಈ ತರ ಒಂದು ಗೇಮ್ ಅನ್ನು ಡೆವಲಪ್ ಮಾಡ್ತಾನೆ. ಯಾರು ಜಾಸ್ತಿ ಥಿಂಕ್ ಮಾಡಿದಾರೋ ಅವರ ಗೇಮ್ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಮತ್ತೆ ಅದರ ಲೆವೆಲ್ಸ್ ಇರುತ್ತಲ್ವಾ, ಈಸಿ, ಮೀಡಿಯಂ, ಡಿಫಿಕಲ್ಟ್ ಅಂತ. ಆ ತರ ದಿಸ್ ಇಸ್ ದ ನಾರ್ಮಲ್. ಈಗ ನೀವು ಏನ್ ಮಾಡಿ ಗೊತ್ತಾ, ಒಂದು ಕ್ಯಾಮರಾವನ್ನು ಇಟ್ಕೊಳ್ಳಿ, ಯಾರೋ ಒಂದು ಚೆಸ್ ಗೇಮ್ ಅನ್ನು ಆಡ್ತಾ ಇರೋದನ್ನು ಆ ಕ್ಯಾಮರಾ ರೆಕಾರ್ಡ್ ಮಾಡ್ಲಿ ಕಂಪ್ಯೂಟರ್ಗೆ ಇನ್ಪುಟ್ ಆಗಿ ಕೊಟ್ಬಿಡಿ. ನೀವು ಯಾವುದೇ ಕೋಡ್ ಬರಿಬೇಕಂತಿಲ್ಲ, ಏನೂ ಮಾಡ್ಬೇಕಂತಿಲ್ಲ. ದ ಕಂಪ್ಯೂಟರ್ ಇಟ್ ಸೆಲ್ಫ್ ಲರ್ನ್ಸ್ ಚೆಸ್ ಆಡುದು ಹೇಗೆ, ಅದರಲ್ಲಿ ಯಾವ್ದೆಲ್ಲ ಮೂವ್ಮೆಂಟ್ ಇದೆ, ಅದರಲ್ಲಿ ಯಾವ್ದೆಲ್ಲ ಕಿಂಗ್ ಕ್ವೀನ್ ಏನೆಲ್ಲ ಇದೆ, ಮತ್ತೆ ಆಡ್ಬೇಕಾದ್ರೆ ನಾವು ಹೇಗೆ ಆಡ್ಬೇಕು, ಯಾವ ಮೂವ್ ಮಾಡಿದ್ರೆ ಚೆಕ್ ಮೇಟ್ ಬೇಗ ಮಾಡ್ಲಿಕ್ಕೆ ಆಗುತ್ತೆ. ಸೊ ದಿಸ್ ಡಿಸಿಷನ್ ದ ಕಂಪ್ಯೂಟರ್ ಟೇಕ್ಸ್. ಇದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೇವೆ. ಅಂದ್ರೆ ನಾವು ಏನು ಇನ್ಪುಟ್ ಕೊಡಲ್ಲ ಕಂಪ್ಯೂಟರ್ಗೆ, ಅದು ಅದರಷ್ಟಕ್ಕೆ ಡಿಸೈಡ್ ಮಾಡಿ ಅದರಷ್ಟಕ್ಕೆ ಅದು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಅನ್ನು ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಾವು ಮತ್ತೆ ಅದನ್ನು ಸ್ವಲ್ಪ ಡೀಪ್ ಆಗಿ ಹೋಗುವಾಗ ಅದಕ್ಕೆ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಕರಿತೇವೆ. ಅದು ಇನ್ನೂ ಡೀಪ್ ಆಗಿ ಹೋಗುವಾಗ ಡೀಪ್ ಲರ್ನಿಂಗ್ ಅಂತ ಕರಿತೇವೆ. ಈ ಡೀಪ್ ಲರ್ನಿಂಗ್ ಇಂದ ಡೀಪ್ ಫೇಕ್ ಅಂತ ವರ್ಡ್ ಬಂದಿರೋದು. ಸೊ ಎಲ್ಲರಿಗೆ ಆ ತಲೆಯಲ್ಲಿ ಇರುತ್ತಲ್ಲ, ಈ ಡೀಪ್ ಫೇಕ್ ಅಂದ್ರೆ ಏನು ಅಂತ. ಡೀಪ್ ಲರ್ನಿಂಗ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಯೂಸ್ ಮಾಡಿರುವ ವಿಡಿಯೋಗಳಿಗೆ, ಆಡಿಯೋಗಳಿಗೆ ಅಥವಾ ನಿಮ್ಮ ಇಮೇಜಸ್ ಗಳನ್ನು ನಾವು ಡೀಪ್ ಫೇಕ್ ಅಂತ ಕರಿತೇವೆ. ಸೊ ದ ಫಸ್ಟ್ ಪಾಯಿಂಟ್ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಏನಂದ್ರೆ ಇಟ್ ಇಸ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಂಬರ್ 2 ಇದರಲ್ಲಿ ಏನಂದ್ರೆ ವಿಡಿಯೋಸ್ ಮಾತ್ರ ಅಲ್ಲ, ಫೋಟೋಸು ಡೀಪ್ ಫೇಕ್ ಅಲ್ಲಿ ಕ್ರಿಯೇಟ್ ಮಾಡಬಹುದು, ಮತ್ತೆ ನೀವು ಆಡಿಯೋನು ಕ್ರಿಯೇಟ್ ಮಾಡಬಹುದು. ಸೊ ದಿಸ್ ಇಸ್ ದ ಪಾಯಿಂಟ್ ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ರಿಗೂ ಗೊತ್ತಾಗಬೇಕು ಏನಂದ್ರೆ ದಿಸ್ ಇಸ್ ನಾಟ್ ಡನ್ ಫಿಸಿಕಲಿ ನಾವು ಕೂತ್ಕೊಂಡು ಮಾಡುವುದಲ್ಲ. ನಾವು ಜಸ್ಟ್ ಒಂದು ಇನ್ಪುಟ್ ಕಂಪ್ಯೂಟರ್ ಕೊಟ್ರೆ ಸಾಕು, ಅದು AI ಅದರಷ್ಟಕ್ಕೆ ಮಾಡ್ತಾ ಹೋಗುತ್ತೆ. ಅದು ಸಹ ಹೇಗೆ ಮಾಡುತ್ತಂದ್ರೆ ದರ್ ಆರ್ 2 ಪಾಯಿಂಟ್ಸ್ ಹಿಯರ್, ಜನರೇಟರ್ ಮತ್ತೆ ಡಿಸ್ಕ್ರಿಮಿನೇಟರ್ ಅಂತ ಇರುತ್ತೆ, ಆಯ್ತಾ. ಸೊ ಜನರೇಟರ್ ಏನ್ ಮಾಡುತ್ತಂದ್ರೆ ಒಂದು ವಿಡಿಯೋನ, ಒಂದು ಇಮೇಜ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಡಿಸ್ಕ್ರಿಮಿನೇಟರ್ ಏನ್ ಮಾಡುತ್ತಂದ್ರೆ ಇಲ್ಲ ನೀನು ಮಾಡಿದ್ದು ಸರಿ ಅಲ್ಲ ಅಂತ ಅದನ್ನು ಫಾಲ್ಸ್ ಅಂತ ಹೇಳುತ್ತೆ. ಸೊ ಅದು ಏನ್ ಮಾಡುತ್ತೆ ಜನರೇಟರ್, ಇಟ್ ವಿಲ್ ಜನರೇಟ್ ಎನದರ್ ಮಾಡುವಾಗ ಇನ್ನೂ ಮೋರ್ ರಿಯಲಿಸ್ಟಿಕ್ ಆಗಿ. ಡಿಸ್ಕ್ರಿಮಿನೇಟರ್ ಹೇಳುತ್ತೆ ಇಲ್ಲ ನೀನು ಸರಿ ಇಲ್ಲ ಅಂತ. ಸೊ ಈ ತರ ಒಂದು 500, 1000, 2000 ಟೈಮ್ಸ್ ಆ ತರ ಐಟರೇಷನ್ ಅಂತ ನಾವು ಕರಿತೇವೆ. ಐಟರೇಷನ್ ತನ್ನಷ್ಟಕ್ಕೆ ಆಗ್ತದೆ, ನಾನೇನು ಕೂತ್ಕೊಂಡು ಮಾಡ್ಬೇಕಂತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಫೋಟೋಶಾಪ್ ಅಲ್ಲಿ ನಾನು ಒಂದು ರಿತಿಕ್ ರೋಷನ್ ಇದು ಬಾಡಿಗೆ ನನ್ನ ಮುಖವನ್ನು ಹಾಕಿದ್ರಲ್ಲಿ ಬಂದು ನಾನು ನಿಮಗೆ ತೋರಿಸ್ತೇನೆ, ನೋಡಿ ನಿತಿನ್ ಅವರು ಹೇಗಿದೆ ಇದು ಅಂತ. ಇಲ್ಲ ಇದು ಸರಿ ಇಲ್ಲ ಅಂತ ನೀವು ಹೇಳ್ತೀರಿ. ನಾನು ಎಗೇನ್ ಹೋಗಿ ಎಗೇನ್ ರಿಪೀಟ್ ಮಾಡಿ ತರ್ತೇನೆ, ಇಲ್ಲ ಸರಿ ಇಲ್ಲ. ನಾನು 100 ಸರ್ತಿ ತರ್ತೇನೆ ಮತ್ತೆ ಹೇಳ್ತೇನೆ ಇಲ್ಲ ನನಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನಾನು ಬಿಟ್ಬಿಡ್ತೇನೆ. ಬಟ್ ಇದು ಹಾಗಲ್ಲ, ದಿಸ್ ದ ಕಂಪ್ಯೂಟರ್ ಇಟ್ ಸೆಲ್ಫ್ ಡಸ್. ಜನರೇಟರ್ ಮತ್ತೆ ಡಿಸ್ಕ್ರಿಮಿನೇಟರ್, ಜನರೇಟರ್ ಕ್ರಿಯೇಟ್ ಮಾಡುತ್ತೆ, ಡಿಸ್ಕ್ರಿಮಿನೇಟರ್ ಇಲ್ಲ ನೀನು ಮಾಡಿದ್ ಸರಿ ಅಲ್ಲ ಅಂತ ಹೇಳಿದ್ರೆ. ಸೊ ಮಾಡಿ ಐಟ್ರೇಷನ್ ಮಾಡಿ ಲಾಸ್ಟ್ಗೆ ಅದೊಂದು ಕನ್ವರ್ಜೆನ್ಸ್ಗೆ ಬರುತ್ತೆ. ಆ ಕನ್ವರ್ಜೆನ್ಸ್ ಬಂದ ತಕ್ಷಣ ಇಟ್ ಈಸ್ ವೆರಿ ವೆರಿ ರಿಯಲಿಸ್ಟಿಕ್. ಎಷ್ಟು ರಿಯಲಿಸ್ಟಿಕ್ ಇರುತ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನ್ ಡೀಪ್ ಫೇಕ್ ವಿಡಿಯೋ ಬಂದ್ರೆ ಐ ಡೋಂಟ್ ಥಿಂಕ್ ಸೊ ಮೈ ಪೇರೆಂಟ್ಸ್ ವಿಲ್ ಬಿ ಏಬಲ್ ಟು ಟೆಲ್ ವೆದರ್ ದಟ್ ಈಸ್ ಅನಂತ್ ಪ್ರಭು ಆರ್ ನಾಟ್ ಅಂತ. ಅಂದ್ರೆ ಅಂಥ ರಿಯಲಿಸ್ಟಿಕ್ ಇಮೇಜಸ್ ಬರುತ್ತೆ. ಸೊ ದಟ್ ಈಸ್ ವೈ ಡೀಪ್ ಫೇಕ್ಸ್ ಆರ್ ಅ ಮೇಜರ್ ಸೊಸೈಟಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ.
ಫ್ಯಾಕ್ಟ್ ದೊಡ್ಡ ಸಮಸ್ಯೆ ನೋಡೋಣ ಒಂದು ವಿಚಾರಗಳಲ್ಲಿ. ತಂತ್ರಜ್ಞಾನ ಬೆಳೆದಿದೆ, ಆದರೆ ಎಷ್ಟು ಉಪಯೋಗ ಇದೆ ಅಷ್ಟೇ ಒಂದು ದುರ್ಬಳಕೆ ಆಗ್ತಾ ಇದೆ, ಅಪಾಯಕಾರಿ ಕೂಡ ಇದೆ. ಜೊತೆಗೆ ನನಗೆ ಮುಂದಕ್ಕೆ ನನಗೆ ವಿಡಿಯೋ ಬೇಕು, ಡೀಪ್ ಫೇಕ್ ಆಗಿರುವಂತಹ ವಿಡಿಯೋ ರಶ್ಮಿಕಾ ಮಂದಣ್ಣ ಅವರದು. ಜೊತೆಗೆ ಯಾಕಂದ್ರೆ ಫುಲ್ ಬ್ಲರ್ ಮಾಡಿ ಅದನ್ನ ಬ್ಲರ್ ಮಾಡಿ ನನಗೊಂದು ಕಳಿಸಿಕೊಡಿ. ಇದೆಯಾ? ಎಸ್, ರಶ್ಮಿಕಾ ಮಂದಣ್ಣ ಅವರದು. ಜೊತೆಗೆ ಇನ್ನಿತರ ವಿಡಿಯೋಗಳು ಅಂದರೆ ಹೇಗೆ ಅದನ್ನು ಮಾಫ್ ಮಾಡಲಾಗಿದೆ, ಜೊತೆಗೆ ಅದನ್ನು ಯಾವ ರೀತಿ ಬಳಸಿಕೊಳ್ಳಲಾಗಿದೆ, ಹೇಗೆ ರಿಯಲ್ ಆಗಿರುವಂತಹ ಫೋಟೋ ಜೊತೆಗೆ ಮಾಫಿಂಗ್ ಆಗಿರುವಂತಹ ಈ ರೀತಿ ಡೀಪ್ ಫೇಕ್ ಆಗಿರುವಂತಹ ವಿಡಿಯೋಗಳಿಗೆ ವ್ಯತ್ಯಾಸ ಯಾವ ರೀತಿ ಇದೆ, ಜೊತೆಗೆ ಯಾವ ರೀತಿ ಕಂಡುಕೊಳ್ಳಬಹುದು ಆ ಡಿಫ್ರೆನ್ಶಿಯೇಟ್ ಅನ್ನುವಂಥದ್ದು ನಾವು ಮಾತಾಡಬೇಕಾಗುತ್ತೆ. ಜೊತೆಗೆ ನಾನು ಕೇಳ್ತಾ ಇರುವಂಥದ್ದು ಸರ್, ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಡೀಪ್ ಫೇಕ್ ಅನ್ನುವಂಥದ್ದು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಫೋಟೋಶಾಪ್ ಗೊತ್ತಾಗ್ತಾ ಇತ್ತು, ಆದರೆ ಡೀಪ್ ಫೇಕ್ ವಿಡಿಯೋ ಹೇಗೆ ಗೊತ್ತಾಗುತ್ತೆ ಅನ್ನೋದು ಪ್ರಶ್ನೆ. ತಾವು ಹೇಳಿದ್ರಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು. ಅಂದರೆ ಬಹುಶಃ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಡೀಪ್ ಲರ್ನಿಂಗ್ ಪ್ಲಸ್ ಈ ರೀತಿ ಟೆಕ್ನಾಲಜಿಯಿಂದ ಆಗ್ತಾ ಇರುವಂತಹ ಈ ಒಂದು ಡೀಪ್ ಫೇಕ್ ಅನ್ನುವಂತಹ ಒಂದು ತಂತ್ರಜ್ಞಾನ. ಹಾಗಿದ್ದಾಗ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅನ್ನೋದು, ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಅವರ ವಿಡಿಯೋ ವೈರಲ್ ಆದ್ಮೇಲೆ ಗೊತ್ತಾಗಿರುವಂಥದ್ದು ಡೀಪ್ ಫೇಕ್ ಆಗಿದೆ. ಅದಕ್ಕಿಂತ ಮೊದಲು ಬಹುಶಃ ಇದು ರಶ್ಮಿಕಾ ಮಂದಣ್ಣವೇ ಲಿಫ್ಟ್ ಅಲ್ಲಿ ಇರಬಹುದು ಅನ್ನುವಂಥದ್ದು ನಾವು ಅನ್ಕೊಂಡಿದ್ವಿ, ಬಹಳ ಜನ ಅನ್ಕೊಂಡಿದ್ರು. ಸೊ ಹಾಗಿದ್ದಾಗ ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಇದು ಒರಿಜಿನಲ್, ಇದು ಡೂಪ್ಲಿಕೇಟ್? ಹೌದು. ಸೊ ದೇರ್ ಆರ್ ವೇಸ್. ಈಗ ಫಾರ್ ಎಕ್ಸಾಂಪಲ್ ಐ ಬ್ಲಿಂಕಿಂಗ್ ನಾವು ನೋಡ್ತೇವೆ, ಅದರ ಮೂವ್ಮೆಂಟ್ ನಾವು ನೋಡ್ತೇವೆ. ನೀವು ಆ ವಿಡಿಯೋವನ್ನು ಕರೆಕ್ಟ್ ಆಗಿ ನೋಡಿದ್ರೆ ಆ ಐ ಬ್ಲಿಂಕಿಂಗ್ ನ್ಯಾಚುರಲ್ ಆಗಿ ಬ್ಲಿಂಕಿಂಗ್ ಆಗಿ ಯೂಶುವಲಿ ಇರಲ್ಲ. ಆಫ್ಕೋರ್ಸ್ ಈಗ ಇತ್ತೀಚೆಗೆ ಇಲ್ಲ, ಬಟ್ ಅನದರ್ 2-3 months ಅಲ್ಲಿ ಅದು ಕೂಡ ರಿಯಲಿಸ್ಟಿಕ್ ಆಗಿ ಬರುವ ಸಾಧ್ಯತೆಗಳಿದೆ. ಬಿಕಾಸ್ ಈ ಡೀಪ್ ಫೇಕ್ ಕೂಡ ಈಗ ಎಷ್ಟೋ ಇಂಪ್ರೂವೈಸ್ ಆಗ್ತಾ ಇವೆ. ಒಂದು. ಎರಡನೇದು, ಫೊರೆನ್ಸಿಕ್ ಅನಾಲಿಸಿಸ್ ಅಂತ ಒಂದು ಮೆಥಡ್ ಇದೆ. ಸೊ ಈ ಫೊರೆನ್ಸಿಕ್ ಅನಾಲಿಸಿಸ್ ಅಲ್ಲಿ ನೀವು ಒಂದು ವಿಡಿಯೋ ಕೊಟ್ಟಾಗ ಏನಾಗುತ್ತಂದ್ರೆ ಅದರಲ್ಲಿರುವ ಇನ್ಕನ್ಸಿಸ್ಟೆನ್ಸೀಸ್ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ. ಈಗ ಎಷ್ಟೇ ಡೀಪ್ ಫೇಕ್ ಅವರು ಮಾಡಿದ್ರು ಕೂಡ ಕೆಲವು ಇನ್ಕನ್ಸಿಸ್ಟೆನ್ಸಿ ಇರುತ್ತೆ. ಬಯೋಮೆಟ್ರಿಕ್ ಮತ್ತೆ ಫಿಸಿಯೋಲಾಜಿಕಲ್ ಸಿಗ್ನಲ್ಸ್ ನಾವು ನೋಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಇಲ್ಲಿ ಒಂದು ಬ್ಲಾಕ್ ಕಲರ್ ಮೋಲ್ ಇದೆ, ಆಯ್ತಾ? ಆ ಡೀಪ್ ಫೇಕ್ ವಿಡಿಯೋ ಬಂದಾಗ ಒಂದು ಆಂಗಲ್ ಅಲ್ಲಿ ಅದು ಮೋಲ್ ಬರ್ಬೋದು, ಬಟ್ ನೆಕ್ಸ್ಟ್ 2-3 angles ಅಲ್ಲಿ ಬರುವಾಗ ಆ ಮೋಲ್ ಅಲ್ಲಿ ಇದೆಯೋ ಇಲ್ವೋ ಅಂತ. ಸೊ ಈ ತರ ಇನ್ಕನ್ಸಿಸ್ಟೆನ್ಸೀಸ್ ತುಂಬಾನೇ ಬರುತ್ತೆ. ಬಟ್ ಇದರದ್ದು ಒಂದು ಅಡ್ವಾಂಟೇಜ್ ತುಂಬಾ ಜನರು ತೆಗೆದಿದ್ದಾರೆ. ಎಸ್ಪೆಷಲಿ ಕೆಲವು ಪಾಲಿಟಿಷಿಯನ್ಸ್ ಇರ್ಬೋದು, ಸಿನಿಮಾದಲ್ಲೇ ಇದ್ದವ್ರು ಇರ್ಬೋದು, ಅವ್ರದ್ದು ಆಕ್ಚುಯಲ್ ವಿಡಿಯೋ ಬಂದಾಗ ಅವ್ರು ಡೀಪ್ ಫೇಕ್ ಅಂತ ಹೇಳಿದ್ದಾರೆ. ಅವ್ರ ಆಕ್ಚುಯಲ್ ವಿಡಿಯೋ ಲೀಕ್ ಆದಾಗ ಇದು ನಾನಲ್ಲ, ಇದು ಡೀಪ್ ಫೇಕ್ ಅಂತ ಅವ್ರು ಹೇಳಿದ್ದಾರೆ. ವೆರಿ ಈಸಿ. ಯಾಕಂದ್ರೆ ಜಗತ್ತಲ್ಲಿ ಇವತ್ತಿನವರೆಗೂ 100% ರಿಯಲ್ ಡೀಪ್ ಫೇಕ್ ಅಂತ ಹೇಳುವ ಟೂಲ್ ಇಲ್ಲ. ಓಕೆ. So far the tool has not been developed. Around 95-96% accuracy ಕೊಡೋ ಟೂಲ್ಸ್ ಗಳಿವೆ. ಬಟ್ ಅಗೇನ್ 96% accuracy ಕೋರ್ಟ್ ಅಲ್ಲಿ ನಿಲ್ಲಲ್ಲ, ಬಿಕಾಸ್ ವಿ ನೀಡ್ 100% accuracy. ಬೆನಿಫಿಟ್ ಆಫ್ ಡೌಟ್ ಅವರಿಗೆ ಸಿಕ್ಕಿತ್ತೆ. ಸೊ ಅದರಿಂದ ತುಂಬಾ ಜನರಿಂದ ಅಡ್ವಾಂಟೇಜ್ ತೆಗೆದಿದ್ದಾರೆ. ಅವರ ವಿಡಿಯೋ ಆಕ್ಚುಲಿ ವೈರಲ್ ಆದ್ರೂ ಕೂಡ ಇದು ನಾನಲ್ಲ, ಇದು ನನ್ನ ಡೀಪ್ ಫೇಕ್ ಅಂತ ಹೇಳಿದ ತಕ್ಷಣ ಜನರಿಗೂ ಏನು ಹೇಳಲಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ಮೇ ಬಿ ಆರ್ ಮೇ ನಾಟ್ ಬಿ ಅಂತ. ಬಟ್ ಸ್ಟಿಲ್ ಸರ್, ರಿಯಲ್ ಫೋಟೋ, ಒರಿಜಿನಲ್ ವಿಡಿಯೋ ಅಥವಾ ಡೀಪ್ ಫೇಕ್ ವಿಡಿಯೋ ಸ್ವಲ್ಪ ಆದ್ರೂ ಕೂಡ ಗೊತ್ತಾಗುತ್ತೆ ನಮ್ಗಳಿಗೆ. ಅಂದ್ರೆ ಇತರರಿಗೆ ಕೂಡ, ಅಂದ್ರೆ ಟೆಕ್ನಾಲಜಿ ಬಗ್ಗೆ ಗೊತ್ತಿದ್ದವರಿಗೆ ಗೊತ್ತಾಗುತ್ತೆ. ಅಂದ್ರೆ ಪಾಪ ಟೆಕ್ನಾಲಜಿ ಬಗ್ಗೆ ತಿಳಿಯದವರಿಗೆ, ಬಹಳಷ್ಟು ಅಂದ್ರೆ ಅಡ್ವಾನ್ಸ್ ಆಗಿ ತಿಳಿಯದವರಿಗೆ ಗೊತ್ತಾಗಲ್ಲ, ಹಾಗಾಗಿ ಅವರು ಮೋಸ ಹೋಗಬಹುದು. ಹಾಗಿದ್ದಾಗ ನಿಜವಾಗ್ಲೂ ಕೂಡ ಈ ಡೀಪ್ ಫೇಕ್ ನಂಗೆ ಅದಕ್ಕೋಸ್ಕರ ಆ ವಿಡಿಯೋಗಳನ್ನು ತೋರಿಸಬೇಕು. ಆ ರೀತಿ ಇದ್ದಾಗ ಡಿಫ್ರೆನ್ಶಿಯೇಷನ್ ಗೊತ್ತಾಗುತ್ತೆ, ಯಾವ ರೀತಿ ಡಿಫ್ರೆಂಟ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಿದ್ದಾಗ ನನಗೆ ಆ ವಿಡಿಯೋಗಳು ಬೇಕಾಗಿದೆ, ತದನಂತರ ಅದನ್ನು ಬ್ಲರ್ ಮಾಡಿ ನಮಗೆ ಕಳಿಸಿಕೊಡಿ. ಯಾಕಂದರೆ ಕೆಲವು ವಿಚಾರಗಳಲ್ಲಿ ನಾವು ನೋಡಿದಾಗ, ಯಾಕಂದರೆ ಬಹಳಷ್ಟು ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಹಾಗಿದ್ದಾಗ ನಾವು ಕೂಡ ಆ ಕಾರ್ಯಕ್ರಮಗಳನ್ನು ಅಂದರೆ ತಮ್ಗಳಿಗೆ ಪರ್ಫೆಕ್ಟ್ ಆಗಿರುವಂಥ ಮಾಹಿತಿಯನ್ನು ಕೊಡಬೇಕು, ಅದು ನಮ್ಮ ಒಂದು ಉದ್ದೇಶ. ಸೊ ಹಾಗಿದ್ದಾಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆಗೆ ಸರ್, ಈ ಡೀಪ್ ಫೇಕ್ ಅನ್ನುವಂಥದ್ದು ಬಂದಾಗ ಯಾವ ರೀತಿ ಮಾಡ್ತಾರೆ ಅನ್ನೋದು ತಾವು ಹೇಳ್ಕೊಟ್ರಿ. ಹಾಗಿದ್ದಾಗ ಈ ಡೀಪ್ ಫೇಕ್ ನಿಜವಾಗ್ಲೂ ಕೂಡ ಅಪಾಯಕಾರಿ ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಅಂದರೆ ಇದು ಕೇವಲ ನಟಿಯರಿಗೆ ಮಾತ್ರ ಆಗಿರುವಂಥದ್ದು, ಅಂದರೆ ನಾವು ಮಾತಾಡ್ತಿರೋದು ಕೇವಲ ರಶ್ಮಿಕಾ ಮಂದಣ್ಣವರಿಗೆ ಆಗಿದ್ದಕ್ಕೆ ನಾವು ಮಾತಾಡ್ತಿದ್ದೀವಾ, ಅಥವಾ ಆಲಿಯಾ ಭಟ್ ಅವರಿಗೆ ಆಗಿದ್ದಕ್ಕೆ ಮಾತ್ರ ಮಾತಾಡ್ತಿದ್ದೀವಾ, ಅಥವಾ ಇದು ದೊಡ್ಡ ವಿಚಾರಗಳಲ್ಲ, ಅವರಿಗೆ ಮಾತ್ರ ಸಂಬಂಧಪಟ್ಟಿರುವಂಥ ವಿಚಾರ ಅಂತ ನಾವು ಅನ್ಕೊಂಡು ಸುಮ್ಮನೆ ಇರಬೇಕಾ, ಅಥವಾ ಇಲ್ಲ ಇದರಿಂದ ಸಮಸ್ಯೆ ಇದೆ ಅಂತ ನಾವು ಇದನ್ನು ತಿಳಿದುಕೊಳ್ಬೇಕಾ? ಹೌದು. ನಾವು ರಶ್ಮಿಕಾ ಅಥವಾ ಕಾಜೋಲ್, ಆಲಿಯಾ ಅವ್ರದ್ದು ವಿಷಯಕ್ಕೆ ಹೋಗ್ಬೇಕಂತೇನೂ ಇಲ್ಲ. ಯಾಕಂದ್ರೆ ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾನೆ, ಬ್ರದರ್ ತರ, ವಿವೇಕ್ ರಾಜ್. ಸೊ ಅವರು ಪಾಲಿಟಿಕ್ಸ್ ಅಲ್ಲಿ ಬರ್ತಾ ಇದ್ರು. ಸೊ ಪಾಲಿಟಿಕ್ಸ್ ಅಲ್ಲಿ ಬರುವಾಗ ಅವ್ರಿಗೆ ಏನಾಯ್ತಂದ್ರೆ ಸಡನ್ ಆಗಿ ಒಂದು ವಿಡಿಯೋ ಕಾಲ್ ಬರುತ್ತೆ. ಅವರು ಕಾಫಿ ಕುಡಿತಾ ಇದ್ರು, ಆಗ ಸಡನ್ ಆಗಿ ಒಂದು ವಿಡಿಯೋ ಕಾಲ್ ಬರುತ್ತೆ. ಇವ್ರು ಏನ್ ಮಾಡ್ತಾರೆ, ವಿಡಿಯೋ ಕಾಲ್ ರಿಸೀವ್ ಮಾಡ್ತಾರೆ. ಸೊ ಯಾರಿಗೆಲ್ಲ ವಿಡಿಯೋ ಕಾಲ್ ರಿಸೀವ್ ಮಾಡಿ ಅಭ್ಯಾಸ ಇದೆ, ಅವರು ವಿಡಿಯೋ ಕಾಲ್ ರಿಸೀವ್ ಮಾಡ್ತಾರೆ. ಈಗ
ಫಾರ್ ಎಕ್ಸಾಂಪಲ್ ದೇರ್ ಆರ್ 2 ಟೈಪ್ಸ್ ಆಫ್ ಪೀಪಲ್. ಬಹಳ ಜನರು ರಿಸೀವ್ ಮಾಡಲ್ಲ, ನಾನು ಮಾಡಲ್ಲ. ಯಾರು ಮಾಡಿದ್ರು ಕೂಡ ನಾನು ವಿಡಿಯೋ ಕಾಲ್, ನಂಗೆ ಗೊತ್ತಿದ್ದವ್ರು ಮಾಡಿದ್ರು ಕೂಡ ನಾನು ಕಟ್ ಮಾಡಿ ಹೇಳ್ತೇನೆ, ಇಲ್ಲ ಆಡಿಯೋ ಕಾಲ್ ಮಾಡುವಂತ. ಯಾಕಂದ್ರೆ ನನಗೆ ನೋಡಿ ಯಾರಿಗೂ ಏನು ಮಾಡುವಷ್ಟು ಏನೂ ಇಲ್ಲ. ಸೊ ಬಟ್ ಇವನಿಗೆ ಮೋಸ್ಟ್ಲಿ ಬಿಸ್ನೆಸ್ ಇರ್ಬೋದು, ಏನೇ ಇರ್ಬೋದು, ಐ ಡೋಂಟ್ ನೋ. ಸೊ ಅವರಿಗೆ ವಿಡಿಯೋ ಕಾಲ್ ಬರ್ತಾ ಇರುತ್ತೆ, ಸೊ ಇವರು ವಿಡಿಯೋ ಕಾಲ್ ಅನ್ನು ರಿಸೀವ್ ಮಾಡ್ತಾರೆ. ಸೊ ಈ ಸಿನಾರಿಯೋ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಕಾಫಿ ಕುಡಿತಾ ಇದ್ದಾರೆ, ಒಂದು ಕಾಲ್ ಬರುತ್ತೆ, ವಿಡಿಯೋ ಕಾಲ್ ಬರುತ್ತೆ, ಇವರು ವಿಡಿಯೋ ಕಾಲ್ ಆಕ್ಸೆಪ್ಟ್ ಮಾಡ್ತಾರೆ. ವಿಡಿಯೋ ಕಾಲ್ ಆಕ್ಸೆಪ್ಟ್ ಮಾಡಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಒಂದು ಹುಡುಗಿ ಇರ್ತಾಳೆ, ಏನೋ ಮಾತಾಡ್ತಾ ಇರ್ತಾಳೆ. ಬಿಕಾಸ್ ಅವರಿಗೆ ಏನ್ ಬೇಕಂದ್ರೆ ಡೇಟಾ ಸೆಟ್ ಬೇಕು ಅಥವಾ ಇನ್ಪುಟ್ ಕೊಡ್ಲಿಕ್ಕೆ ಸ್ವಲ್ಪ ಅವರಿಗೆ ಕಾಂಟೆಂಟ್ ಬೇಕು. ಸೊ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಹತ್ರ ಒಂದು 5 ಸೆಕೆಂಡ್ಸ್ 10-15 ಸೆಕೆಂಡ್ಸ್ ಮಾತಾಡ್ತಾರೆ. ಇವ ಮಾತಾಡ್ತಾ ಇದ್ದ ಸಡನ್ ಆಗಿ ವಿಡಿಯೋ ಕಾಲ್ ಕಟ್ ಆಗುತ್ತೆ. ಕಟ್ ಆದ ನಂತರ ಇವನಿಗೆ ಒಂದು ವಿಡಿಯೋ ಅವರೇ ಕಳಿಸ್ತಾರೆ, ಡೀಪ್ ಫೇಕ್ ವಿಡಿಯೋ ಕ್ರಿಯೇಟ್ ಮಾಡಲಿಕ್ಕೆ ಅಟ್ಲೀಸ್ಟ್ 15 to 20 ಸೆಕೆಂಡ್ಸ್ ಸಾಕು. ಸೊ ಇವನಿಗೆ ಒಂದು 2-3 ಮಿನಿಟ್ಸ್ ಒಳಗಡೆ ಒಂದು ವಿಡಿಯೋ ಬರುತ್ತೆ. ಇವನಿಗೆ ಶಾಕ್ ಆಗುತ್ತೆ ಅದು ನೋಡಿ, ಯಾಕಂದ್ರೆ ಹಿ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಮೇಡ್ ನೇಕೆಡ್ ಅದರಲ್ಲಿ, ಆ ವಿಡಿಯೋದಲ್ಲಿ. ಇವಾಗ ಕಾಫಿ ಕುಡಿತಾ ಇದ್ದ ಯಾವುದು ಮಂಗಳೂರಿದ್ದು ಒಂದು ಹೋಟೆಲ್ ಅಲ್ಲಿ. ಸೊ ಸಡನ್ ಆಗಿ ಅದು ವಿಡಿಯೋ ಬಂದು ಇವಾಗ ಕಂಪ್ಲೀಟ್ಲಿ ಅಪ್ಸೆಟ್. ಜಸ್ಟ್ ಫೋಟೋ ಮಾತ್ರ, ಮುಖ ಮಾತ್ರ ಇಲ್ಲ, ಅವ ವಿಡಿಯೋ ಮಾತಾಡ್ತಾ ಇದ್ದಲ್ಲ ಹೀಗೆ, ಅದರಿಂದ ಅವರು ವಿಡಿಯೋ ಮಾಡಿದ್ದಾರೆ, ಮೇಡ್ ಅ ವಿಡಿಯೋ ಔಟ್ ಆಫ್ ಇಟ್. ಸೊ ಆ ವಿಡಿಯೋ ಮಾಡಿ ಇವಾಗ ಕಂಪ್ಲೀಟ್ಲಿ ಅಪ್ಸೆಟ್ ಆಗಿ ಏನು ಮಾಡೋದಂತ ಇವನಿಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಾನು ರಿಯಲಿ ಹೇಳಬೇಕಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಯಾರಿಗಾದರೂ ಈ ಥರ ಒಂದು ಅವರ ವಿಡಿಯೋ ಬಂದಾಗ. ಸಿಂಪಲ್ ಆಗಿ ಏನಾಗುತ್ತಂದ್ರೆ ಆ ವಿಡಿಯೋ ಅವ್ರು ಮಾತ್ರ ನೋಡೋದಲ್ಲ, ಅವರ ಪೇರೆಂಟ್ಸಿಗೆ ಹೋಗುತ್ತೆ, ಅವರ ಕಾಲೇಜಲ್ಲಿ HOD ಗೆ ಹೋಗ್ಬೋದು, ಬಾಸಿಗೆ ಹೋಗ್ಬೋದು, ಫಾದರ್ ಇನ್ ಲಾಗ್ ಹೋಗ್ಬೋದು, ಯಾರಿಗೂ ಅವ್ರು ಕಳಿಸುವ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಆ ಥರ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ಟ್ಯಾಗ್ ಮಾಡ್ತಾರೆ ಅವರಿಗೆ, ಸೊ ದಟ್ ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಇವರು ಲಾಸ್ಟ್ ಟೈಮ್ ಏನ್ ಮಾಡ್ತಾ ಇದ್ರಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಗೂಗಲ್ ಅಲ್ಲಿ ಒಂದು ನಂಬರ್ ಸರ್ಚ್ ಮಾಡ್ತೀರಿ ಅಲ್ವಾ, ಆಗ ನಿಮ್ಮ ಕೆಲವು ಡೀಟೇಲ್ಸ್ ಎಲ್ಲ ಬರುತ್ತೆ. ಇವರು ಏನ್ ಮಾಡ್ತಿದ್ರು, ಯೂಟ್ಯೂಬ್ ಅಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿ ಆ ಟೈಟಲ್ ಇದೆ ಅಲ್ವಾ ವಿಡಿಯೋಕ್ಕೆ, ನಿಮ್ಮ ಮೊಬೈಲ್ ನಂಬರ್ ಹಾಕ್ತಿದ್ರು. ಸೊ ಯಾರೇ ಎಟ್ ಎನಿ ಪಾಯಿಂಟ್ ಇನ್ ಟೈಮ್ ನಿಮ್ಮ ನಂಬರ್ ಅನ್ನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆ ವಿಡಿಯೋ ಬರುತ್ತೆ. ಸೊ ನಿಮ್ಮ ರೆಪ್ಯೂಟೇಷನ್ ಇಸ್ ಎಟ್ ಸ್ಟೇಕ್ ಅಲ್ವಾ. ನಮಗೆ ಮೇನ್ ಇರುವುದು ಈ ಸೊಸೈಟಿಯಲ್ಲಿ ಏನು, ರೆಪ್ಯೂಟೇಷನ್. ಸೊ ರೆಪ್ಯೂಟೇಷನ್ ಎಟ್ ಸ್ಟೇಕ್. ಸೊ ಇವಾಗ ಕಂಪ್ಲೀಟ್ ಡಿಪ್ರೆಷನ್ ಹೇಳ್ಬೋದು ನಾನು. ಸೊ ಆ ತರ ಕಂಪ್ಲೀಟ್ಲಿ ಅಪ್ಸೆಟ್. So not just with him, this has happened with a lot of people. But ಆಗ ನಾನು ಹೇಳಬೇಕಾದ್ರೆ ಅರೌಂಡ್ 3-4 years ಬ್ಯಾಕ್ ಇದು ಆಗಿರೋದು. ಸೊ ಆಗ ಅಷ್ಟು ಒಳ್ಳೆ ಡೀಪ್ ಫೇಕ್ ಇದು ಟೆಕ್ನಾಲಜಿ ಇರಲಿಲ್ಲ, ಅಂದ್ರೆ ಗೊತ್ತಾಗ್ತಿತ್ತು. ನೀವು ಅದನ್ನು ನೋಡಿದ್ರೆ ದಿಸ್ ಇಸ್ ನಾಟ್ ರಿಯಲ್ ಅಂತ, ಐ ಮೂಮೆಂಟ್ಸು ಮತ್ತೆ ಕಲರ್ ಡಿಫರೆನ್ಸು, ಸ್ಕಿನ್ ನಿಮ್ದು ನೆಕ್ ಮತ್ತೆ ಇದರದ್ದು ಫೇಸ್ ಇದು, ಸೊ ಈ ತರ ಎಲ್ಲ ಬರ್ತಾ ಇತ್ತು. ಬಟ್ ಈಗ ಏನಾಗಿದೆ ಅಂದ್ರೆ ಡೀಪ್ ಫೇಕ್ ಹ್ಯಾಸ್ ಆಲ್ಸೋ ಗಾನ್ ಟು ದ ನೆಕ್ಸ್ಟ್ ಲೆವೆಲ್. ಮಲ್ಟಿ ಮೋಡಲ್ ಡೀಪ್ ಫೇಕ್ಸ್ ಅಂತ ಬಂದಿದೆ. ಈ ಮಲ್ಟಿ ಮೋಡಲ್ ಡೀಪ್ ಫೇಕ್ಸ್ ಅಲ್ಲಿ ಅವರು ನಿಮ್ಮ ವಿಡಿಯೋ, ನಿಮ್ಮ ಆಡಿಯೋ ಮತ್ತೆ ನಿಮ್ಮ ಬಾಡಿ ಕೂಡ ಎಂಬೆಡ್ ಮಾಡ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ಸೊ ಮೊದಲಾದ್ರೆ ಡೀಪ್ ಫೇಕ್ ಅಲ್ಲಿ ಏನು ಒಂದು ಖಾಲಿ ಮುಖ ಹಾಕ್ತಿದ್ರು, ಈಗ ಮುಖ, ನಿಮ್ಮ ವಾಯ್ಸ್ ಮತ್ತೆ ವಿಡಿಯೋ ಇಷ್ಟನ್ನು ಕ್ರಿಯೇಟ್ ಮಾಡ್ತಾರೆ. ವೆರಿ ಡಿಫಿಕಲ್ಟ್ ಟು ಅನಲೈಸ್ ಒಂದು. ಇನ್ನೊಂದು ಹೈ ರೆಸಲ್ಯೂಷನ್, ಈಗ HD 4K. ಆ 4K ಅಲ್ಲೆಲ್ಲ ವಿಡಿಯೋ ಬಂದಾಗ ನಿಮ್ಗೆ ಶಾಕ್ ಆಗುತ್ತೆ, ಹೇಗೆಪ್ಪ ಇದು ಬಂತು. ಯಾಕಂದ್ರೆ ನನ್ನ ಹತ್ರ 4K ಕ್ಯಾಮರಾನೇ ಇಲ್ಲ, ಯಾರೋ ನನ್ನ 4K ವಿಡಿಯೋನೇ ಮಾಡಿದಾರಂತ. ಮೂರನೇದು ರಿಯಲ್ ಟೈಮ್ ಡೀಪ್ ಫೇಕ್ಸ್. ಸೊ ನಾನು ಹೇಳ್ಬೇಕಾದ್ರೆ ಈಗ ನಾವು ಇಲ್ಲಿ ಕೂತ್ಕೊಂಡಿದ್ದೇವಲ್ವಾ, ಈಗ ನಾವು ಮಾತಾಡ್ತಾ ಇದ್ದೇವೆ, ಸಡನ್ ಆಗಿ ನಮ್ ಡೀಪ್ ಫೇಕ್ ಆಗುತ್ತೆ. ಏನ್ ಮಾಡ್ತೀರಿ ನೀವು? ಇಟ್ಸ್ ರಿಯಲ್ ಟೈಮ್ ಅಲ್ಲಿ ಲೈವ್ ಅಲ್ಲಿ ಡೀಪ್ ಫೇಕ್ಸ್. ಸೊ ಆಗುವಾಗ ಈಗ ಸಡನ್ ಆಗಿ ಡೀಪ್ ಫೇಕ್ ಆದ್ರೆ ವೀಕ್ಷಕರು ಏನ್ ಎಣಿಸ್ತಾರೆ, ಏನಾಯ್ತಪ್ಪ ಇವರಿಗೆ ಅಂತ. ಸೊ ದಟ್ ಈಸ್ ಪಾಸಿಬಲ್. ಅಂಡ್ ಝೀರೋ ಶಾಟ್ ಡೀಪ್ ಫೇಕ್ಸ್. ನಾನಾಗ ಒಂದು ಪಾಯಿಂಟ್ ಹೇಳಿದೆ, ಡೀಪ್ ಫೇಕ್ ಮಾಡಬೇಕಾದ್ರೆ ಇನ್ಪುಟ್ ಕಾಂಟೆಂಟ್ ಕೊಡಬೇಕು. ನೀವು ಕಾಂಟೆಂಟ್ ಕೊಡದಿದ್ರೆ ಅದಕ್ಕೆ ಮಾಡ್ಲಿಕ್ಕೆ ಆಗಲ್ಲ. ಈಗ ನಿಮ್ಮ ಡೀಪ್ ಫೇಕ್ ನಾನು ಮಾಡಬೇಕಾದ್ರೆ ಅಟ್ ಲೀಸ್ಟ್ ನಿಮ್ದೊಂದು 50-100 ಫೋಟೋ ಕೊಡ್ಬೇಕು ನಾನು ಇನ್ಪುಟ್. 50-100 ಅಟ್ ಲೀಸ್ಟ್ ಅಷ್ಟು ವರ್ಕ್ಸ್ ಇದೆ ಕೊಡ್ಬೇಕು. ನೀವು ಎಷ್ಟು ಇನ್ಪುಟ್ ಕೊಡ್ತೀರಾ ಅಷ್ಟು ರಿಯಲಿಸ್ಟಿಕ್ ಆಗಿ ಬರುತ್ತೆ ವಿಡಿಯೋಸ್. ಬಟ್ ಈಗ ಝೀರೋ ಶಾಟ್ ಡೀಪ್ ಫೇಕ್ಸ್ ಅಂತ ಬಂದಿದೆ, ಒಂದು ಫೋಟೋ ಕೊಟ್ರೆ ಸಾಕು, ಒಂದು ಫೋಟೋದಲ್ಲೇ ಆಗುತ್ತೆ. ಸೊ ಆ ತರ ಆಗಿದೆ. ಸೊ ವಿದೌಟ್ ಎನಿ ಟ್ರೈನಿಂಗ್ ಡೇಟಾ, ಇದಕ್ಕೆ ನಾವು ಟ್ರೈನಿಂಗ್ ಡೇಟಾ, ಇನ್ಪುಟ್ ಡೇಟಾ ಅಂತ ಹೇಳ್ತೇವಲ್ಲ, ಏನೂ ಕೊಡ್ಬೇಕಂತಿಲ್ಲ. ಎಂಟೈರ್ ಬಾಡಿ ನಿಮ್ದು ಕಂಪ್ಲೀಟ್ ಆಗಿ ಡೀಪ್ ಫೇಕ್ ಹೇಗೆ ಬರುತ್ತಂದ್ರೆ, ಯಾವಾಗಪ್ಪ ಇದಾಯ್ತು ಅಂತ ನಿಮ್ಗೆ ಒಂದು ಕ್ವಶನ್ ಮಾರ್ಕ್ ಬರುವ ಸಾಧ್ಯತೆಗಳು ಇರುತ್ತೆ. ಓಕೆ ಬರ್ತೀನಿ ಸರ್. ಡೀಪ್ ಫೇಕ್ ವಿಡಿಯೋ ಬಗ್ಗೆ ನಂಗೆ ಆ ವಿಡಿಯೋ ಬಂತ. ಓಕೆ, ದಯಮಾಡಿ ನನಗೆ ಬ್ಲರ್ ಮಾಡಿ ಕಳಿಸಿ ಆ ವಿಡಿಯೋಗಳನ್ನು ಆದಷ್ಟು ಬೇಗ. ಓಕೆ, ಜೊತೆಗೆ ಸರ್ ಇಲ್ಲಿ ಎಷ್ಟು ಖರ್ಚಾಗುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದರೆ ಇಂಥ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಬಂದಾಗ ಬಹಳಷ್ಟು ಈಸಿಯಾ ಅಥವಾ ಬಹಳಷ್ಟು ಖರ್ಚಾಗುತ್ತಾ, ಇದಕ್ಕೆ ಹೇಗಾಗುತ್ತೆ ಅನ್ನುವಂಥ ವಿಚಾರಗಳು ಬರುತ್ತೆ. ವೆರಿ ಸಿಂಪಲ್ ಕ್ವಶನ್ ಆಲ್ಸೋ, ಬಹಳ ಜನ ಅನ್ಕೊಳ್ತಾರೆ. ಏನು ಹೇಳ್ತೀರಾ ಇದಕ್ಕೆ?
ಖರ್ಚಾಗ್ತಿತ್ತು ಮೊದಲಾದ್ರೆ ಖರ್ಚಾಗ್ತಿತ್ತು. ಯಾಕಂದ್ರೆ ನಾವು ಕೆಲವು ಫೋಟೋಗಳನ್ನು ನೋಡಿದ್ದೇವೆ, ಒಂದು ಏರೋಪ್ಲೇನ್ ಅಲ್ಲಿ ಅವರೊಂದು ಹಾರ್ಡ್ ಡಿಸ್ಕ್ ಅನ್ನು ತರ್ತಾರೆ ಹೊರಗಡೆ, ಅದರ ಸೈಜ್ ಬಿನಿ ನೋಡಿ ಲಾರಿ ತರ ಇದೆ, ಅದು 4 MB ಹಾರ್ಡ್ ಡಿಸ್ಕ್, ಅದು ಗೊತ್ತಾಯ್ತಲ್ವಾ. ಸೊ ಫಸ್ಟಿಗೆ ಆ ತರ ನಮ್ಮ ಸ್ಥಿತಿ ಇತ್ತು, ಏರೋಪ್ಲೇನ್ ಇಂದ 4 MB. ಅದೇ ಈಗ ನನ್ನ ಫೋನ್ ಅಲ್ಲಿ 512 GB ಹಾರ್ಡ್ ಡಿಸ್ಕ್ ಇದು ಸ್ಟೋರೇಜ್ ಇದೆ. ಸೊ ಓವರ್ ದ ಇಯರ್ಸ್ ನಮ್ಮ ಪ್ರಾಸೆಸಿಂಗ್ ಪವರ್, ನಮ್ಮ ಸ್ಟೋರೇಜ್ ಕೆಪಾಸಿಟಿ ಇದೆಲ್ಲ ತುಂಬಾನೇ ಎಕ್ಸ್ಪೋನೆನ್ಷಿಯಲಿ ಇಂಪ್ರೂವ್ ಆಗಿದೆ. ಈಗ ನಮ್ಮ ಕಂಪ್ಯೂಟರ್ ಈಗ 10 ಕೋರ್ಸ್ 12 ಕೋರ್ಸು ಅಷ್ಟು ಕೋರ್ಗಳಿವೆ, ಅಷ್ಟು ಪ್ರಾಸೆಸಿಂಗ್ ಕೇಪಬಿಲಿಟಿ ಇದೆ. ಸೊ ಹಾಗಿರುವಾಗ ಈಗ ನೀವು ಕೇಳಿದ್ರೆ ಏನೂ ಖರ್ಚಿಲ್ಲ. ಯಾಕಂದ್ರೆ ಬೇಕಾದಷ್ಟು ಆ್ಯಪ್ಸ್ಗಳಿವೆ, ಆನ್ಲೈನ್ ಇಂಟರ್ನೆಟ್ ಅಲ್ಲಿ ಬೇಕಾದಷ್ಟು ವೆಬ್ಸೈಟ್ಸ್ಗಳಿವೆ. ನೀವು ಒಂದು 4-5 ಫೋಟೋ ಅದಕ್ಕೆ ಹಾಕಿದ್ರೆ ಇಟ್ ವಿಲ್ ಕ್ರಿಯೇಟ್ ವಿಡಿಯೋ ವಿದೌಟ್ ಎನಿ ಏನ್ ಹೇಳೋದು ರುಪಿ, ನೀವು ಏನೂ ಕೊಡ್ಬೇಕಂತಿಲ್ಲ. ಇದು ನಾನು ಎಲ್ಲರಿಗೆ ಹೇಳಲಿಕ್ಕಿದೆ ನನ್ನ ಸೆಷನ್ಗಳಲ್ಲಿ. ಏನಂದ್ರೆ ಯೂಶುವಲಿ ಇಫ್ ಎಟ್ ಆಲ್ ವೆರಿ ಬ್ಯೂಟಿಫುಲ್ ಗರ್ಲ್ ಸೆಂಡ್ಸ್ ಯು ಅ ಫ್ರೆಂಡ್ ರಿಕ್ವೆಸ್ಟ್, ನಾನು ಹುಡುಗರಿಗೆ ಹೇಳೋದು ಇದು, ಇಫ್ ಅ ಬ್ಯೂಟಿಫುಲ್ ಗರ್ಲ್ ಸೆಂಡ್ಸ್ ಯು ಅ ಫ್ರೆಂಡ್ ರಿಕ್ವೆಸ್ಟ್ ಡೋಂಟ್ ಆಕ್ಸೆಪ್ಟ್ ಹಿಮ್ ಅಂತ ಹೇಳೋದು ನಾನು, ಆಯ್ತಾ? ಯಾಕಂದ್ರೆ ಯೂಶುವಲಿ ಇದೊಂದು ವೆಬ್ಸೈಟ್, ನೀವೆಲ್ಲರೂ ನಿಮ್ಮ ತುಂಬಾ ಫ್ಯಾನ್ಸ್ಗಳಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ, ಇದೊಂದು ವೆಬ್ಸೈಟ್ ಓಪನ್ ಮಾಡಿ, ದಿಸ್ ಪರ್ಸನ್ ಡಸ್ ನಾಟ್ ಎಕ್ಸಿಸ್ಟ್.com ಅಂತ. ಇದು ವೆಬ್ಸೈಟ್ ಇದೆ ಹೆಸರು, ದಿಸ್ ಪರ್ಸನ್ ಡಸ್ ನಾಟ್ ಎಕ್ಸಿಸ್ಟ್.com ಅಂತ ನೀವು ಚೆಕ್ ಮಾಡಿ. ಬ್ಯೂಟಿಫುಲ್ ಆಗಿರೋ ಒಂದು ವೆಬ್ಸೈಟ್. ಅದು ಓಪನ್ ಆದ ತಕ್ಷಣ ಒಬ್ಬನ ಮುಖ ಬರುತ್ತೆ ಅಥವಾ ಒಬ್ಬಳ ಮುಖ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ಅದನ್ನು ನೋಡಿದ್ರೆ ಇಷ್ಟು ಚೆನ್ನಾಗಿರುವ ಜನರು ಇದ್ದಾರಲ್ಲ ಈ ಜಗತ್ತಲ್ಲಿ ಅಂತ ಆಗುತ್ತೆ. ಅಲ್ಲಿ ಒಂದು ರಿಫ್ರೆಶ್ ಅಂತ ಬಟನ್ ಇದೆ, ನೀವು ರಿಫ್ರೆಶ್ ಪ್ರೆಸ್ ಮಾಡಿದ್ರೆ ಇನ್ನೊಬ್ಬರ ಮುಖ ಬರುತ್ತೆ. ನಿಮ್ಮ ಹತ್ರ ಬೇಕಾದಷ್ಟು ಟೈಮ್ ಇದ್ರೆ ನೀವು ಒಂದು 100 ಸರ್ತಿ ರಿಫ್ರೆಶ್, 1000 ಸರ್ತಿ ರಿಫ್ರೆಶ್ ಮಾಡಿದ್ರೆ ಇಟ್ ಕೀಪ್ಸ್ ಆನ್ ಜನರೇಟಿಂಗ್. ನನ್ ಆಫ್ ದೀಸ್ ಪೀಪಲ್ ಆರ್ ರಿಯಲ್. ನನ್ ಆಫ್ ದೆಮ್ ಆರ್ ರಿಯಲ್. ಇದೆಲ್ಲ ಜನರೇಟಿವ್ ಅಡ್ವರ್ಸೇರಿಯಲ್ ನೆಟ್ವರ್ಕ್ ಅಂತ, GAN ಅಂತ ಕರಿತೇವೆ ನಾವು. ಅದು AI ಇದು, ಅದರಿಂದ ಜನರೇಟ್ ಆಗಿರುವ ಫೋಟೋಗಳು. ಸೊ ಈ ಕ್ರಿಮಿನಲ್ಸ್ಗಳು, ಸೈಬರ್ ಕ್ರಿಮಿನಲ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ಈ ವೆಬ್ಸೈಟಿಗೆ ಹೋಗ್ತಾರೆ, ಅಲ್ಲಿ ಈ ತರ ಫೋಟೋಸ್ಗಳು ಬರ್ತಾ ಇರುತ್ತೆ, ಇಂಡಿಯನೈಸ್ಡ್ ಫೋಟೋಸು ಬರುತ್ತೆ, ಅದನ್ನು ಒಂದು ಡೌನ್ಲೋಡ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಹೆಸರು ಕೊಡ್ತಾರೆ, ಏಂಜಲ್ ರಿಯಾ ಶರ್ಮಾ. ಸೊ ಈ ತರ ಒಂದು ಹೆಸರು ಕೊಡ್ತಾರೆ, ನಿಮ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಒಬ್ಬನಿಗೆ ಪಾಪ ಯಾರೇ ಫ್ರೆಂಡ್ ಇರೋದವನಿಗೆ, ಎಸ್ಪೆಷಲಿ 45 ವರ್ಷ ಆದವರು, ನಾನು ನೋಡ್ತಾ ಇದ್ದೇನೆ, ಈ 45 ವರ್ಷ ಆದವರು ಇದ್ದಾರಲ್ಲ, ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡೋದು ಬ್ಯೂಟಿಫುಲ್ ಗರ್ಲ್ ಫೋಟೋಸ್, ಕ್ಯೂಟ್ ಗರ್ಲ್ಸ್, ಈ ತರ ಎಲ್ಲ ಅವ್ರು ಸರ್ಚ್ ಮಾಡ್ತಾ ಇರ್ತಾರೆ. ಈ ತರ ಜನರಿಗೆ ಈ ವಿಡಿಯೋ ಬಂದಾಗ, ಏನು ಫ್ರೆಂಡ್ ರಿಕ್ವೆಸ್ಟ್ ಬಂದಾಗ ಏನ್ ಮಾಡ್ತಾರ ಅವರು? ಡಿಕ್ಲೈನ್ ಮಾಡ್ತಾರ? ತಪ್ಪಿ ಕೂಡ ಡಿಕ್ಲೈನ್ ಮಾಡ್ಲಿಕ್ಕಿಲ್ಲ ಅಲ್ವಾ? ಆಕ್ಸೆಪ್ಟ್ ಮಾಡ್ತಾರೆ. ಆಕ್ಸೆಪ್ಟ್ ಮಾಡುವಾಗ ನೆಕ್ಸ್ಟ್ ನಮ್ಗೆಲ್ರಿಗೂ ಗೊತ್ತು ಏನಾಗತ್ತಂತ, ತುಮ್ ಬಹುತ್ ಹ್ಯಾಂಡ್ಸಮ್ ಹೋ ಅಂತ ಒಂದು ಮೆಸೇಜ್ ಆಗ್ತಾಳೆ. ಇವನಿಗೆ ಅವನ ಅಮ್ಮ ಇರ್ಬೋದು, ಹೆಂಡತಿ, ಯಾರು ಹ್ಯಾಂಡ್ಸಮ್ ಅಂತ ಈ ಜನ್ಮದಲ್ಲಿ ಯಾರು ಕರೀಲಿಲ್ಲ, ಭಾರಿ ಖುಷಿ ಆಗುತ್ತೆ. ವಿಡಿಯೋ ಕಾಲ್ ಕರೋಗೆ ಅಂತ ಅಲ್ಲಿಂದ ನಿಮ್ಗೆ ಗೊತ್ತು, ನಾನು ವಿವೇಕ್ ರಾಜ್ ಕತೆ ಹೇಳಿದ್ದೇನೆ. ಸೊ ವಿಡಿಯೋ ಕಾಲ್ ಬರುತ್ತೆ, ನೀವು ವಿಡಿಯೋ ಕಾಲ್ ಆಕ್ಸೆಪ್ಟ್ ಮಾಡ್ತೀರಿ. ಆಕ್ಸೆಪ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಮ ಡೀಪ್ ಫೇಕ್ ಜನರೇಟ್ ಆಗುತ್ತೆ. ಸೊ ದಿಸ್ ಇಸ್ ಹೌ ದ process is. ಸೊ ಸೈಬರ್ ಕ್ರಿಮಿನಲ್ಸ್ ಏನ್ ಮಾಡ್ತಾರೆ, ಡೀಪ್ ಫೇಕ್ ವಿಡಿಯೋ ಕ್ರಿಯೇಟ್ ಮಾಡಿ ನಿಮ್ಮ ಹತ್ರ ಅಮೌಂಟ್ ಕೇಳ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಬಟ್ ರಿವೆಂಜ್ ಪಾರ್ನ್ ಅಂತ ಒಂದು ಕಾನ್ಸೆಪ್ಟ್ ಶುರು ಆಗಿದೆ. ರಿವೆಂಜ್ ಪಾರ್ನ್ ಅಲ್ಲಿ ಏನಾಗುತ್ತೆ, ಹುಡುಗ ಹುಡುಗಿ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಈ ಹುಡುಗಿ ಏನ್ ಮಾಡ್ತಾಳೆ, ಮೇರಾ ಶೋನಾ ಮೇರಾ ಬಾಬು ಅಂತ ಅವನಿಗೆ ಫೋಟೋಸು ವಿಡಿಯೋಸ್ ಎಲ್ಲ ಕಳಿಸ್ತಾ ಇರ್ತಾಳೆ. ಸೊ ಇವನ ಹತ್ರ ಟ್ರೈನಿಂಗ್ ಸೆಟ್ ತುಂಬಾನೇ ಡೆವಲಪ್ ಆಗಿರುತ್ತೆ, ಬಿಕಾಸ್ ಆಲ್ರೆಡಿ ಇವನ ಹತ್ರ ಬೇಕಾದಷ್ಟು ವಿಡಿಯೋಸ್ ಮತ್ತೆ ಅವಳ ಫೋಟೋಸ್ಗಳಿವೆ. ಸೊ ಐ ಟೋಲ್ಡ್ ಯು ದಟ್ ಟೈಮ್, ನಿಮ್ಮ ಹತ್ರ ಎಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ಇದೆ ಅಷ್ಟು ರಿಯಲಿಸ್ಟಿಕ್ ಇಮೇಜಸ್ ನಿಮಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಅವಳು ಆಲ್ರೆಡಿ ಕಳಿಸಿದಾಳೆ, ಮತ್ತೆ ಒಂದು ದಿನ ಅವಳಿಗೆ ಯಾರೋ ಇನ್ನೊಬ್ಬ ಇಂಟ್ರೆಸ್ಟಿಂಗ್ ಹುಡುಗ ಸಿಗ್ತಾನೆ, ಇವನಿಗೆ ಡಂಪ್ ಮಾಡ್ತಾಳೆ. ಡಂಪ್ ಮಾಡಿದ ತಕ್ಷಣ ಇವನಿಗೆ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ. ಇವ ಏನ್ ಮಾಡ್ತಾನೆ, ಅವಳ ಡೀಪ್ ಫೇಕ್ ವಿಡಿಯೋಸ್ ಮಾಡಿ ಅವಳ HODಗೆ, ಅವಳ ಪೇರೆಂಟ್ಸಿಗೆ, ಅವಳ ಹೊಸ ಬಾಯ್ ಫ್ರೆಂಡಿಗೆ ಕಳಿಸ್ತಾಳೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ರಿವೆಂಜ್ ಪಾರ್ನ್. ಸೊ ಇತ್ತೀಚೆಗೆ ನಾವು ಸೈಬರ್ ಕ್ರೈಮ್ ಅಲ್ಲಿ ನೋಡ್ತಾ ಇದ್ದೇವೆ, ಸಿಕ್ಕಾಪಟ್ಟೆ ಜಾಸ್ತಿ ರಿವೆಂಜ್ ಪಾರ್ನ್ ಇದ್ದು ಕೇಸಸ್ಗಳು ಬರ್ತಾ ಇವೆ. ಸೊ ಯಾರಿಗಾದ್ರೂ ನೀವು ಫೋಟೋ ಕಳಿಸುವಾಗ ತುಂಬಾ ಜಾಗೃತರಾಗಿರ್ಬೇಕು, ಯಾಕಂದ್ರೆ ಯುವರ್ ಫೋಟೋಸ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್. ಇವತ್ತಲ್ಲ, ಎಟ್ ಎನಿ ಪಾಯಿಂಟ್ ಇನ್ ಟೈಮ್. ಇವತ್ತು ಏನೂ ಆಗಿರದೇ ಇರ್ಬೋದು, ಯಾಕಂದ್ರೆ ನೀವು ಎಣಿಸ್ತೀರಿಲ್ಲ ನಾನು ಕಳಿಸಿದ್ದೇನೆ ಏನೂ ಆಗಿಲ್ಲ. ಜನರು ಯಾವಾಗ ಚೇಂಜ್ ಆಗ್ತಾರಂತ ಯಾರಿಗೂ ಹೇಳಲಿಕ್ಕೆ ಆಗಲ್ಲ. ಫ್ರೆಂಡ್ ಟುಡೇ ಮೇ ಬಿ ಫೋರ್ ಟುಮಾರೋ, ನಿಮ್ಗೆ ಏನು ಹೇಳಲಿಕ್ಕೆ ಆಗಲ್ಲ. ಸೊ ಹಾಗಿರುವಾಗ ಇಫ್ ಅವರ ಹತ್ರ ನಿಮ್ಮ ಈ ತರ ವಿಡಿಯೋಸ್ ಮತ್ತೆ ಫೋಟೋಸ್ ಇದ್ರೆ, ಆಲ್ವೇಸ್ ಯು ಆರ್ ಎಟ್ ಅ ರಿಸ್ಕ್ ಆಫ್ ಬೀಯಿಂಗ್ ಅ ವಿಕ್ಟಿಮ್ ಆಫ್ ಡೀಪ್ ಫೇಕ್ಸ್. ಓಕೆ ಎಸ್ ಸರ್, ಬರ್ತೇನೆ. ಜೊತೆಗೆ ಆ ವಿಡಿಯೋಗಳನ್ನು ಪ್ಲೇ ಮಾಡಿ. ಓಕೆ ಎಸ್ ಪ್ಲೇ ಮಾಡಿ. ಆಲಿಯಾ ಭಟ್ ಅವರ ವಿಡಿಯೋ. ಎಸ್, ಇದು ಆಲಿಯಾ ಭಟ್ ಅವರ ವಿಡಿಯೋ, ಅಂದರೆ ಡೀಪ್ ಫೇಕ್ ಆಗಿರುವಂತಹ ವಿಡಿಯೋ. ಸ್ವಲ್ಪ ಗಮನಿಸಿ. ಇದು ಆಲಿಯಾ ಭಟ್ ಅವರಲ್ಲ, ಬಟ್ ಆಲಿಯಾ ಭಟ್ ಥರ ಕಾಣುವಂತಹ
ಒಂದು ಫೇಕ್ ಆಗಿರುವಂತಹ ವಿಡಿಯೋ. ಎಸ್ ಸರ್, ಅನಂತ್ ಪ್ರಭು ಅವರು ಏನು ಹೇಳ್ತೀರಾ ಸರ್? ಯಾಕಂದರೆ ನಮ್ಗಳಿಗೆ ನೋಡಿದಾಗ ಅಂದರೆ ಬಹಳಷ್ಟು ತಂತ್ರಜ್ಞಾನದ ಬಗ್ಗೆ ತಿಳಿದವರು ಸ್ವಲ್ಪ ನೋಡಿದಾಗ ಏನೋ ಒಂದು ಸ್ವಲ್ಪ ಡೌಟ್ ಬರುತ್ತೆ, ಏನೋ ಇದರಲ್ಲಿ ಸಮಸ್ಯೆಗಳಿವೆ ಅನ್ನುವಂಥದ್ದು ಗೊತ್ತಾಗುತ್ತೆ ನಮ್ಗಳಿಗೆ ಸ್ವಲ್ಪ ಮುಖ ನೋಡಿದಾಗ ಅಥವಾ ಆ ಕಡೆ ಫ್ರೇಮಿಂಗ್ ಸ್ವಲ್ಪ ಬ್ಲರ್ ಆದಾಗ. ಬಟ್ ಇದನ್ನ ಬಹಳಷ್ಟು ಜನರು ನಂಬುವವರು ಕೂಡ ಇದ್ದಾರೆ. ಫೇಕ್ ವಿಡಿಯೋ ಈ ಹಿಂದೆಯೂ ಕೂಡ ಆಗ್ತಾ ಇತ್ತು, ಇಲ್ಲ ಅನ್ನುವಂಥದ್ದು ಹಿಂದೆಯೂ ಕೂಡ ಆಗ್ತಾ ಇತ್ತು. ಆದರೆ ಇದು ಈಗ ಎಗ್ಗಿಲ್ಲದೆ ನಡೀತಾ ಇದೆ. ಹಾಗಿದ್ದಾಗ ಏನು ಹೇಳ್ತೀರಾ ಸರ್? ಇದೊಂದು ಆಲಿಯಾ ಭಟ್ ಅವರಿಗೆ ಸಂಬಂಧಪಟ್ಟಿರುವಂಥ ವಿಡಿಯೋ, ತದನಂತರ ನನಗೆ ರಶ್ಮಿಕಾ ಮಂದಣ್ಣ ಅದು ಕೂಡ ಬೇಕಾಗಿದೆ. ಎಸ್ ಸರ್. ಓಕೆ, ಸೊ ಈ ತರ ವಿಡಿಯೋಸ್ ಇದನ್ನು ನೋಡುವಾಗ ನನಗೆ ಏನು ಅನಿಸ್ತಾ ಇದೆ ಅಂದ್ರೆ ಒಂದು ಹೈಸ್ಕೂಲ್ ಹುಡುಗ ಮಾಡಿರ್ಬೇಕಿದು. ಸೊ ಹೌದು, ಏನು ಟ್ರೈನಿಂಗ್ ಡೇಟಾ ಸೆಟ್ ಕೊಡದೆ ಏನೋ ಒಂದು ಮಾಡಿದಾನೆ. ಮತ್ತೆ ಈಗ ನಾನು ನೋಡ್ತಾ ಇದ್ದೇನೆ ತುಂಬಾ ಜನರು ಈ ತರ ಅವರೇ ಅವರ ವಿಡಿಯೋಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅದಕ್ಕೆ ನಾನು ಹೋಗ್ತಾ ಇಲ್ಲ, ಬಟ್ ಅವರೇ ಅವರ ವಿಡಿಯೋಸ್ ಅನ್ನು ಕ್ರಿಯೇಟ್ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವೆರಿ ಈಸಿ ವೇ ಟು ಬಿಕಮ್ ಪಾಪ್ಯುಲರ್. ಸೊ ನ್ಯೂಸ್ ನ್ಯಾಷನಲ್ ಸೆನ್ಸೇಷನ್ ಆಗುತ್ತೆ, ಇಷ್ಟವರೆಗೆ ನಿಮ್ ನ್ಯೂಸೇ ಬಂದಿಲ್ಲ, ಎಲ್ಲಿ ಕೂಡ ಸಡನ್ ಆಗಿ ನಿಮ್ ನ್ಯೂಸ್ ಬರುತ್ತೆ, ಜನರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಫಾರ್ ಸೆಲ್ಫ್ ಕ್ಲೇಮ್ಡ್ ಪಬ್ಲಿಸಿಟಿ ಅದಕ್ಕೂ ಮಾಡುವ ಸಾಧ್ಯತೆಗಳಿರುತ್ತೆ. ಬಟ್ ನಾವು ಫಸ್ಟ್ ಪಾಯಿಂಟ್ ಇಲ್ಲಿ ಏನ್ ಮಾತಾಡ್ಬೇಕಂದ್ರೆ ಈ ಡೀಪ್ ಫೇಕ್ ಯಾಕೆ ಬಂತು ಅಂತ ನಾವು ಮಾತಾಡ್ಬೇಕು. ಸೊ ಯಾಕೆ ಇದು ಬಂದಿದೆ ಅಂದ್ರೆ ಎಸ್ಪೆಷಲಿ ಈಗ ಒಂದು ಮೂವಿ ಕ್ರಿಯೇಟ್ ಮಾಡ್ತಾರೆ, ಆರ್ ಫಾರ್ ಎಕ್ಸಾಂಪಲ್ ಈಗ ನಮ್ದೊಂದು ರೆಕಾರ್ಡಿಂಗ್ ಆಗಿದೆ, ಇದು ರೆಕಾರ್ಡಿಂಗ್ ಲೈವ್ ಅಲ್ಲ ಅಂತ ಎಣಿಸ್ಕೊಳ್ಳಿ. ಸೊ ಈ ರೆಕಾರ್ಡಿಂಗ್ ಆದ ನಂತರ ನಾನು ಮನೆಗೆ ಹೋಗ್ತೇನೆ, ಮನೆಗೆ ಹೋದ ನಂತರ ನೀವು ಅದನ್ನು ವ್ಯೂ ಮಾಡುವಾಗ ನಿಮ್ಗೆ ಏನ್ ಎನಿಸ್ತದೆ ಅಂದ್ರೆ ಅನಂತ್ ಪ್ರಭು ಇದೊಂದು ಪಾಯಿಂಟ್ ಏನೋ ಸರಿ ಮಾತಾಡಿಲ್ಲ, ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಚೇಂಜ್ ಮಾಡ್ಬೇಕಾದ್ರೆ ನಾನು ಆಲ್ ದ ವೇ ಮನೆಯಿಂದ ಹೇಗೇನು ಇಲ್ಲಿ ಬಂದು ಇದೇ ಡ್ರೆಸ್ ಹಾಕಿ ಇಲ್ಲಿ ಕೂತ್ಕೊಂಡು ಈ ಮೈಕ್ ಎಲ್ಲ ಹಾಕಿ ನಾನು ಮಾತಾಡಬೇಕಾಗುತ್ತೆ. ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂಡ್ ಮನಿ. ಈಗ ಈ ಸೆಟಪ್ ಅಲ್ಲಿ ಆದ್ರೆ ಓಕೆ, ಬಟ್ ನೀವು ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಹೋಗಿ ಅಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿ ಅಲ್ಲಿ ಒಂದು ಸೀನ್ ಸರಿ ಬಂದಿಲ್ಲ ಅಂತ ನಿಮಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಗೊತ್ತಾದ್ರೆ ಇಟ್ ಈಸ್ ಅ ಲಾಟ್ ಆಫ್ ಮನಿ. ಸೊ ಅಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ ಅನ್ನು ಮಾಡ್ಲಿಕ್ಕೋಸ್ಕರ ಅಂತ ಡೀಪ್ ಫೇಕ್ಸ್ ಅವರು ಕ್ರಿಯೇಟ್ ಮಾಡಿರೋದು. ಸೊ ಎಗೇನ್ ರೀಟೇಕ್ ಮಾಡುವ ಅವಶ್ಯಕತೆ ಇಲ್ಲ, ನೀವು ಅಲ್ಲೇ ಕೂತ್ಕೊಂಡು ಸ್ಟುಡಿಯೋದಲ್ಲೇ ಅದನ್ನು ನಿಮಗೆ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ. ನಾವು ಕೆಲವು ಡೀಪ್ ಫೇಕ್ ಮೂವೀಸು ನಾವು ನೋಡಿದ್ದೇವೆ. ಇವನ್ ಆಫ್ಟರ್ ದ ಫಿಲ್ಮ್ ಸ್ಟಾರ್ ಹ್ಯಾಸ್ ಎಕ್ಸ್ಪೈರ್ಡ್, ಅವರ ಮೂವಿ ಕೂಡ ಬಂದು ಎಕ್ಸಾಕ್ಟ್ಲಿ. ಸೊ ಆತರ ಮೂವೀಸ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಬಂದಿರೋದು ವಿತ್ ಅ ಗುಡ್ ಇಂಟೆನ್ಷನ್. ಬಟ್ ಇದೆಲ್ಲ ಯಾವುದು ಟೆಕ್ನಾಲಜಿ ಡಬಲ್ ಎಜ್ಡ್ ಸ್ವೋರ್ಡ್ ಅಂದ್ರೆ ಎಷ್ಟು ಅಡ್ವಾಂಟೇಜ್ಗಳಿವೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ಗಳು. ಸೊ ಈ ಸೈಬರ್ ಕ್ರಿಮಿನಲ್ಸ್ ಇದನ್ನು ಯೂಸ್ ಮಾಡಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಅದರ್ವೈಸ್ ಇಟ್ಸ್ ಅ ಗುಡ್ ಟೆಕ್ನಾಲಜಿ. ಈಗ ಫಾರ್ ಎಕ್ಸಾಂಪಲ್ ಮೊಹಮ್ಮದ್ ರಫಿ ಅವರ ಹಾಡು ಕೇಳಿ ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ? ಮತ್ತೆ KK ಅವರ ಹಾಡು ಇರ್ಬೋದು ಅಥವಾ ವಿಡಿಯೋಸೇ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸಂಬಡಿ ಇಸ್ ನೋ ಮೋರ್, ಆಯ್ತಾ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ತೀರಿ ಹೋಗಿದ್ದಾರೆ ಅಂತ ಹಿಡಿಸ್ಕೊಳ್ಳಿ, ಆ ಡೀಪ್ ಫೇಕ್ ಇಂದ ನಿಮ್ಗೆ ಒಂದು ಆಕ್ಚುಯಲ್ ಆಗಿ ಅವರು ಬಂದಾಗಿ ನಿಮ್ಮ ಹತ್ರ ಮಾತಾಡಿದ ತರ ಒಂದು ವಿಡಿಯೋನು ನಿಮ್ಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದಕ್ಕೆ ನೀವು ಪಾಸಿಟಿವ್ ಗೆ ಯೂಸ್ ಮಾಡಬಹುದು, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ನಾಟ್ ಬೀಂಗ್ ಯೂಸ್. ಹಾಗಾದ್ರೆ ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡಿರುವಂತಹ ಒಂದು ಈ ಒಂದು ಡೀಪ್ ಫೇಕ್ ಅನ್ನುವಂತಹ ಒಂದು ಟೆಕ್ನಾಲಜಿ, ಬಟ್ ಇದು ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು. ಹಾಗಿದ್ದಾಗ ಇದು ಕೇವಲ ಹೀರೋಯಿನ್ಗಳಿಗೆ ಮಾತ್ರ ಸಂಬಂಧಪಟ್ಟಿದೆಯಾ ಅಥವಾ ನಮ್ಮ ದೈನಂದಿನ ಜೀವನಗಳಲ್ಲೂ ಕೂಡ ಈ ರೀತಿ ಡೀಪ್ ಫೇಕ್ ಮಾಡಿ ಬಹಳಷ್ಟು ನಾಳೆ ನಮ್ದೇ ವಿಡಿಯೋ ಬರ್ಬೋದು? We don't know. So it can happen to anybody. So heroine actually ಏನಾಗುತ್ತೆ ಗೊತ್ತಾ? ಅಂತದೇನಾದ್ರೂ ಆಗಿದೆಯಾ ಸರ್? ಅಂದ್ರೆ ನೀವು ಬಹಳಷ್ಟು ಕೇಸ್ಗಳನ್ನ ಸ್ಟಡಿ ಮಾಡಿರ್ತೀರಿ, ಬಹಳಷ್ಟು ವಿಚಾರಗಳು ತಮ್ಮಗಳಿಗೆ ಬಂದಿರುತ್ತೆ. ಹಾಗಿದ್ದಾಗ ಈ ಡೀಪ್ ಫೇಕ್ ಅಂದ್ರೆ ರಶ್ಮಿಕಾ ಮಂದಣ್ಣ, ಆಲಿಯಾ ಭಟ್ ಇವರುಗಳನ್ನ ಹೊರತಾಗಿ ನಮ್ಮ ಜನಸಾಮಾನ್ಯರಲ್ಲಿ ಹೌದಪ್ಪ ತುಂಬಾ ಆಗಿದೆ. ಸೊ ಈ ತರ ವಿಡಿಯೋ ಕಾಲ್ ಯಾರೆಲ್ಲ ತೆಗೆದಿದ್ದಾರೆ ಅದೆಲ್ಲ ಡೀಪ್ ಫೇಕ್ ಆಗಿದೆ ವಿಡಿಯೋ. ಒಂದು ಎರಡನೇ ಅದು ಇಷ್ಟು ಎಫೆಕ್ಟಿವ್ನೆಸ್ ಬರುತ್ತೆ ಸರ್? ಯಾಕಂದ್ರೆ ನೋಡಿ, ರಶ್ಮಿಕಾ ಮಂದಣ್ಣ ಅಥವಾ ಅವರೆಲ್ಲ ಒಂದು ಪಾಪ್ಯುಲರ್ ಜನಪ್ರಿಯವಾಗಿರುವಂತಹ ಆಕ್ಟ್ರೆಸ್. ಸೊ ಹಾಗಿದ್ದಾಗ ಇಂಟರ್ನೆಟ್ ಅಲ್ಲಿ ಸರ್ಚ್ ಹೊಡೆದ್ರೆ ಬಹಳಷ್ಟು ಫೋಟೋಸ್ಗಳು ಸಿಗುತ್ತೆ. ತಾವು ಹೇಳಿದಾಗ 100 ಎಷ್ಟು ಫೋಟೋಸ್ಗಳು ಸಿಗುತ್ತೆ, ಏನ್ ಬೇಕಾದ್ರೂ ಮಾಡಬಹುದು. ಅಂದ್ರೆ ವಿಡಿಯೋ ಕೂಡ ಸಿಗುತ್ತೆ ಅವೈಲೇಬಲ್. ಬಟ್ ಒಬ್ಬ ವ್ಯಕ್ತಿ ಅಥವಾ ನಾರ್ಮಲ್ ಪರ್ಸನ್, ಸಾಮಾನ್ಯ ಜನಸಾಮಾನ್ಯ ಅಂತ ಬಂದಾಗ ಬಹಳಷ್ಟು ಕಡಿಮೆ ಫೋಟೋಗಳಿದೆ. ಅದು ಕೂಡ ನನಗೆ ಒಬ್ಬರನ್ನ ಬ್ಲಾಕ್ ಮೇಲ್ ಮಾಡಲೇಬೇಕು ಅಥವಾ ಒಬ್ಬಳನ್ನ ಬ್ಲಾಕ್ ಮೇಲ್ ಮಾಡಲೇಬೇಕು ಅಂತ ಬಂದಾಗ ಇಸ್ ಇಟ್ ಪಾಸಿಬಲ್? ಅಲ್ಲ, ಒಂದು ಇಂಟರ್ನೆಟ್ ಅಲ್ಲಿ ಇರ್ಲಿಕ್ಕಿಲ್ಲ ಅವನ ಫೋಟೋಸ್. ಬಟ್ ಇವರು ಏನ್ ಮಾಡ್ತಾರೆ ಅಂದ್ರೆ ಅವನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕೊಡ್ತಾರಲ್ಲ, ಅವನ ಪ್ರೊಫೈಲ್ ಅಲ್ಲಿ ಇರ್ಬೋದು. ಅಫ್ಕೋರ್ಸ್ ಪ್ರೊಫೈಲ್ ಇಸ್ ಇನ್ ಇಂಟರ್ನೆಟ್ ಓನ್ಲಿ. ಬಟ್ ನಾನು ಏನ್ ಹೇಳ್ತಾ ಇದ್ದೇನೆಂದ್ರೆ, ಈಗ ನೀವು ಅನಂತ್ ಪ್ರಭು ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ 1000 ಗಟ್ಟಲೆ ಫೋಟೋ ಸಿಗುತ್ತೆ. ನಾನು ಬೇರೆ ಬೇರೆ ನಾನು ಸೋಷಿಯಲ್ ಮೀಡಿಯಾದ ಹೇಳ್ತಾ ಇಲ್ಲ, ನಮ್ಮ ಪ್ರೋಗ್ರಾಮ್ಸ್ ಇರ್ಬೋದು, ನ್ಯೂಸ್ ಅಲ್ಲಿ ಬಂದಿರ್ಬೋದು. ಬಟ್ ವೆನ್ ಯು ಸೀ ಇಟ್ ಇನ್ ಮೈ ಸೋಷಿಯಲ್ ಮೀಡಿಯಾ ಯು ಫೈಂಡ್ ಮಚ್ ಮೋರ್ ದನ್ ದಟ್. ಸೊ ನಂಬರ್ 1 ಅದು. ನಂಬರ್ 2 ಏನಾಗ್ತಾ ಇದೆ ಗೊತ್ತಾ? ನೀವೀಗ ಇನ್ಸ್ಟಾಗ್ರಾಮ್ ನೋಡಿ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾಗ್ತಾ ಇದೆ, ಈಗ ನನ್ನ ಫಾಲೋವರ್ಸ್ ನೋಡಿದ್ರು ಇನ್ಸ್ಟಾಗ್ರಾಮ್ 3000 ಚಿಲ್ಲರೆ ಫಾಲೋವರ್ಸ್ ಇದ್ದಾರೆ. ಅದೇ ಯಾರೋ ಒಂದು ಹುಡುಗಿ ಹೇಳೋದು ಬಂದು ಏನೋ ಒಂದು ಡ್ಯಾನ್ಸ್ ಮಾಡ್ತಾಳೆ, ಹೀಗೆ
ಐವತ್ತು 500,000 1 million ಫಾಲೋ. ಈಗ ಶಾಕ್ ಆಗುತ್ತೆ ಆ ಕಂಟೆಂಟ್. ಈಗ ನಾವು ಇಷ್ಟೆಲ್ಲ ಒದ್ದಾಡಿ ಜನರಿಗೆ ಸೈಬರ್ ಕ್ರೈಮ್ ಬಗ್ಗೆ ಹೇಳೋದು, ಅವೇರ್ನೆಸ್ ವಿಡಿಯೋಸ್ ಮಾಡೋದು, ನಮ್ಮ ವಿಡಿಯೋಕ್ಕೆ 10-15 ಲೈಕ್ಸ್ ಬರೋದು ಅಷ್ಟೇ. ಬಟ್ ಅದೇ ನೀವು ಯಾರೋ ಒಬ್ಳಲ್ಲಿ ಬಂದು ಡ್ಯಾನ್ಸ್ ಮಾಡಿದ್ರೆ, ಕಚ್ಚಾ ಬದಾಮ್ ಅಂತ ಹೇಳ್ತಾಳೆ, ಅವ್ನು ಡ್ಯಾನ್ಸ್ ಮಾಡಿದ್ರೆ ಏನಾಯ್ತದು, ಶಿ ಇಸ್ ಗೆಟಿಂಗ್ millions of views. ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ ಮೋಸ್ಟ್ ಆಫ್ ದ ವಿಡಿಯೋಸ್ ಹುಡುಗಿಯರಿಗೆ ಮಾಡ್ತಾ ಇದ್ದಾರೆ. ಬಿಕಾಸ್ ದಟ್ ವಿಲ್ ಬಿ ಸರ್ಕ್ಯುಲೇಟೆಡ್ ಮೋರ್, 100% ಜಾಸ್ತಿ ವೈರಲ್ ಆಗುತ್ತೆ. ನೀವು ಅನಂತ್ ಪ್ರಭು ವಿಡಿಯೋ ಮಾಡಿದ್ರೆ ಯಾರು ನೋಡಲ್ಲ, ಅವ್ರು ಬಂದ್ರು ಕೂಡ ಯಾರೋ ಡಿಲೀಟ್ ಮಾಡಿ ಅದನ್ನು ಬಿಸಾಡ್ಬೋದು. ಬಟ್ ಅದೇ ಈ ತರ ಫಿಲ್ಮ್ ಆಕ್ಟ್ರೆಸಸ್ ವಿಡಿಯೋ, ಬೇರೆ ಯಾರ್ದಾದ್ರು ವಿಡಿಯೋ ಬಂದ್ರೆ ಡೆಫಿನೆಟ್ ಆಗಿ ಅದು ವೈರಲ್ ಆಗುತ್ತೆ. ಸೊ ಅವರಿಗೆ ಬೇಕಾಗಿರೋದೇನು, ವೈರಲ್ ಆಗಬೇಕು. ಕ್ರಿಯೇಟ್ ಮಾಡಿದವನಿಗೂ ವೈರಲ್ ಆಗಬೇಕು, ಅಥವಾ ಯಾರು ಕ್ರಿಯೇಟ್ ಮಾಡಿಸಿದ್ದಾರೆ ಅವರಿಗೂ ಅದು ವೈರಲ್ ಆಗಬೇಕು. ಎಂಡ್ ಪಾಯಿಂಟ್ ಏನಂದ್ರೆ, ನಾನು ಒಬ್ಬರ ಹತ್ರ ಒಂದು ಕ್ವಶನ್ ಕೇಳಿದೆ, ಒಂದು ಕಡೆಯಲ್ಲಿ 10 ಜನರಿದ್ದಾರೆ, ಇನ್ನೊಂದು ಕಡೆಯಲ್ಲಿ 100 ಜನರಿದ್ದಾರೆ. ನಿನ್ಗೆ ಒಂದು ಬಾಂಬ್ ಕೊಟ್ರೆ ನೀನು ಎಲ್ಲಿ ಹೋಗಿ ಬ್ಲಾಸ್ಟ್ ಮಾಡ್ತೀಯ ಅಂತ 100 ಜನರಿರುವ ಟೆರರಿಸ್ಟ್ ತರನೇ ಥಿಂಕ್ ಮಾಡ್ತಾ ಇದ್ದೀನಿ ನೀನು ಅಂತ. ಆಕ್ಚುಲ್ ಆಗಿ ನಾನು ಮಾಡೋದೇ ಇಲ್ಲ ಅಂತ ಹೇಳ್ಬೇಕಿತ್ತು, ಅಥವಾ ಆಪ್ಷನೇ ಇಲ್ಲ 10 ಜನರು ಅಂತ ಹೇಳ್ಬೇಕಿತ್ತು. ಬಟ್ ಈ ಸೈಡ್ 100. ಸೊ ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ, ವೇರ್ ದೇ ಕ್ಯಾನ್ ಗೆಟ್ ಮೋರ್ ವಿಸಿಬಿಲಿಟಿ, ಅವ್ರು ಅಲ್ಲಿ ಅದು ಆ ತರ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಆಗಿದ್ದಾಗ ಜೊತೆಗೆ ಸರ್, ಇನ್ನು ಮುಂದಕ್ಕೆ ರಶ್ಮಿಕಾ ಮಂದಣ್ಣ ಅವರು ಅವರ ವಿಡಿಯೋನು ಕೂಡ ನಾನು ಪ್ಲೇ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ವ್ಯತ್ಯಾಸ ಗೊತ್ತಾಗಬೇಕು. ಜೊತೆಗೆ ಅವರುಗಳ ಫೋಟೋ, ಕಾಜಲ್ ಅವರ ವಿಡಿಯೋ ಕೂಡ ಬೇಕಾಗಿದೆ. ತದನಂತರ ಡೀಫೇಕ್ ಆಗಿರುವಂತಹ ಕಾಜಲ್ ಅವರ ವಿಡಿಯೋ ಜೊತೆಗೆ ಫೋಟೋಗಳು ಕೂಡ ನನಗೆ ಬೇಕು. 1 by 1 ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ಡಿಫ್ರೆನ್ಸ್ ಅನ್ನುವಂಥದ್ದು. ಸೊ ಹಾಗಿದ್ದಾಗ ರಶ್ಮಿಕಾ ಮಂದಣ್ಣ ಅವರ ವಿಡಿಯೋ, ವೈರಲ್ ಆಗಿರುವಂಥ ವಿಡಿಯೋ ಪ್ಲೇ ಮಾಡಿ. ಎಸ್, ಇದು ರಶ್ಮಿಕಾ ಮಂದಣ್ಣ ಅವರ ವೈರಲ್ ಆಗಿರುವಂತಹ ವಿಡಿಯೋ. ಸ್ವಲ್ಪ ಗಮನಿಸಿ ನೋಡಿ. ಇದು ಎಸ್, ಸ್ವಲ್ಪ ಸ್ಲೋ ಮೋಷನಲ್ಲಿ. ಓಕೆ, ಸ್ವಲ್ಪ ಪಾಸ್ ಮಾಡಿ. ಓಕೆ, ಸ್ವಲ್ಪ ಗಮನಿಸಿ. ಇಲ್ಲಿ ಪ್ರಥಮವಾಗಿರುವಂತಹ ಒಂದು ವಿಡಿಯೋ ಏನಿದೆ, ಅದು ರಶ್ಮಿಕಾ ಮಂದಣ್ಣ ಅವರನ್ನ ಅಂದರೆ ಕಿರಿಕ್ ಪಾರ್ಟಿ ಚಲನಚಿತ್ರದ ಹೀರೋಯಿನ್. ಬಹುಶಃ ನಮ್ಮ ಕನ್ನಡದವರಿಗೆ ಹೇಳಿದ್ರೆ ಈಗ ಅನಿಮಲ್ ಆಗಿರುವಂತಹ ಹಿಂದಿ ಮೂವಿ ಬಂದಿದೆ, ಅದರ ಬಹಳಷ್ಟು ಜನಪ್ರಿಯವಾದಂಥ ನಟಿ ರಶ್ಮಿಕಾ ಮಂದಣ್ಣ. ಫಸ್ಟ್ ವಿಡಿಯೋ ರಶ್ಮಿಕಾ ಮಂದಣ್ಣ ಅವರನ್ನ ಡೀಫೇಕ್ ಮಾಡಿರುವಂಥದ್ದು. ಮಿಡಲ್ ವಿಡಿಯೋ ಏನಿದೆ ನೋಡಿ, ಅದು ಆ ಹುಡುಗಿ, ಅಂದರೆ ಆ ಹುಡುಗಿಯ ವಿಡಿಯೋ, ಅಂದರೆ ಏನು ಹೇಳ್ತಾರೆ, ಅಸಲಿ ಆಗಿರುವಂತಹ ಹುಡುಗಿಯ ವಿಡಿಯೋ, ಒರಿಜಿನಲ್ ಆಗಿರುವಂತಹ ಹುಡುಗಿಯ ಮುಖ, ಚೆಹರೆ, ಅದು ಸ್ವಲ್ಪ ಗಮನಿಸಿ. ತದನಂತರ ಅದನ್ನು ಯಾವ ರೀತಿ ಡೀಫೇಕ್ ಆಗಿ ಮಾಡ್ತಾರೆ ಅನ್ನೋದು. ಎಸ್, ಸ್ವಲ್ಪ ವಿಡಿಯೋ ಪ್ಲೇ ಮಾಡಿ ಈಗ. ಓಕೆ, ಮಿಡಲಲ್ಲಿರುವಂತಹ ವಿಡಿಯೋ ಹುಡುಗಿಯನ್ನು ಗಮನಿಸಿ ಸರಿಯಾಗಿ. ಮಿಡಲಲ್ಲಿ ಸ್ವಲ್ಪ ಪಾಸ್ ಮಾಡಿ. ಓಕೆ, ಮಿಡಲಲ್ಲಿರುವಂತಹ ವಿಡಿಯೋ ಹುಡುಗಿ ಏನಿದ್ದಾಳೆ ಅದು ರಿಯಲ್ ಆಗಿರುವಂತಹ ಹುಡುಗಿ. ರಶ್ಮಿಕಾ ಮಂದಣ್ಣ ಆ ಕಡೆ ಈ ಕಡೆ ತಮ್ಗಳಿಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ಆದರೆ ಅದು ಡೀಫೇಕ್ ಆಗಿರುವಂತಹ ವಿಡಿಯೋ. ಎಸ್, ಪ್ಲೇ ಮಾಡಿ. ಎಸ್ ಸರ್, ಈಗ ಈ ಒಂದು ವಿಡಿಯೋವನ್ನ ಯಾವ ರೀತಿ ಡಿಫೇಕ್ ಮಾಡ್ತಾರೆ ಅನ್ನುವಂಥದ್ದು ವಿಚಾರ ಬರುತ್ತೆ ಸರ್. ಏನ್ ಹೇಳ್ತಾರೆ ಸರ್? ಯಾಕಂದ್ರೆ ಆ ಹುಡುಗಿ, ನಡುವಲ್ಲಿರುವಂತಹ ಹುಡುಗಿ ರಿಯಲ್ ಆಗಿರುವಂತಹ ಹುಡುಗಿ, ಆ ಕಡೆ ಈ ಕಡೆ ಇರುವಂತದ್ದು ರಶ್ಮಿಕಾ ಮಂದಣ್ಣ ಅವರು. ಇದು ಬಹಳಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ವಿಡಿಯೋ. ಆಫ್ಟರ್ ದಟ್ ಈ ಡೀಫೇಕ್ ಅನ್ನುವಂಥದ್ದು ಬಹಳಷ್ಟು ವೈರಲ್ ಆಯಿತು, ಬಹಳಷ್ಟು ಚರ್ಚೆಗೆ ಕಾರಣವಾಯಿತು, ಪರ ವಿರೋಧವಾಗಿ ಚರ್ಚೆಗೆ ಕೂಡ ಬಂತು. ಹಾಗಿದ್ದಾಗ ಹೇಗ್ ಮಾಡ್ತಾರೆ ಅಂದ್ರೆ, ಆ ಹುಡುಗಿ ಬರ್ತಾ ಇದ್ದಾಳೆ, ಒಂದು ವಿಡಿಯೋ ಮಾಡ್ತಾ ಇದ್ದಾರೆ, ಇದನ್ನ ಡೀಫೇಕ್ ಹೇಗ್ ಮಾಡಿದ್ರು ಅವರು ಅನ್ನುವಂಥದ್ದು. See, that is what I told you. Generator ಮತ್ತೆ ಡಿಸ್ಕ್ರಿಮಿನೇಟರ್. ಸೊ ಬೇಕಾದಷ್ಟು ಫೋಟೋಸ್ ಹೀರೋಯಿನ್ ರಶ್ಮಿಕಂದು ಫೋಟೋಸ್ ಕೊಟ್ರೆ ಸಿಸ್ಟಮ್ ಏನ್ ಜನರೇಟ್ ಮಾಡುತ್ತೆ ಅಂದ್ರೆ, ಈ ವಿಡಿಯೋ ಇನ್ಪುಟ್ ಆಗಿ ತೆಗೆಯುತ್ತೆ. ಯಾವುದು, ಅವಳು ಆಕ್ಚುಲಿ US ಇದು ಹುಡುಗಿ ಇರ್ಬೇಕು ಅವರು ಯಾರು. ಸೊ ಅವರ ವಿಡಿಯೋವನ್ನು ಇನ್ಪುಟ್ ಆಗಿ ತೆಗೆದು ವಿಡಿಯೋಸ್ ಅನ್ನು ಕ್ರಿಯೇಟ್ ಮಾಡ್ತಾ 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 ಆಕ್ಚುಲ್ ರಿಯಲ್ ತರ ಬರುವಾಗ ಕನ್ವರ್ಜೆನ್ಸ್ ಅಂತ ನಾನು ಹೇಳಿದೆ, ಐಟ್ರೇಷನ್ ಮತ್ತೆ ಕನ್ವರ್ಜೆನ್ಸ್ಗೆ ಬಂದಾಗ ಎಸ್ ಅಂತ, ಎಸ್ ಇಷ್ಟೇ, ಇದಕ್ಕಿಂತ ಜಾಸ್ತಿ ಕಂಪ್ಯೂಟರ್ಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನಿಮ್ಗೆ ಇನ್ಪುಟ್ ಬರುತ್ತೆ, ಅದರ ಔಟ್ಪುಟ್ ಬರುತ್ತೆ. ಸೊ ಆ ಔಟ್ಪುಟ್ ಇಸ್ ದ ಡೀಪ್ ಫೇಕ್ ವಿಡಿಯೋ ಇಲ್ಲಿ. ಬಟ್ ಇದು ಯಾಕೆ ಅಷ್ಟು ವೈರಲ್ ಆಯ್ತು ನನ್ಗೆ ಗೊತ್ತಿಲ್ಲ, ನಂಬರ್ 1. ಅಂಡ್ ನಂಬರ್ 2, ಇಟ್ ಹ್ಯಾಸ್ ಗಾನ್. ಅಮಿತಾಬ್ ಬಚ್ಚನ್ ಅವರು ಟ್ವೀಟ್ ಮಾಡಿದ್ರು, ಪ್ರಧಾನಮಂತ್ರಿ ಅವರು ಮಾಡಿದ್ರು. ಪ್ರಧಾನಮಂತ್ರಿ ಅವರು ಹೇಳಿದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಏನಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಡೇಂಜರಸ್ ಟ್ರೆಂಡ್ ಅಂತ ಹೇಳಿದ್ರು ಅವರು. ಡೆಫಿನೆಟ್ಲಿ ಟ್ರೂ ಅದು. ಯಾಕಂದ್ರೆ ಎನಿ ವಿಡಿಯೋಸ್ ಕ್ಯಾನ್ ಬಿ ಮೇಡ್. ಸಿ ಫಾರ್ ಎಕ್ಸಾಂಪಲ್ ಇಲೆಕ್ಷನ್ ಟೈಮ್ ಅಲ್ಲಿ, ಈಗ ನಮ್ಮ ದೇಶದಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ರೂರಲ್ ಏರಿಯಾಸ್. ಇನ್ನಸೆಂಟ್ ಜನರು ತುಂಬಾ ಈ ಕಲಿಯುಗದಲ್ಲೂ ಇದ್ದಾರೆ, ತುಂಬಾ ಜನರಿದ್ದಾರೆ. ಸೊ ಹಾಗಿರುವಾಗ ಇಲೆಕ್ಷನ್ ಟೈಮ್ ಅಲ್ಲಿ ಅವರ ಲೀಡರ್ ಇದೊಂದು ಈ ತರ ವಿಡಿಯೋ ಯಾರಾದ್ರೂ ಮಾಡಿ ವೋಟಿಂಗ್ ಇದು 1 day ಬಿಫೋರ್ ವೈರಲ್ ಮಾಡಿದ್ರೆ ಡೆಫಿನೆಟ್ಲಿ ಹಿ ವಿಲ್ ಲೂಸ್ ದ ಇಲೆಕ್ಷನ್, ಅದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಯಾರಿಗೂ ಅದು ಹೌದಾ ಅಲ್ಲ ಅಂತ ನೋಡ್ಲಿಕ್ಕೆ ಆಗಲ್ಲ. ಸೊ ನಾನು ಒಂದು ಪಾಯಿಂಟ್ ವೀಕ್ಷಕರಿಗೆ ಹೇಳಿಕ್ ಬಯಸ್ತೇನೆ, ಏನಂದ್ರೆ ಎಲ್ಲಿ ಆದ್ರೂ ಗ್ರಾಚಾರಕ್ಕೆ ನಿಮ್ಮ ವಿಡಿಯೋ
ಡೀಪ್ ಫೇಕ್ ಯಾರಾದರೂ ಮಾಡಿದ್ರೆ ಆ ವಿಡಿಯೋದು ಡಾಕ್ಯುಮೆಂಟ್ ಮಾಡ್ಬೇಕು ನೀವು, ಅದರದ್ದೊಂದು ಕಾಪಿ ಸೇವ್ ಮಾಡಬೇಕು. ಮತ್ತೆ ಯಾವ ವೆಬ್ಸೈಟ್ ಅಲ್ಲಿ ಅದನ್ನು ಹೋಸ್ಟ್ ಮಾಡಿದ್ದಾರೆ ಅಂದ್ರೆ ಅಪ್ಲೋಡ್ ಮಾಡಿದ್ದಾರೆ ಅದರ ಲಿಂಕ್ ಅನ್ನು ನೀವು ಕಾಪಿ ಮಾಡಬೇಕು. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಡಾಕ್ಯುಮೆಂಟ್ ಕರೆಕ್ಟ್. ಯಾಕೆಂದ್ರೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಅದೊಂದು ಸ್ಕ್ರೀನ್ ಶಾಟ್ ತೆಗೆದು ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ನಾಟ್ ಲೈಕ್ ದಟ್. ಆ ವಿಡಿಯೋ ಇರ್ಬೇಕು ನಿಮ್ಮ ಹತ್ರ, ಅದರ ಜೊತೆಲಿ ಅದು ಎಲ್ಲಿ ಯಾವ ಫೇಸ್ಬುಕ್ ಅಥವಾ ಇನ್ಸ್ಟಾ ಇರ್ಬೋದು ಎಲ್ಲೂ ಅದನ್ನು ಎಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ ಬಂದ್ರೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ವಿಡಿಯೋ ಮಾತ್ರ ಇರುತ್ತೆ ನಿಮ್ಮ ಹತ್ರ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್, ತಾವು ಏನ್ ಮಾಡ್ಬೇಕಂದ್ರೆ ನೀವು ಒಂದು ಕಂಪ್ಲೇಂಟ್ ಅನ್ನು ಫೈಲ್ ಮಾಡಬೇಕು. ಕಂಪ್ಲೇಂಟ್ ಫೈಲ್ ಮಾಡ್ಲಿಕ್ಕೆ ಈಗ ತುಂಬಾ ಜನರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ, ಅಂದ್ರೆ ಧೈರ್ಯ ಇರುವುದಿಲ್ಲ. ನಾನು ಹೇಗೆ ಹೋಗುದು, ಏನಂತ ಎಣಿಸ್ತಾರೆ ನನ್ನ ಬಗ್ಗೆ ಆತರ. ಅದಕ್ಕೀಗ ಆನ್ಲೈನ್ ಅಲ್ಲೇ ನೀವು ಕಂಪ್ಲೇಂಟ್ ಅನ್ನು ಕೊಡ್ಬೋದು. 1930 ನಂಬರಿಗೆ ಕಾಲ್ ಮಾಡಿ ನೀವು ಡೈರೆಕ್ಟ್ ಆನ್ಲೈನ್ ಕಂಪ್ಲೇಂಟ್ ಕೊಡ್ಬೋದು. ಸ್ಟೇಷನ್ ಹೋಗ್ಬೇಕಂತಿಲ್ಲ. 1930. ಹೌದು. ನನ್ನ ರಿಕ್ವೆಸ್ಟ್ ಎಲ್ಲರಿಗೆ ಏನಂದ್ರೆ ಇವತ್ತೇ ಈ ನಂಬರ್ ಅನ್ನು ಸೇವ್ ಮಾಡಿ. ಸೈಬರ್ ಕ್ರೈಮ್, ಅನಂತ್ ಪ್ರಭು ಸೈಬರ್ ಕ್ರೈಮ್ ಅಲ್ಲ ಇದು, ಜಸ್ಟ್ ಸೈಬರ್ ಕ್ರೈಮ್ ಅಂತ ಸೇವ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಇವತ್ತೇ ಸೇವ್ ಮಾಡಿಬಿಡಿ. 1930 ಅಂದ್ರೆ ಸೈಬರ್ ಕ್ರೈಮ್ ಸ್ಟೇಷನ್ಗೆ, ಪೊಲೀಸ್ ಸ್ಟೇಷನ್ಗೆ ಹೋಗದೆ ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್. ನೀವು ಇಲ್ಲಿಂದ ಕುತ್ಕೊಂಡು ಕಂಪ್ಲೇಂಟ್ FIR ಲಾಂಚ್ ಮಾಡಬಹುದು. ಆಯ್ತಾ? ಸೊ 1930 ಕಾಲ್ ಮಾಡಿ. ಬಟ್ ಏನಾಗ್ತಾ ಇದೆ, ನಾನು ನೋಡಿದ್ದೇನೆ ತುಂಬಾ ಜನರು ಕಾಲ್ ಮಾಡಿ ಹೇಳ್ತಾರೆ, ಸರ್ ಈ 1930 ಮಾಡಿದ್ರೆ ಯಾವಾಗ ನೋಡಿದ್ರು ಎಂಗೇಜ್ ಸರ್ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಕಾಲ್ಸ್ಗಳು ಬರ್ತಾ ಇವೆ, ಕಾಲ್ ಸೆಂಟರ್ಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ ತಾವು ಏನ್ ಮಾಡ್ಬೋದು ಅಂದ್ರೆ cybercrime.gov.in. gov.in ಅಂದ್ರೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದು cybercrime.gov.in ಹೋಗಿ ಅಲ್ಲೇ ನೀವು ಇದನ್ನು ಆನ್ಲೈನ್ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಬಹುದು. ಮತ್ತೆ ಒಂದು ಒಳ್ಳೆ ಲಾಯರ್ ಅನ್ನು ನೀವು ಇದು ಅಪಾಯಿಂಟ್ ಮಾಡಿ ಯು ಕ್ಯಾನ್ ಟೇಕ್ ದ ನೆಸೆಸರಿ ಆಕ್ಷನ್. ಒಂದು ಗೂಗಲ್ಗೆ ಹೋಗಿ ಟೇಕ್ ಡೌನ್ ಅಂತ ಬರೀರಿ ನೀವು ಅಷ್ಟೇ. ಟೇಕ್ ಇಟ್ ಡೌನ್ ಅಂತ ಬರೀರಿ ಗೂಗಲ್ಗೆ ಹೋಗಿ. ಟೇಕ್ ಇಟ್ ಡೌನ್ ಅಂತ ನೀವು ಬರೆದ್ರೆ takeitdown.ncmec.org ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಎಂತ ಬ್ಯೂಟಿಫುಲ್ ವೆಬ್ಸೈಟ್ ಅಂದ್ರೆ ಇದು. ಎಲ್ಲಿಯಾದ್ರೂ ನಿಮ್ಮ ಅಶ್ಲೀಲ ಚಿತ್ರ ಯಾರಾದ್ರೂ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನೀವು ಆ ಸೈಟ್ ಅಲ್ಲಿ ಇದನ್ನು ಕೊಟ್ರೆ, ಆ ಫೋಟೋವನ್ನು ಫೇಸ್ಬುಕ್ ಮತ್ತೆ ಎಲ್ಲ ಟಾಪ್ ಯಾವ್ದೆಲ್ಲ ವೆಬ್ಸೈಟ್ ಗಳಿವೆ ನೋಡಿ, ಎಲ್ಲ ಸೈಟ್ ಗಳಿಂದ ಅವರು ರಿಮೂವ್ ಮಾಡ್ತಾರೆ. ಈ ರೀತಿ ಆಗುತ್ತೆ. ಎಸ್ ಅವ್ರು ರಿಮೂವ್ ಮಾಡ್ತಾರೆ. ಇಡೀ ಇಂಟರ್ನೆಟ್ ಇಂದ ರಿಮೂವ್ ಅಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಯಾವ್ದೆಲ್ಲ ಸೈಟ್ಸ್ ಗಳಿವೆ, ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಗೂಗಲ್ ಅಲ್ಲಿ ಕೆಲವು ಕಡೆ ಯಾವ್ದೆಲ್ಲ ವೆಬ್ಸೈಟ್ ಗಳಲ್ಲೆಲ್ಲ ಇದು ಅಪ್ಲೋಡ್ ಆಗಿದೆ ನೋಡಿ, ಅಲ್ಲಿಂದ ಅವರು ಟೇಕ್ ಡೌನ್ ಮಾಡ್ತಾರೆ. ಇದಕ್ಕೆ ಟೇಕ್ ಇಟ್ ಡೌನ್ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫೀಚರ್ ಇದೆ ಸರ್. ಟೇಕ್ ಇಟ್ ಡೌನ್. ಎಕ್ಸಾಕ್ಟ್ಲಿ ಟೇಕ್ ಇಟ್ ಡೌನ್. ಸ್ವಲ್ಪ ಅಗೇನ್ ಸ್ಟಾರ್ಟ್ ಮಾಡಿ ಫ್ರಮ್ ದ ಸ್ಟಾರ್ಟ್. ಓಕೆ, ಹೌದು, ಟೇಕ್ ಇಟ್ ಡೌನ್ ಅಂತ ಹೇಳಿ ಅಂದ್ರೆ ಇದನ್ನ ನಾವು ಟೇಕ್ ಇಟ್ ಡೌನ್ ಅಂತ ಬಂದಾಗ ಈ ರೀತಿ ಒಂದು ಹೌದು ನೋಡಿ ಅಲ್ಲಿ ಬರ್ದಿದ್ದಾರೆ, ಹ್ಯಾವಿಂಗ್ ನ್ಯೂಡ್ಸ್ ಆನ್ಲೈನ್ ಇಸ್ ಸ್ಕೇರಿ ಅಂತ ಬರ್ದಿದ್ದಾರೆ ನೋಡಿ ಅವರು, ಅಲ್ವಾ? ಬಟ್ ದೇರ್ ಇಸ್ ಅ ಹೋಪ್ ಟು ಗೆಟ್ ಇಟ್ ಟೇಕನ್ ಡೌನ್. ಸೊ ಆ ವೆಬ್ಸೈಟ್ ಗೆ ತಾವು ಹೋದ್ರೆ ಟೇಕ್ ಇಟ್ ಡೌನ್ ಅಂತ ನೀವು ಗೂಗಲ್ ಅಲ್ಲಿ ಬರೆದ್ರೆ ಸಾಕು. ಅಥವಾ ನಿಮಗೆ ಎಕ್ಸಾಕ್ಟ್ ಡೊಮೇನ್ ಬೇಕಾದ್ರೆ takeitdown.ncmec.org ಗೆ ಹೋದ್ರೆ ಆಯ್ತು, ನಿಮ್ಗೆ ಇದು ಸಿಗುತ್ತೆ. ಓಕೆ, ಗೆಟ್ ಸ್ಟಾರ್ಟೆಡ್ ಅಂತ ಬಂದಾಗ ನಮಗೆ ಅದನ್ನು ಎಲ್ಲಿ ನಿಮ್ಮ ಫೋಟೋ ಬಂದಿದೆ ಆ ಲಿಂಕ್ ಅನ್ನು, ಅದೇ ನಾನು ಹೇಳಿದ್ದು ಡಾಕ್ಯುಮೆಂಟ್ ಪ್ರಿಸರ್ವೇಶನ್ ಅಂತ, ಆ ಲಿಂಕ್ ಅನ್ನಲ್ಲಿ ಹಾಕಿ ಯಾವ ವಿಡಿಯೋ ಇದೆ ಅಥವಾ ಯಾವ ಫೋಟೋ ಇದೆ. ನಾನು ಆಲ್ರೆಡಿ ಹೇಳಿದ್ದೇನೆ, ಡೀಪ್ ಫೇಕ್ ಅಂದ್ರೆ ವಿಡಿಯೋ ಮಾತ್ರ ಅಲ್ಲ. ತುಂಬಾ ಜನ ಎಣಿಸ್ತಾರೆ ವಿಡಿಯೋ ಮಾತ್ರ ಅಂತ, ಅದು ಫೋಟೋನೂ ಇರ್ಬೋದು, ಆಡಿಯೋನೂ ಇರ್ಬೋದು. ಈಗ ನಿಮ್ಮ ಆಡಿಯೋ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಆಡಿಯೋ ಮಾತಾಡ್ತಾ ಇರುವುದು ಏನಂದ್ರೆ, ಯಾರಿಗಾದ್ರೂ ನಾನು ಸುಮ್ಮನೆ ಒಂದು ಆಡಿಯೋ ಕ್ರಿಯೇಟ್ ಮಾಡಿದ್ದಾರೆ, ನನ್ನ ಅಕೌಂಟಿಗೆ 5 ಲಕ್ಷ ಹಾಕು, ಇಲ್ಲದಿದ್ರೆ ನಾನು ಹೀಗೆ ಮಾಡ್ತಾ ಒಂದು ಥ್ರೆಟ್ ಕೊಟ್ಟ ತರ ಯಾರಾದ್ರೂ ಆಡಿಯೋ ಮಾಡಿ ಕೂಡ ಅದನ್ನು ವೈರಲ್ ಮಾಡ್ಬೋದು ಅವರು, ಹೌದಾ ಅಲ್ವಾ? ಸೊ ಆಲ್ ದೀಸ್ ಕಂಪ್ರೈಸ್ ಆಫ್ ಡೀಪ್ ಫೇಕ್. ಓಕೆ, ಡೀಪ್ ಫೇಕ್ ಅಂದ್ರೆ ಈ ರೀತಿ ಡೀಪ್ ಫೇಕ್ ಆದಾಗ್ಲೂ ಕೂಡ ನಾವು ಅದರಿಂದ ಹೊರಗೆ ಬರ್ಬೋದು 100%. ಬಟ್ ಏನಂದ್ರೆ ಈಗ ನಾನು ಆ ವಿವೇಕ್ ಇದು ವಿಷಯ ಹೇಳಿದೆ, ಒಂದ್ ಸರ್ತಿ ಡಿಪ್ರೆಷನ್ ಹೋದ, ಬಟ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಅವ್ರ ಜೊತೆ ಇದ್ವಿ, ದೆನ್ ಹಿ ವಾಸ್ ಫೈನ್, ಹಿ ವಾಸ್ ಲೈಕ್ ಯಾರು ಏನೇ ಬರ್ಲಿ ನಾನು ನೋಡ್ತೇನಂತ. ಆ ತರ ಮೈಂಡ್ ಸೆಟ್ ಇರಬೇಕು. ಯು ಶುಡ್ ಬಿ ರೆಡಿ ಟು ಫೇಸ್. ಸಿ ರಿಯಲ್ ವಿಡಿಯೋಸ್ ಬಂದ ಎಷ್ಟೋ ಜನರೇ ಫೇಸ್ ಮಾಡಿದಾರಂತೆ, ನಾನು ಹೇಳ್ಬೇಕಂತಿಲ್ಲ, ಫೇಸ್ ಮಾಡಿದಾರಂತೆ. ನಿಮ್ಮ ವೆನ್ ಇಟ್ ಇಸ್ ನಾಟ್ ಯುವರ್ ವಿಡಿಯೋ, ನೀವು ಸ್ವಲ್ಪ ಧೈರ್ಯ ಪಡ್ಬೇಕು ಒಂದು. ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ನನ್ನ ರಿಕ್ವೆಸ್ಟ್, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಸಪೋರ್ಟ್ ಮಾಡಬೇಕು ಆ ಟೈಮಲ್ಲಿ. ಆ ತರ ಬಂದಾಗ, ಯಾಕಂದ್ರೆ ನಮ್ಮ ಲೈಫ್ ಕಿಂತ ಇಂಪಾರ್ಟೆಂಟ್ ಮುಖ್ಯ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. ಈ ತರ ವಿಡಿಯೋಸ್ ಬರುತ್ತೆ ಹೋಗುತ್ತೆ, ನೀವು ಅದೇ ಒಂದು ಆಫ್ಟರ್ 1 ವೀಕ್ ನೀವು ಅದರ ಬಗ್ಗೆ ಥಿಂಕ್ ಮಾಡಿದ್ರೆ ಇಷ್ಟೇನಾ ಅಂತ ವೆರಿ ಸಿಲ್ಲಿ ಅಂತ ಆಗುತ್ತದೆ. ಸೊ ಹಾಗಿರುವಾಗ ಆ ಟ್ರಿಗರ್ ಪಾಯಿಂಟ್ ಬಂದಾಗ ನೀವು ಶೇಕ್ ಆಗಬಾರ್ದು. You have to remember that everybody is with you. You don't have to worry at all. ನೀವು ಜಸ್ಟ್ ಅದನ್ನು ಆ ಫೇಸ್ ನಿಮ್ದು ಕಳ್ಕೊಂಡು ಹೋದ್ರೆ ಮತ್ತೆ ಏನೂ ಆಗಲ್ಲ. ಕರೆಕ್ಟ್, ಒಳ್ಳೆಯ ಮಾತು ಸರ್. ಜೊತೆಗೆ ನಾನು ಬರ್ತೀನಿ, ಆ ಒಂದು ವಿಡಿಯೋಗಳನ್ನ ನನಗೆ ಫಟಾಫಟ್ ಒಂದ್ಸಲ ಪ್ಲೇ ಮಾಡಿ. ಎಸ್,
ನೆಕ್ಸ್ಟ್ ಇದು ಕತ್ರಿನಾ ಕೈಫ್ ಅವರ ವಿಡಿಯೋ. ಕತ್ರಿನಾ ಕೈಫ್ ಅವರ ವಿಡಿಯೋವನ್ನು ತಾವು ಗಮನಿಸಿದರೆ ಇದು ಕೂಡ ಡೀಪ್ ಫೇಕ್ ಆಗಿರುವಂತಹ ಒಂದು ವಿಡಿಯೋ. ತದನಂತರ ದ ನೆಕ್ಸ್ಟ್ ಒನ್, ಎಸ್, ಇದು ಕಾಜಲ್ ಅವರು ಬಟ್ಟೆ ಬದಲಾಯಿಸುವಂತಹ ವಿಡಿಯೋ ಅನ್ನ ಮಾಡಿದ್ದಾರೆ. ಆದರೆ ಕಾಜಲ್ ಅಲ್ಲ ಇದು, ಗಮನಿಸಿ, ಇದು ಕಾಜಲ್ ಅವರಲ್ಲ, ಆದರೆ ಅವರ ಮುಖವನ್ನ ಹಾಕಿದ್ದಾರೆ. ನಾವು ಇದನ್ನ ತೋರಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದು ಅಡಲ್ಟ್ ಕಂಟೆಂಟ್ ಆಗುತ್ತೆ. ಯಾಕಂದ್ರೆ ಹಾಗಿದ್ದಾಗ ನಮ್ಮ ಒಂದು ಮಾಧ್ಯಮಗಳೆಲ್ಲ ವಿಚಾರವಾಗಿ ನಾವುಗಳು ನಿಮ್ಗಳಿಗೆ ಒಂದು ಜಾಗೃತಿಯನ್ನ ಅವೇರ್ನೆಸ್ ಅನ್ನ ಸೃಷ್ಟಿ ಮಾಡಬೇಕು. ಹಾಗಾಗಿ ಈ ಕಾರ್ಯಕ್ರಮ ಹಾಗಿದ್ದಾಗ ಇದು ಹಿಂದಿಯ ಪ್ರಖ್ಯಾತ ನಟಿ ಕಾಜಲ್ ಅವರು ಬಟ್ಟೆ ಬದಲಿಸುವಂತಹ ವಿಡಿಯೋವನ್ನ ಡೀಪ್ ಫೇಕ್ ಮಾಡಿರೋದು. ಅಂದರೆ ಅವರಲ್ಲ, ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ಅವರಲ್ಲ, ಆದರೆ ಅವರ ಮುಖವನ್ನ ಇದಕ್ಕೆ ಅಂಟಿಸಿದ್ರು ಕಿಡಿಗೇಡಿಗಳು. ಅವರ ಮುಖವನ್ನು ಇದಕ್ಕೆ ಅಂಟಿಸಿದ್ರು. ಇದು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಜೊತೆಗೆ ಬಹಳಷ್ಟು ಆಘಾತಕಾರಿಯಾಗಿರುವಂಥ ಅಂಶ ಇದು, ಯಾಕಂದರೆ ಈ ರೀತಿಯ ಒಂದು ಡೀಪ್ ಫೇಕ್ಗಳು ಬಂದಾಗ. ದ ನೆಕ್ಸ್ಟ್ ಒನ್, ಓಕೆ, ಇದು ಪ್ರಿಯಾಂಕಾ ಚೋಪ್ರಾ ಅವರ ಒಂದು ವಿಡಿಯೋ ತಾವು ಗಮನಿಸಿರ್ಬೋದು. ಅಂದರೆ ಈ ಕಡೆಗಳಲ್ಲಿ ನೋಡಿದಾಗ ಪ್ರಿಯಾಂಕಾ ಚೋಪ್ರಾ ಅವರ ಥರ ಕಾಣ್ತಾರೆ. ಆ ಕಡೆಯಲ್ಲಿ ರಿಯಲ್ ಹುಡುಗಿ, ನಿಜವಾಗಿರುವಂಥ ನೈಜ ಹುಡುಗಿ. ಈ ಕಡೆ ಪ್ರಿಯಾಂಕಾ ಚೋಪ್ರಾ ಅವರು ಕಾಣ್ತಾ ಇರುವಂತಹ ಒಂದು ವಿಡಿಯೋ. ಆದರೆ ಸ್ವಲ್ಪ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಪ್ರಿಯಾಂಕಾ ಚೋಪ್ರಾ ಅಲ್ಲದೆ ಇರಬಹುದು ಅನ್ನುವಂಥದ್ದು, ಅಲ್ವಾ ಸರ್? ಹೌದು ಅಲ್ವಾ? ಏನ್ ಹೇಳ್ತೀರಾ? ಅಂದ್ರೆ ಇದು ಡೀಪ್ ಫೇಕ್ ಕಂಪ್ಲೀಟ್ ಆಗಿದೆಯಾ ಆಗ್ಲಿಲ್ವಾ? ಏನ್ ಕತೆ, ಏನನ್ನು ತೋರಿಸುತ್ತೆ? ಅಲ್ಲ, ಇದು ಸ್ವಲ್ಪ ಹೈಸ್ಕೂಲ್ ಅಲ್ಲ, ಒಂದು ಡಿಗ್ರಿ ಸ್ಟೂಡೆಂಟ್ ಮಾಡಿದ ತರ ಆಗಿದೆ. ಹೌದು. ಸೊ ಅದರಲ್ಲೂ ನಾವು ಹೇಳ್ಬೋದು ಎಷ್ಟು ರಿಯಲಿಸಮ್ ಅದರಲ್ಲಿ ಇನ್ಕಾರ್ಪೊರೇಟ್ ಆಗಿದೆ ಅಂತ. ಸೊ ಬೇಸಿಕಲಿ ರಿಯಲಿಸಮ್ ಬರ್ಬೇಕಾದ್ರೆ ನಾನು ಹೇಳಿದಾಗೆ ಇನ್ಪುಟ್ ಜಾಸ್ತಿ ಕೊಡ್ಬೇಕು, ಮತ್ತೆ ಅವರ ಅಲ್ಗಾರಿಥಮ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ಬೇಕು. ಅದು ಜನರೇಟಿವ್ ಅಡ್ವರ್ಸರಿಯಲ್ ನೆಟ್ವರ್ಕ್ ಏನಿದೆ, ಆ ಜನರೇಟಿವ್ ಅಡ್ವರ್ಸರಿಯಲ್ ನೆಟ್ವರ್ಕ್ ಅಂತ ಮಾತ್ರ ಅಲ್ಲ, ಆಟೋ ಎನ್ಕೋಡರ್ಸ್ ಇರ್ಬೋದು, ವೇರಿಯೇಷನ್ ಇರ್ಬೋದು, ಮತ್ತೆ ಟ್ರಾನ್ಸ್ಫಾರ್ಮರ್ಸ್ ಇರ್ಬೋದು, ರಿಕರೆಂಟ್ ನ್ಯೂರಲ್ ನೆಟ್ವರ್ಕ್ಸ್ ಇರ್ಬೋದು, ಡೀಪ್ ಡ್ರೀಮ್ಸ್ ಇರ್ಬೋದು. ಸೊ ದೇರ್ ಆರ್ ಅ ಲಾಟ್ ಆಫ್ ಸಚ್ ಅಲ್ಗಾರಿಥಮ್ಸ್. ಆ ತರ ಅಲ್ಗಾರಿಥಮ್ಸ್ ಅನ್ನು ಯೂಸ್ ಮಾಡಿ ವಿಚ್ ಅಲ್ಗಾರಿಥಮ್ ಗಿವ್ಸ್ ಯು ದ ಬೆಸ್ಟ್ ರಿಸಲ್ಟ್ ಫಾರ್ ವಿಚ್ ಫೋಟೋ ಅಂತ ನಿಮ್ಗೆ ಹೇಳಲಿಕ್ಕೆ ಆಗಲ್ಲ. ಸೊ ಅದನ್ನು ಯಾರಲ್ಲಿ ಕೂತ್ಕೊಂಡು ಒಂದು 5-6 ಅಲ್ಗಾರಿಥಮ್ಸ್ ಅಲ್ಲಿ ಎಲ್ಲ ಕಂಪ್ಯೂಟರ್ಗಳಲ್ಲಿ ಅದನ್ನು ಚೆಕ್ ಮಾಡಿ ಮತ್ತೆ ಅನಲೈಸ್ ಮಾಡಿ ಆ ವಿಡಿಯೋನ ಬಿಡುಗಡೆ ಮಾಡ್ತಾನೋ ಅದು ದಟ್ ವಿಲ್ ಬಿಕಮ್ ಹೈಪರ್ ರಿಯಲಿಸಮ್ ಅಂತ ಹೇಳ್ಬೋದು. ಸಿಂಥೆಟಿಕ್ ವಿಡಿಯೋಸ್, ದೀಸ್ ಆರ್ ನಾಟ್ ರಿಯಲ್ ವಿಡಿಯೋಸ್, ಇದೆಲ್ಲ ಸಿಂಥೆಟಿಕ್ ವಿಡಿಯೋಸ್. ಬಟ್ ಅಗೇನ್ ಈ ತರ ನೀವು ಆಗ ಪಾಯಿಂಟ್ ಹೇಳಿದ್ರಿ, ನನಗೆ ನಾನು ಸ್ಕೂಲಲ್ಲಿ ಇರುವ ನೆನಪಂತು. ಯಾಕಂದ್ರೆ ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ, ಐ ಥಿಂಕ್ 92-93 ಆ ಟೈಮಲ್ಲಿ ಸೈಬರ್ ಕೆಫೇಸ್ ಅಂತ ಮಂಗಳೂರಲ್ಲಿ ತುಂಬಾ. ಸೊ ಸೈಬರ್ ಕೆಫೆಗೆ ನಾನು ಹೋಗ್ತಿದ್ದೆ. ಕೊಯ್ನೂರ್ ಕಂಪ್ಯೂಟರ್ಸ್ ಅಂತ ಒಂದಿತ್ತು. ಸೊ ಅಲ್ಲಿ ವಿಡಿಯೋ ಗೇಮ್ಸ್ ಆಡುವಾಗ ಸಡನ್ ಆಗಿ ಕೆಲವು ಪಾಪ್ಅಪ್ಸ್ ಬರ್ತಿತ್ತು. ಆ ಪಾಪ್ಅಪ್ಸ್ ಅಲ್ಲಿ ಬಾಲಿವುಡ್ ಹೀರೋಯಿನ್ ಇದು ಮುಖ ಇತ್ತು, ಮತ್ತೆ ಬಾಡಿ ಬೇರೆ ಫಾರಿನ್ ಆಕ್ಟ್ರೆಸಸ್ ಎಲ್ಲ ಇತ್ತು. ಇದಕ್ಕೆ ನಾವು ಫೋಟೋಶಾಪ್ ಅಥವಾ ಮಾರ್ಫಿಂಗ್ ಅಂತ, ಪಿಕ್ಚರ್ ಮಾರ್ಫಿಂಗ್ ಅಂತ. ಸೊ ಮಾರ್ಫಿಂಗ್ ಫಸ್ಟ್ ಗೆ ಬಂದಾಗ ಜನರು ಹೆದರಿ ಅವರಿಗೆ ಅಯ್ಯೋ ನನ್ನ ವಿಡಿಯೋ ಅಲ್ಲ, ನನ್ನ ಫೋಟೋ ಈ ತರ ಮಾರ್ಫ್ ಆದ್ರೆ ಏನಾಗಬಹುದು ಅಂತ ಒಂದು ಆತಂಕ, ಭಯ ಹುಟ್ಟಿತ್ತು. ಬಟ್ ಸ್ಲೋಲಿ ಇಟ್ ಕೇಮ್ ಡೌನ್. ಅದೇ ರೀತಿ ಈಗ ಡೀಪ್ ಫೇಕ್ ಇದು ಎಲ್ಲರಿಗೆ ಆತಂಕ ಇದೆ, ಅದೀಗ ಕೆಳಗೆ ಬರುತ್ತೆ. ನೆಕ್ಸ್ಟ್ ಅದಕ್ಕಿಂತ ನೆಕ್ಸ್ಟ್ ಏನೋ ಮೆಟಾವರ್ಸ್ ಅಲ್ಲಿ ಏನಾದ್ರು ಬರ್ಬೋದು, ನೀವು ನೋಟ್ ಮಾಡಿ ಬೇಕಾದ್ರೆ. ಈಗ ಮೆಟಾವರ್ಸ್ ಅಂತ ಒಂದು ಮೆಟಾವರ್ಸ್ ಅಂದ್ರೆ ಇಲ್ಲಿಗೆ ನಿಲ್ಲಲ್ಲ, ಈ ಡೀಪ್ ಫೇಕ್ ಇದಕ್ಕಿಂತ ಮುಂದುವರೆದ ವರ್ಷನ್ ಬರ್ತದೆ, ಹೋಗುತ್ತೆ. ಸೊ ಟೆಕ್ನಾಲಜಿಯಲ್ಲಿ ಬೇಕಾದಷ್ಟು ಬರ್ತಾ ಇರುತ್ತೆ. ವರ್ಚುವಲ್ ವರ್ಲ್ಡ್ ಇದೆ ಹೊಸತ್ತು, ರಿಯಲ್ ವರ್ಲ್ಡ್ ಅಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾದ್ರೆ ಡೀಪ್ ಫೇಕ್ ಗೆ ನಿಲ್ಲಲಿಲ್ಲ, ಇದಕ್ಕಿಂತ ಅಡ್ವಾನ್ಸ್ ಆಗಿರುವಂತಹ ಒಂದು ವರ್ಷನ್ ರೆಡಿ ಇದೆ. ಹೌದು, ಈಗ ಡೀಪ್ ಫೇಕ್ಸ್ ನೀವು ಆಕ್ಚುಲ್ ನೋಡ್ಬೇಕಾದ್ರೆ ಈ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇದ್ದವರು ಅದರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಯಾಕಂದ್ರೆ ಅದು ಔಟ್ಡೇಟ್ 2018 ಇಂದ ಇದೆ. ಬಟ್ ಈಗ ಮೆಟಾವರ್ಸ್ ಅಂತ ಒಂದು ಹೊಸದು ಅದೊಂದು ಅವತಾರ್ ಅಂತ, ನಿಮ್ದೇ ಒಂದು ಅವತಾರ್ ಕ್ರಿಯೇಟ್ ಮಾಡಿ ನೀವು ಒಂದು ವರ್ಚುವಲ್ ವರ್ಲ್ಡ್ ಒಳಗಡೆ ಹೋಗ್ತೀರಿ. ಮೊನ್ನೆ ಏನಾಯ್ತಂದ್ರೆ ಎನಿ ಎಕ್ಸಾಂಪಲ್ ಆ ರೀತಿ ಆಗಿದೆ ಅನ್ನೋದ್ರ ಒಂದು ಕೇಸ್. ಹೌದು, ಮೊನ್ನೆ ಏನಾಯ್ತಂದ್ರೆ ಒಂದು ಅವತಾರಿಗೆ ಒಂದು ಹುಡುಗಿಯನ್ನು ಯಾರ ಮೆಟಾವರ್ಸ್ ಅಲ್ಲಿ ರೇಪ್ ಮಾಡಿದ್ರಂತೆ. ಆಯ್ತಾ, ಆ ರೇಪ್ ಮಾಡಿದಾಗ ಅವಳು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರಂತೆ, ನನಗೆ ರೇಪ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಅಂತ ಹೇಳುವ ಮೆಟಾವರ್ಸ್ ಅಲ್ಲಿ ಯಾರು ಮಾಡಿದ್ರು? ಅವತಾರ್ ಮಾಡಿದ್ರು. ಈಗ ಯಾರ ಮೇಲೆ ಕಂಪ್ಲೇಂಟ್ ಆಗ್ಬೇಕು ನೀವು? ವಿಷಯ ಅರ್ಥ ಆಯ್ತಾ? ಅವಳಿಗೆ ಆಕ್ಚುಲಿ ಏನೂ ಆಗಿಲ್ಲ, ಆತದವಳ ಅವತಾರಿಗೆ. ಅವತಾರ್ ಅಂತ ಹೇಳಿದ್ರೆ, ಅವತಾರ್ ಅಂದ್ರೆ ನಿಮ್ದೇ ಒಂದು ವರ್ಚುವಲ್ ಬಾಡಿ. ಸೊ ಆ ವರ್ಚುವಲ್ ಬಾಡಿ ಈಗ ಒಂದು ವರ್ಚುವಲ್ ವರ್ಲ್ಡ್ ಅಲ್ಲಿ ಇರುತ್ತೆ. ಈ ವರ್ಲ್ಡ್ ಗೆ ನಾವು ಮೆಟಾವರ್ಸ್ ಅಂತ ಕರಿತೇವೆ. ಆದ್ರೆ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಜನರು ಮೆಟಾವರ್ಸ್ ಅಲ್ಲಿ ಲ್ಯಾಂಡ್ ತೆಗಿತಾ ಇದ್ದಾರೆ, ಮೆಟಾವರ್ಸ್ ಅಲ್ಲಿ ಮನೆ ಕಟ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ ಜನರು. ಆಕ್ಚುಲಿ ಏನು ಸರ್ ಮೆಟಾವರ್ಸ್ ಅಂತ? ಮೆಟಾವರ್ಸ್ ಇಸ್ ಒನ್ ವರ್ಚುವಲ್ ವರ್ಲ್ಡ್. ಈಗ ಈ ಜಗತ್ತಲ್ಲಿ ನಾನು ಎಲ್ಲ ನೋಡಿ ಆಗಿದೆ. ಫಾರ್ ಎಕ್ಸಾಂಪಲ್, ಆಯ್ತಾ, ಈಗ ನಿಮ್ಗೆ ಏನೋ ಒಂದು ಡಿಫ್ರೆಂಟ್ ಮಾಡಬೇಕು, ವರ್ಚುವಲ್ ವರ್ಲ್ಡ್ ಅಂತ. ನೀವು ಈಗ ಜಗತ್ತು ನೋಡಿದ ನಂತರ ಈಗ ನೆಕ್ಸ್ಟ್ ಏನು, ಚಂದ್ರಲೋಕಕ್ಕೆ ಹೋಗೋಣ ಅಂತ. ಅದೇ ತರ
ಈ ಜಗತ್ತಲ್ಲಿ ಎಲ್ಲ ಮಡಿಯಾಗಿದೆ ನೀವು. ಈಗ ನಾವು ಮೆಟಾವರ್ಸಿಗೆ ಹೋಗೋಣ ಅಂತ ಒಂದು ಅವ್ರು ಏನ್ ಮಾಡಿದ್ದಾರೆ, ಕಾಂಟೆಂಟ್ ಕ್ರಿಯೇಟರ್ಸ್ಗಳು ಅಂದ್ರೆ ಡೆವಲಪರ್ಸ್ ಒಂದು ಹೈಪರ್ ರಿಯಲಿಸ್ಟಿಕ್ ವರ್ಲ್ಡ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದು ಎಷ್ಟು ಬ್ಯೂಟಿಫುಲ್ ಇದೆ ಅಂದ್ರೆ ಒಂದು ಡಿಫರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಯಾವುದೋ ಒಂದು ಸೈನ್ಸ್ ಫಿಕ್ಷನ್ ಅಲ್ಲಿ ನೀವು ಒಂದು ಹೋಗಿದ ತರ ಆಗುತ್ತೆ. ಬಟ್ ಅದರದ್ದು ವಿಶೇಷತೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಆಲಿಯಾ ಭಟ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಈಗ ಒಂದು ಸ್ಕೇರಿ ಮೂವಿ, ಒಂದು ಹಾರರ್ ಫಿಲ್ಮ್ ಆಗ್ತಾ ಇದೆ ಅಂತ ಎಣಿಸ್ಕೊಳ್ಳಿ. ಆ ಫಿಲ್ಮ್ ನೀವು ಈಗ ನೋಡ್ತಾ ಇರುವಾಗ ಹಾರರ್ ಮೂವಿ, ನಿಮ್ಗೆ ಗೊತ್ತು ಆ ಹೀರೋಯಿನ್ ಆಲಿಯಾ ಭಟ್ ಅಂತ. ಸಡನ್ ಆಗಿ ಆ ದೆವ್ವ ಬಂದಾಗ ಬಾಗಿಲಿಂದ ನೀವು ಒಂದ್ಸರ್ತಿ ಚೇರ್ ಮೇಲೆ ಕೂತ್ಕೊಂಡವರು ಹಾರ್ತಿರೊಮ್ಮೆ ಮೇಲೆ. ನಿಮ್ಗೆ ಗೊತ್ತು ಅದು ಟಿವಿ, ಅದು ಸಿನಿಮಾ, ಅದು ಎಲ್ಲ ಅಂತ ನಿಮ್ಗೆ ಗೊತ್ತಿದ್ರು ಕೂಡ ನೀವು ಯಾಕೆ ಹಾರ್ತೀರಿ? ಯಾಕಂದ್ರೆ ನಮ್ಮ ಬ್ರೈನಿಗೆ ರಿಯಲ್ ಯಾವುದು ವರ್ಚುವಲ್ ಯಾವುದು ಅಂತ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲದಿದ್ರೆ ನಾವು ಸಿನಿಮಾದಲ್ಲಿ ಆ ಹೀರೋ ಸತ್ತಾಗ ನಾವು ಇಲ್ಲಿ ಕೂತ್ಕೊಂಡು ಅಳಲ್ಲ ಅಲ್ವಾ? ಸೊ ಬ್ರೈನಿಗೆ ಪಾಪ ಅದು ಗೊತ್ತಾಗ್ತಾ ಇಲ್ಲ. ಬ್ರೈನ್ ಥಿಂಗ್ಸ್ ಇಟ್ ಇಸ್ ರಿಯಲ್. ಅದಕ್ಕೆ ನಮ್ಮ ಪೂರ್ವಜರೆಲ್ಲ ಹೇಳ್ತಿದ್ರು ಒಳ್ಳೆಯ ಆಲೋಚನೆ ಮಾಡು, ಒಳ್ಳೆ ನೋಡು, ಒಳ್ಳೆತ್ತು ಮಾತಾಡು ಅಂತ. ಯಾಕಂದ್ರೆ ಬ್ರೈನಿಗೆ ರಿಯಲ್ ಯಾವುದು, ನಿಮ್ಮ ಥಾಟ್ ಕೂಡ ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಿರುವಾಗ ವರ್ಚುವಲ್ ವರ್ಲ್ಡ್ ಎಷ್ಟು ಬ್ಯೂಟಿಫುಲ್ ಇದೆ ಅಂದ್ರೆ, ನೀವು ಒಂದು ಹೆಡ್ಸೆಟ್, VR ಹೆಡ್ಸೆಟ್, ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ ಹಾಕಿ ನೀವು ತಿರುಗ್ತಾ ಇರ್ತೀರಿ ನಿಮ್ಮಷ್ಟಕ್ಕೆ. ನೀವು ಯಾವ್ದೋ ಒಂದು ಪ್ರಪಂಚದಲ್ಲಿ ಇರ್ತೀರಿ. ಮತ್ತೆ ಆ ಪ್ರಪಂಚದಲ್ಲಿ ಸಿಗುವ ಖುಷಿ ಇದೆ ಅಲ್ವಾ, ನಿಮ್ಗೆ ಈ ಪ್ರಪಂಚದಲ್ಲಿ ಸಿಗಲ್ಲ. ಹಾಗಾದ್ರೆ ಇನ್ನು ಮುಂದಕ್ಕೆ ಅದರಲ್ಲೇ ಕಳೆದು ಈಗ ಅದರಲ್ಲೇ ಇರ್ತಾರೆ. ನಾನು ಅದನ್ನು ಯೂಸ್ ಮಾಡಿ ಈಗ ಸ್ವಲ್ಪ ತಿರುಗ್ತಾ ಇದ್ದೇನೆ ಅದರಲ್ಲಿ. ನೋಡಿದಿರಿ? ನಾಳೆ ನಿಮ್ಗೂ ಅದರಲ್ಲಿ ಸ್ವಲ್ಪ ಒಂದು ಲಿಫ್ಟ್ ಕೊಡೋಣ. ಓಕೆ. ಸೊ ಆ ರೀತಿ ಇದ್ದಾಗ ಬಹಳಷ್ಟು ವಿಚಾರಗಳು ನಾನು ಮಾತಾಡ್ತೇನೆ. ಬಿಫೋರ್ ದಟ್ ಅಂದರೆ ನಾನು ಕೊನೆಯದಾಗಿ ಇನ್ನು ಮುಂದಕ್ಕೆ ಅಂದರೆ ಇದಕ್ಕೆ ಎಂಡ್ ಅನ್ನುವಂಥದ್ದು ಮಾಡಬಹುದು, ಯಾವ ರೀತಿ ತಾವು ಹೇಳಿದ್ರಿ ಅದಕ್ಕೆ ಆ ರೀತಿಯೂ ಕೂಡ ಬರುತ್ತೆ ಅಲ್ವಾ ಸರ್? ಓಕೆ. ಹಾಗೆ ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲ ನಮ್ಮ ವೀಕ್ಷಕರಿಗೆ? ಜೊತೆಗೆ ಈ ರೀತಿ ಆದಾಗ ಫಸ್ಟ್ ಆಗಿ ಏನು ಮಾಡ್ಬೋದು, ಏನು ಮಾಡಬೇಕಾಗುತ್ತೆ? ನನ್ನ ಗುರುಗಳು ಸಂಜಯ್ ಸಹಾಯ್ ಅವರು ಯಾವಾಗಲೂ ಹೇಳ್ತಾರೆ, ಹ್ಯಾಕಿಂಗ್ ಇಸ್ ದ ನ್ಯೂ ನಾರ್ಮಲ್ ಅಂತ. ಅದಕ್ಕೆ ನಾನು ಸರ್ ಕೇಳಿದ್ ಏನ್ ಸರ್ ಇದು ಅಂತ. ಆಗ ಅವ್ರು ಹೇಳಿದ್ರು, ಅನಂತ್ 2 ತರ ಜನರಿದ್ದಾರೆ ಜಗತ್ತಲ್ಲಿ ಅಂತ. ಯಾರು ಸರ್ ಅಂತ? ಒನ್ who know that they are hacked, one who don't know that they are hacked ಅಂತ ಹೇಳಿದ್ರು. ಅಂದ್ರೆ everybody is hacked ಅಂತ ಆಯ್ತು. ಸೊ ಹಾಗಿರುವಾಗ ಈ ತರ ಡೀಪ್ ಫೇಕ್ಸ್ ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ. Not only me or you, it can happen to anybody. So be prepared, number 1. Number 2, ಆದಷ್ಟು ನಿಮ್ಮ ಫೋಟೋಸ್, ಹೈ ರೆಸಲ್ಯೂಷನ್ ಫೋಟೋಸ್ ಅನ್ನು ಹಾಕುದು, ಗೊತ್ತಿಲ್ಲದವರನ್ನು ಫ್ರೆಂಡ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡುದು, ಇದ್ದವರಿಗೆ ನಿಮ್ಮ ಫೋಟೋಸ್ ಅನ್ನು ಕಳಿಸುದು. ನಾನು ಕೆಲವು ಗ್ರೂಪ್ಸ್ ಗಳೆಲ್ಲ ನೋಡ್ತಾ ಇರ್ತೇನೆ, ನೀವು ಫ್ಯಾಮಿಲಿ ಟ್ರಿಪ್ ಹೋದದ್ದು ಆ ಫೋಟೋ ಗ್ರೂಪ್ ಗಳಲ್ಲೆಲ್ಲ ಹಾಕುದು. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಹೈ ರೆಸಲ್ಯೂಷನ್ ಫೋಟೋಸ್ ಅಪ್ಲೋಡ್ ಮಾಡುವುದನ್ನು ಅವಾಯ್ಡ್ ಮಾಡಿ. 2ನೇದು. 3ನೇದು, ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓವರ್ ಶೇರ್ ಮಾಡುವುದನ್ನು ಕೂಡ ಅವಾಯ್ಡ್ ಮಾಡಿ. 4ನೇದು, ಈ ತರ ಎಲ್ಲಿಯಾದ್ರೂ ಆದ್ರೆ, ನಾನು ಆಲ್ರೆಡಿ ಹೇಳಿದ್ದೇನೆ ಏನ್ ಮಾಡ್ಬೇಕಂತ ಹೇಳಿ. ಇದಕ್ಕೆ ನಾವು ಕಂಟಿಂಜೆನ್ಸಿ ಪ್ಲಾನ್ ಅಂತ ಹೇಳ್ತೇವೆ. ಅಂದ್ರೆ ಇಫ್ ಎಟ್ ಆಲ್ ಸಚ್ ಥಿಂಗ್ಸ್ ಹ್ಯಾಪನ್, ಏನ್ ಮಾಡಬೇಕು ಅಂತ. ಆ ಕಂಟಿಂಜೆನ್ಸಿ ಪ್ಲಾನ್ ಯಾವಾಗಲೂ ನೆನಪಲ್ಲಿ ಇರಲಿ. 1930 ನಂಬರ್, ಮತ್ತೆ ಟೇಕ್ ಇಟ್ ಡೌನ್ ವೆಬ್ಸೈಟು. ಐ ಹೋಪ್ ಅಂಡ್ ಪ್ರೇ ದಟ್ ಈ ತರ ಯಾರಿಗೂ ಆಗದಾಗೆ ಬರ್ತಾರೆ ಸರ್. ಜೊತೆಗೆ ಒಂದು ತಾವು ಮಾತಾಡ್ತಿರುವಂತಹ ಸಂದರ್ಭಗಳಲ್ಲಿ ಓಕೆ, ಒಂದು ಫೋಟೋವನ್ನ ಹಾಕಿ ಬಿಫೋರ್ ದಟ್ ಆ ಫೋಟೋವನ್ನ ರೆಡಿ ಮಾಡಿ ನಾನು ಹೇಳ್ತೇನೆ, ಮಾತಾಡ್ತೇನೆ. ನಮ್ದೇ ಫೋಟೋ ಮಾಡಿದ್ರೆ ಅಲ್ಲ, ಇವರು ನೀವು ಮಾತಾಡ್ತಿದ್ರೆ ನೀವು ಹೇಳುವಾಗ ನಮ್ಮ ಟೆಕ್ನಿಕಲ್, ನಮ್ಮ ಒಳಗೆ ಇರುವಂತಹ ಟೆಕ್ನಿಕಲ್ ಟೀಮ್ನವರು ಒಂದು ಫೋಟೋವನ್ನ ಮಾಡಿದ್ದಾರೆ. ಆ ಒಂದು ಫೋಟೋವನ್ನು ಕೂಡ ರೆಡಿ ಇದೆಯಾ? ಓಕೆ, ಜಸ್ಟ್ ನನ್ನ ಮೊಬೈಲ್ ಈಗ ತಾನೇ ಹಾಕಿದ್ರು. ಸೊ ಹಾಗೆ ಒಂದು ನೀವು ಮಾತಾಡುವಾಗ ಅವ್ರು ಮಾಡಿರೋ ಇಲ್ಲ ಬಹುಶಃ ಅವ್ರು ನನ್ನನ್ನು ಮಾಡಿದ್ದಾರೆ. ಸೊ ಹಾಗೆ ಒಂದ್ಸಲ. ಎಸ್, ಓಕೆ. ಇದು ನಾವು ಕುದ್ರೋಳಿಯಲ್ಲಿ ಗೂಡುದೀಪ ಅಂತ ನಾವು ಮಾಡ್ತೀವಿ ಪ್ರತಿ ವರ್ಷ. ಹಾಗಿದ್ದಾಗ ನನ್ನ ಹಿಂದೆ ಇಬ್ರು ನಿಂತ್ಕೊಂಡಿದ್ರು. ಆ ಸಂದರ್ಭ ಅವರು ಕೂಡ ಗುಡುದೀಪ ತರ್ತಾರೆ. ಸೊ ಇದನ್ನ ಈಗ ನಮ್ಮ ಹುಡುಗರು, ಟೆಕ್ನಿಕಲ್ ಟೀಮ್ ನ ಹುಡುಗರು ಮಾಡಿರುವಂತಹ ಒಂದು ವಿಡಿಯೋ ಈ ರೀತಿ ಮಾಡಿಬಿಟ್ರು. ನೋಡುವಾಗ ಅವರಿಗೆ ಸೂಟ್ ಹಾಕಿ ಬಿಟ್ರು. ಅಂದ್ರೆ ಈ ರೀತಿ, ಆದ್ರೆ ಸಡನ್ ಆಗಿ ನೋಡಿದಾಗ ಈ ರೀತಿ ಆಗಿರಬಹುದು ಅನ್ನೋದು ಕೂಡ ಅನ್ಕೊಳ್ಳುವ ಜನರು ಇದ್ದಾರೆ. US ಅಲ್ಲಿ ಗೂಡುದೀಪ ಮಾಡಿರ್ತಾರೆ, ಕಾಣ್ತಾ ಇದೆ. ಓಕೆ, ಎನಿವೆ, ಎಸ್ ಸರ್. ಜೊತೆಗೆ ಸರ್, ನಾವು ಇದನ್ನು ನೋಡಿದಾಗ, ಈ ಡೀಪ್ ಫೇಕ್ ಮಾಡಿದಾಗ ಪ್ರಧಾನಿ ಅವರು ಕೂಡ ಹೇಳ್ತಾರೆ ಇದು ಡೇಂಜರಸ್, ಮಾಡಬೇಡಿ ಅನ್ನುವಂಥದ್ದು. ಬಹಳಷ್ಟು ಹೇಳಿದ್ದು ಆತಂಕಕಾರಿ ಆಗಿರುವಂಥ. ಹಾಗಾದ್ರೆ ಡೇಂಜರಸ್, ಆತಂಕ ಎಲ್ಲವೂ ಕೂಡ ಗೊತ್ತಿದೆ, ಇದು ಬಹಳಷ್ಟು ಅಪಾಯಕಾರಿ ಅನ್ಸುತ್ತೆ.
ಹಾಗಾದ್ರೆ ಏನ್ ಶಿಕ್ಷೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೀಗಿದ್ರೆ ಮಾಡುವವರಿಗೆ ಬಿಡ್ಬೋದಾ ಇದೇ ರೀತಿ, ಅಥವಾ ಅವರಿಗೆ ಕೂಡ ಸ್ವಲ್ಪ ಭಯ ಹುಟ್ಟಿಸಬಹುದಾ, ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಾ ಸರ್? ಅಂದ್ರೆ ಸೈಬರ್ ಕ್ರೈಮ್ ವಿಚಾರವಾಗಿ ಏನ್ ಕ್ರಮ ಕೈಗೊಂಡಿದೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ? IT ಆಕ್ಟ್ ಪ್ರಕಾರ ಬೇಕಾದಷ್ಟು ಕಾಯ್ದೆಗಳಿವೆ. IPC, IT ಆಕ್ಟ್ ಅಂಡ್ ಆಲ್ಸೋ ರೆಲೆವೆಂಟ್ ಬೇರೆ ಆಕ್ಟ್ಗಳು ಕೂಡ. ಸೊ ಡೀಪ್ ಫೇಕಿಗೆ ಇದು ಕಾನೂನು ಇಲ್ಲ ಅಂತಿಲ್ಲ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಸ್ಪೆಸಿಫಿಕಲಿ ಡೀಪ್ ಫೇಕ್ ಅಂತ ಮೆನ್ಷನ್ ಆಗಿಲ್ಲ. ಬಟ್ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದ್ರೆ 3 ವರ್ಷ ಜೈಲು ಅಂತ ಹೇಳ್ತಾರೆ. ಇದೆ, ಅದಿದೆ 3, 5 ಅಂದ್ರೆ ಡಿಪೆಂಡ್ಸ್ ಆನ್ ನೀವು ಯಾವ ವಿಡಿಯೋ ಮಾಡ್ತೀರಿ, ಯಾರ ವಿಡಿಯೋ ಮಾಡ್ತೀರಿ, ಮಕ್ಕಳ ವಿಡಿಯೋ ಮಾಡ್ತೀರಾ. ಸೊ 66 ಬೇರೆ ಬೇರೆ ಡಿ. ಸೊ ಇದೆಲ್ಲ ಲಾಟ್ ಆಫ್ ಸೆಕ್ಷನ್ಸ್ ಆರ್ ದೇರ್. ಬಟ್ ಮೋರ್ ದೆನ್ ದ್ಯಾಟ್, ಈಗ ನಮ್ಮ ದೇಶದಲ್ಲಿ ಒಂದು ಹೊಸ ಕಾನೂನು ಬರಲಿಕ್ಕಿದೆ, ಡಿಜಿಟಲ್ ಇಂಡಿಯಾ ಆಕ್ಟ್ ಅಂತ. ಅದರಲ್ಲಿ ಮೆಟಾವರ್ಸ್ ಕೂಡ ಇನ್ಕ್ಲೂಡೆಡ್ ಆಗಿದೆ. ಯಾಕೆಂದ್ರೆ ನಮ್ಮ ಗವರ್ಮೆಂಟ್ ಗೊತ್ತಾಗಿದೆ ನೆಕ್ಸ್ಟ್ ಆಗುದು ಕ್ರೈಮ್ ಎಲ್ಲ ಮೆಟಾವರ್ಸ್ ಅಲ್ಲಿ ಅಂತ. ಸೊ ಈ ಮೆಟಾವರ್ಸ್ ಅನ್ನು ಕೂಡ ಅವರು ಇನ್ಕಾರ್ಪೊರೇಟ್ ಮಾಡಿ ಈ ಡಿಜಿಟಲ್ ಇಂಡಿಯಾ ಆಕ್ಟ್ ಅನ್ನು ತರ್ತಾ ಇದ್ದಾರೆ. ಓಕೆ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದು ಬಹಳಷ್ಟು ವಿಚಾರಗಳು. ಯಾಕಂದ್ರೆ ಡಿಫೇಕ್ ಭೂತ, ಯಾಕಂದ್ರೆ ಮುಂದುವರಿದಂತಹ ಇಂಟರ್ನೆಟ್ ಯುಗದಲ್ಲಿ ಯಾವ ರೀತಿ ಆಗ್ತಾ ಇದೆ ನಮ್ಮ ತಂತ್ರಜ್ಞಾನ ಅನ್ನುವಂಥದ್ದು, ಎಷ್ಟು ನಮ್ಗಳಿಗೆ ಉಪಯೋಗ ಇದೆಯಾ, ಎಷ್ಟು ನಮಗೆ ಪ್ರಯೋಜನ ತರುತ್ತಾ, ಅದೇ ರೀತಿ ಅದರಿಂದ ದುರ್ಬಳಕೆ ಆಗ್ತಾ ಇದೆ, ಅದೇ ರೀತಿ ಅದರಿಂದ ಬಹಳಷ್ಟು ಅಪಾಯಕಾರಿಯಾಗಿರುವಂಥ ಅಂಶಗಳು ಕೂಡ ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತಾ ಇದೆ. ಅದರಿಂದ ಹೊರತಾಗಿಯೂ ಕೂಡ ಇಲ್ಲ ಇದು ಡೀಪ್ ಫೇಕ್ ಅನ್ನುವಂತಹ ಒಂದು ತಂತ್ರಜ್ಞಾನ. ಯಾಕಂದ್ರೆ ಇದು ಹೀರೋಯಿನ್ಗಳಿಗೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಸಮಾಜದಲ್ಲಿರುವಂತಹ ಅದೆಷ್ಟೋ ಮಹಿಳೆಯರು, ಅದೆಷ್ಟೋ ಹೆಣ್ಮಕ್ಳು, ಸೊ ಅವರ ಒಂದು ವಿಚಾರವಾಗಿಯೂ ಕೂಡ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಬಹುಶಃ ಈ ಮಾನ, ಮರ್ಯಾದೆ, ಗೌರವ ಇದಕ್ಕೆ ಬಹಳಷ್ಟು ನಾವುಗಳು ಹಂಚ್ತೀವಿ. ಲಾಸ್ಟ್ ಟೈಮ್ ತಾವು ಕೂಡ ಒಂದು ಮಾತನ್ನು ಹೇಳಿದ್ರಿ, ಇದೇ ಹೊರ ದೇಶಗಳಲ್ಲಿ ಆಗ್ತಾ ಇದ್ರೆ ದೊಡ್ಡ ವಿಚಾರಗಳು ಆಗ್ತಾ ಇಲ್ಲ, ಕ್ಯಾರೆ ಮಾಡ್ತಾರೆ. ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ವಿಡಿಯೋಸ್ ಅವರ ಪ್ರೊಫೈಲ್ ಅಲ್ಲಿ ಅವರೇ ಹಾಕಿರ್ತಾರೆ. ಸೊ ಆದ್ರೆ ನಾವು ಭಾರತದಲ್ಲಿದ್ದಾಗ ನಮ್ಮ ಒಂದು ಸಂಸ್ಕಾರ, ಸಂಸ್ಕೃತಿ ಆ ರೀತಿ ಇದೆ, ನಮ್ಮ ಒಂದು ಕಲ್ಚರ್ ಅಥವಾ ನಮ್ಮ ಒಂದು ಬದುಕಿರುವಂತಹ ವಿಧಾನಗಳು ಆ ರೀತಿ ಇದ್ದಾಗ ಸಣ್ಣ ಪುಟ್ಟ ವಿಚಾರಗಳು ಕೂಡ ಬಹಳಷ್ಟು ಹಾನಿಯನ್ನು ಉಂಟು ಮಾಡಬಹುದು. ಯಾಕಂದರೆ ಬಹಳಷ್ಟು ಆತ್ಮಹತ್ಯೆಗಳು, ಸುಸೈಡ್ ಕೇಸ್ಗಳು ನಮ್ಮ ಕಣ್ಣ ಮುಂದೆ ಇದೆ, ನಾವು ನೋಡಿದ್ದೀವಿ. ಹಾಗಿದ್ದಾಗ ಈ ಡೀಫೇಕ್ ತಂತ್ರಜ್ಞಾನ ಯಾಕೆ ನಾವು ಇದನ್ನು ಹಾಕ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಬಂದಾಗ, ಬಹಳಷ್ಟು ಕಾರ್ಯಕ್ರಮವನ್ನು ನೋಡಿದ್ದೀರಾ, ಬಹಳಷ್ಟು ಇನ್ಫಾರ್ಮೇಷನ್ಗಳು ತಮಗೆ ಸಿಕ್ಕಿದೆ. ಯಾಕಂದರೆ ಈ ರೀತಿಯ ವಿಡಿಯೋಗಳು ಬಂದಾಗ ಧೈರ್ಯದಿಂದ ಇರಬೇಕು. ಏನಾದರೂ ಒಂದು ಆಯಿತು ಅಂತ ಬಂದಾಗ, ಈ ರೀತಿಯ ಡೀಫೇಕ್ ಆಯಿತು ಅಥವಾ ಯಾರಾದರೂ ಕಿಡಿಗೇಡಿಗಳು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಧೈರ್ಯದಿಂದ ಇರಬೇಕು, ಫೇಸ್ ಮಾಡ್ಬೋದು. ಅನಂತ್ ಸರ್ ಹೇಳಿದಾಗೆ ಇವತ್ತು ದೊಡ್ಡ ವಿಚಾರ ಆಗಿರಬಹುದು ಅದು, ಆದರೆ 1 ವಾರ, 1-2 ವಾರ ಆದಮೇಲೆ, 1 ತಿಂಗಳಾದಮೇಲೆ ನಾನು ಈ ವಿಚಾರಕ್ಕೋಸ್ಕರ ಭಯಪಟ್ಟಿದ್ದೇನಾ ಅಥವಾ ಹೆದರಿದ್ದೇನಾ ಅಥವಾ ಆತಂಕಕ್ಕೊಳಗಾಗಿದ್ದೇನಾ ಅನ್ನುವಂಥದ್ದು ಸಿಲ್ಲಿಯಾಗಿ ಕಾಣುತ್ತೆ. ಹಾಗಿದ್ದಾಗ ಸಮಯ ಅನ್ನೋದು ಎಲ್ಲವನ್ನ ಕೂಡ ಮರೆಸುತ್ತೆ, ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಆದರೆ ಈ ರೀತಿ ಆದಾಗ ತಕ್ಕದಾಗಿ ಅಂದರೆ ಸೈಬರ್ ಕ್ರೈಮ್ಗೆ ಹೋಗುವಂಥದ್ದು, ಅವರುಗಳಿಗೆ ಇದನ್ನು ಇನ್ಫಾರ್ಮೇಷನ್ ಅನ್ನು ಮುಟ್ಟಿಸುವಂಥದ್ದು, ಜೊತೆಗೆ ಅನಂತ್ ಸರ್ ಹೇಳಿದಾಗೆ ಈ ರೀತಿ ವೆಬ್ಸೈಟ್ಗಳಿಗೆ ಹೋಗಿ ತಕ್ಕ ಒಂದು ಶಿಕ್ಷೆಯನ್ನ, ಪಾಠವನ್ನು ಕಲಿಸಬೇಕಾಗಿರುವಂಥದ್ದು ನಮ್ಮ ಒಂದು ಜವಾಬ್ದಾರಿ. ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಜೊತೆಗೆ ಡೀಪ್ ಫೇಕ್ ಅನ್ನುವಂಥದ್ದು ಈಗ ಬೆಳೀತಾ ಇರುವಂತಹ ಒಂದು ಇಂಟರ್ನೆಟ್ ಯುಗದಲ್ಲಿ ಇದೊಂದು ದೊಡ್ಡ ತಲೆನೋವಾದರೆ ಇನ್ನು ಮುಂದಕ್ಕೆ ಮತ್ತಷ್ಟು ಅಡ್ವಾನ್ಸ್ ಆಗಿರುವಂತಹ ಟೆಕ್ನಾಲಜಿ ಬರುತ್ತೆ ಅನ್ನುವಂಥದ್ದು ಅನಂತ್ ಪ್ರಭು ಅವರು ಹೇಳ್ತಾರೆ. ಹಾಗಿದ್ದಾಗ ಇದಕ್ಕೆ ಹೆದರಿದ್ರೆ ಮುಂದೆ ನಮ್ಗಳ ಕಥೆ ಏನು? ಮತ್ತೆ ನಾವು ಹೆದರ್ತೀವಿ, ಮತ್ತೆ ನಾವು ಬದುಕಲಿಕ್ಕೆ ಅನರ್ಹರು. ಹಾಗಿದ್ದಾಗ ಹೆದರುವಂತಹ ಅವಶ್ಯಕತೆಗಳೇ ಇಲ್ಲ, ಇದು ಮುಂದಕ್ಕೆ ಕಾಮನ್ ಅನ್ನುವಂಥದ್ದು ನಾವು ಅನ್ಕೊಳ್ಬೇಕು. ಓಕೆ, ನೋ ವರೀಸ್, ಟೆನ್ಷನ್ ಮಾಡುವಂತ ಅವಶ್ಯಕತೆಗಳು ಇಲ್ಲ ಅನ್ನುವಂತ ಅಲ್ವಾ ಸರ್? ಎಸ್, ಇದು ಡೀಪ್ ಫೇಕ್ ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಅಪಾಯಕಾರಿಯಾಗಿದೆ ಅನ್ನುವಂಥದ್ದು, ಹೇಗೆ ಮಾಡ್ತಾರೆ ಅನ್ನುವಂಥದ್ದು, ಏನೆಲ್ಲ ಆಗಿದೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿರುವಂತಹ ವೆರಿ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ಡಿಸ್ಕಷನ್ ಅನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ, ನಮ್ಮ ನಾಡು ಜೊತೆಗೆ ನಮ್ಮ ದೇಶ ಕಂಡಂತಹ ಹೆಮ್ಮೆಯ ಪ್ರಖ್ಯಾತ ಸೈಬರ್ ಎಕ್ಸ್ಪರ್ಟ್, ಜೊತೆಗೆ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದರ ಪ್ರೊಫೆಸರ್ ಅನಂತ್ ಪ್ರಭು ಜಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗಳಿಗೆ ಮಾಹಿತಿಯನ್ನು ಪ್ರೊವೈಡ್ ಮಾಡಿದ್ದಾರೆ. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ